ಬೊಳ್ಳಿ ಪರ್ವತ ನೇರ್ತಿ ಮಾಯೋದ ಬಲ್ಲಿ ಕುಶ ಕುಡರಿ ಬತ್ತಿನ ಮಲ್ಲ ಗುರು ಗಾಣಿ ಕೊದಗಳ ಮನೆ ಸುರುಟೆ ಸುಗಿದೊಂದು ಕಲ್ಲಗಂಬರು ಪುಡತಿಗೆ ದಿನ ಮಲ್ಲಗಳಲಿದ ಮಗಳಗಳ ನೀಗೆ ಪೊರ್ಲ ಪಾದು ಗುಜರಣು ಬಂಡಿದಿ ಪಳ್ಪೆಗಿ ಕದೇರಿ ಶುಭ್ರದಿ ಬೆಳಗಿ ಬಾದ ತೆರದಿದಯ ಭಗವಾನ ಯೇಸೂತ ಜಗಗವತರಿಸಲು ಭಗವಾನ ಯೇಸೂತ ಜಗಗವತರಿಸಲು ಶುಭ ದಿನವೇ ಈ ದಿನವಾಗಿದೆ. ಸೂರ್ಯನು ಆಕಾಶದಲ್ಲಿ ಉದಿಸಿ ಬಂದಂತೆ ಈ ರಾತ್ರಿಯ ಹೊತ್ತು ಕುರಿಗಳಿರುವಂತಹ ಈ ಗೋದಲಿಯ ಒಳಗೆ ದೇವಪುತ್ರನ ಜನನವಾಗಿದೆ. ತಂದೆಯಾದೆ ನಾನೇ ಜೋಸೆಫ, ತಾಯಿಯಾದೆ ನೀನೇ ಮರಿಯ. ಹೌದು ಸ್ವಾಮಿ, ನಮ್ಮ ಬದುಕು ಬಂಗಾರವಾಯಿತು. ಸತ್ಯ. ಹಿಂದೆ ಗಬ್ರಿಯೇಲ್ ದೂತನು ಬಂದು ನಿನ್ನಲ್ಲಿ ಹೇಳಿದ್ದಾನಲ್ಲ, ಮರಿಯ ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ದೇವ ಪುತ್ರನೋರ್ವನು ನಿನ್ನ ಉದರದಲ್ಲಿ ಜನಿಸುತ್ತಾನೆ, ಅವನಿಗೆ ಯೇಸು ಕ್ರಿಸ್ತ ಎಂದು ಹೆಸರನ್ನಿಡು. ಮುಂದಕ್ಕೆ ಅವನು ಲೋಕದಲ್ಲಿ ಮಹಾಪುರುಷನಾಗುತ್ತಾನೆ. ಯಹೂದ್ಯರ ಅರಸನಾದಂತಹ ದಾವಿದನ ಸಿಂಹಾಸನವು ಇವನಿಗೆ ಲಭಿಸುತ್ತದೆ ಎಂದು ಅಭಯವನ್ನು ನೀಡಿದ್ದಾನಲ್ಲ. ಹಾಗಾಗಿ ನಮ್ಮ ಮಗನಿಗೆ ಭಗವಾನ್ ಯೇಸು ಎಂದು ಹೆಸರನ್ನು ಇರಿಸಿದ್ದೇವೆ. ನೋಡಿದೆಯಾ ಈ ಗೋದಲಿಯನ್ನು? ಸರಿ ಸರಿ. ಎಷ್ಟೊಂದು ಪವಿತ್ರವಾದಂತಹ ಪುನೀತವಾದಂತಹ ಗೋದಲಿಯು ನಮಗೆ ಸಿಕ್ಕಿದೆ. ಮುದ್ದಾದ ಕುರಿಗಳು ಆಚೆಯಿಂದ ಈಚೆಗೆ ಚಂಗನೆ ಜಿಗಿಯುತ್ತ ನಮ್ಮ ಮಗುವಾದಂತಹ ಯೇಸುವಿನ ಜನನಕ್ಕೆ ಕುಣಿದು ಕುಪ್ಪಳಿಸಿದಂತೆ ಕಾಣುತ್ತಾ ಇದೆ. ಇದ್ದಾರೆ. ಹೌದು, ಬಾಯಿ ಬಾರದಿದ್ರೂ ಕೂಡ ಅವುಗಳು ಈ ಸಂತೋಷದ ಸಂಭ್ರಮದಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿವೆ. ಹೌದು, ಪ್ರಾಯಶಃ ನಾವು ಅಷ್ಟು ದೂರದಿಂದ ಕತ್ತೆಯನ್ನೇರಿ ಪ್ರಯಾಣ ಮಾಡಿ ಇಲ್ಲಿಗೆ ಬಂದದ್ದು ಸಾರ್ಥಕವಾಯಿತು ಅಂತ ಅನಿಸುತ್ತದೆ. ಹೌದು, ನಾವು ಬೆತ್ಲೆಹೆಮ್ಗೆ ಬಂದವರು ಇಲ್ಲಿಗೆ ಬಂದಾಗ ನಮಗೆ ಛತ್ರದಲ್ಲಿ ಸ್ಥಳ ಸಿಗದ ಕಾರಣವಾಗಿ ಇಲ್ಲಿಗೆ ಬರಬೇಕು. ಹಟ್ಟಿಯನ್ನೇ ನಾವು ಆಶ್ರಯಿಸಿದೆವು. ಇಲ್ಲೇ ನಿನಗೆ ಪ್ರಸವ ವೇದನೆ ಉಂಟಾಯಿತು. ಅಂತೂ ನೀನೊಂದು ಗಂಡು ಮಗುವಿಗೆ ಜನ್ಮವಿತ್ತಿರುವೆ. ನಾನು ಮಗುವಿನ ತಾಯಿಯಾದೆ. ಹೌದು, ದೇವಪುತ್ರನನ್ನು ಪಡೆದಂತಹ ನಾವು ನೋಡಿ ಧನ್ಯರಾದೆವು. ಎಷ್ಟು ಮುದ್ದಾದ ಮಗು, ಧನ್ಯರಾದೆವು. ನೋಡಿದರೆ ಮಗುದೊಮ್ಮೆ ನೋಡಬೇಕನ್ನುವಂತ ಒಂದು ಆಸೆಯನ್ನು ಹುಟ್ಟಿಸುತ್ತದೆ ಈ ಮಗು. ಹೌದು, ಇನ್ನು ನನ್ನ ಲಕ್ಷ್ಯ ನಿಮ್ಮ ಕಡೆಗಿಲ್ಲ, ಮಗುವಿನ ಕಡೆಗೆ. ಹೌದು ಹೌದು. ಯಾರೋ ಬಂದ ಹಾಗೆ ಭಾಸವಾಗುತ್ತಿದೆ ಅಲ್ಲ. ಬಂದರಾಗೆ ಕುರುಬರಾದು ಬೇಗ, ಬಂದರಾಗೆ ಕುರುಬರಾದು ಬೇಗ,
ಕಾಂದನವು ಕಾಮದ ಮಗದಿಂದ ದಾವಿದ ನೊರೆದಿರಲು ಕಾಂದನವು ಕಾಮದ ಮಗದಿಂದ ದಾವಿದ ನೊರೆದಿರಲು ಚಂದನಿಲ್ದ ಹಟ್ಟಿ ಸೇರಿ ನಿಲ್ದರವರು ಕರಮ ಮುಗಿ ಬಂದರಾಗೆ ಕುರುಬರಂದು ಬೇಗ ಕುರುಬರಂದು ಬೇಗ ಆ ನೀವೆಲ್ಲ ಅಮ್ಮ ಅಂತ ಕೂಗ್ತಾ ಇದ್ದೀರಲ್ಲ. ನಾವು ಕುರುಬರು ಯಾಕೆ ಇಲ್ಲಿಗೆ ಬಂದ್ರಿ? ಏನು ವಿಶೇಷ? ಏನು ಅಂತ ನಮ್ಮನ್ನೇ ಕಾಣಬೇಕು ಅಂತ ಉದ್ದೇಶ ಇಟ್ಕೊಂಡು ಬಂದ್ರ? ನಾವೆಲ್ಲ ಹಾಗೆ ಮೇಯಿಸಿಕೊಂಡು ಬರ್ತಾ ಇರುತ್ತೀರಿ. ಏನೋ ನಮಗೆ ಒಂದು ರೀತಿಯ ಬೆಳಕು ನಮ್ಮನ್ನು ಈ ಕಡೆಗೆ ಬರುವಂತೆ ಮಾಡಿತ್ತು. ನಮಗೆ ಬೆಳಕು ಒಂದು ಮೂಡಿ ಬಂತು. ಹೌದು. ನಿಮಗೆ ಇಲ್ಲಿಗೆ ದಾರಿ ತೋರಿಸಿದ್ದು ಗೊತ್ತಾಯ್ತು. ಬೆಳಕಿನ ಮೂಲ ಎಲ್ಲಿ ಅಂತ ಗೊತ್ತಾದಾಗ ನಿಮಗೆ ವಿಚಾರ ಆಗ್ತಾ ಇತ್ತು. ಹೌದು. ಹಾಗೆ ಬೆಳಕೊಂದು ಧರೆಗೆ ಇಳಿಯೇ ಅಲ್ಲ, ಒಂದು ಮಾತಿನಂತೆ ಬೆಳಕು ಒಂದು ಧರೆಗೆ ಇಳಿಯೇ ಇರುಳಲೆಲ್ಲ ಕಳೆಯಿತು ಎಂಬ ರೀತಿಯಲ್ಲಿ ಈ ಇರುಳಲ್ಲಿಯೂ ನಾವು ಬೆಳಕನ್ನು ಹಚ್ಚಿ ಸಂಭ್ರಮಿಸುವಂತ ಕಾಲ ಉಂಟು. ಹೌದು. ಆದ್ರೆ ಅದು ಏನು ಹೇಗೆ ಅಂತ ಗ್ರಹಿಸಿಕೊಂಡಾಗ ಮಗುವಿನ ಜನನ ಈ ಹಟ್ಟಿಯಲ್ಲಿ ಆದ ಕಾರಣ, ಸತಿಪತಿಯರು ನೀವಿಬ್ಬರು ಇರುವ ಕಾರಣ, ಒಂದು ಏನ ಈಗ ಆ ಕುರಿಗಳೊಟ್ಟಿಗೆ ಆಡಬೇಡಿ. ಈಚೆ ನೋಡು, ಈಚೆ ಬಾ, ಈಚೆ ಬಾ, ಈಚೆ ಬಾ. ಯಾರೋ ನಮ್ಮ ಹಿರಿಯರೊಬ್ಬರು ಏನೋ ಹೇಳಿದ್ದಾರಲ್ಲ. ಏನು ಹೇಳಿದ್ದದು? ಯಾರು ಹೇಳಿದ್ದು? ದಾವಿದ ಹೇಳಿದ್ದೇನು? ಒಂದು ಕಾಲಕ್ಕೆ ನಿಮ್ಮಯೇ ವರ್ಗದ ಒಳಗೆ ಒಂದು ಮಗು ಜನಿಸುತ್ತಾನೆ, ಕಷ್ಟಗಳನ್ನು ದೂರ ಮಾಡುತ್ತಾ ಅವ ಕಷ್ಟಗಳನ್ನು ದೂರ ಮಾಡುತ್ತಾನೆ. ಯೇಸು ಕಾಯಂಗಳ ಕಳೆದು 84 ಲಕ್ಷದಲ್ಲಿ ಇದೊಂದು ಮಗ ಹುಟ್ಟುತ್ತದೆ ಎಂಬುದಾಗಿ ಅಲ್ಲಿ ನಮಗೆ ಒಂದು ವಾಣಿ ಹೇಳಿದ್ದು ನೆನಪಾಯ್ತು ನನಗೆ. ದೇವನ ಬಗ್ಗೆ ನೀವು ಈಗಾಗಲೇ ತಿಳಿದು. ಹೌದೌದು. ಹಾಗಾದ್ರೆ ಇದು ಇಲ್ಲಿ ಅಂತ ಆಗುವಾಗ ಇದನ್ನು ನೋಡಿ ಸಂತೋಷ ಪಡೋಣ, ನಾವು ಕೂಡ ಕೃತಾರ್ಥರಾಗೋಣ ಎಂಬ ದೃಷ್ಟಿಯಿಂದ ತಿಳಿದು ಬಂದವರು. ಹಾಸಿ ಕೈಯೋಳೆತ್ತಿ ಮುದದಿ ಹಾಸಿ ಕೈಯೋಳೆತ್ತಿ ಮುದದಿ ಯೇಸುದೇವನನ್ನು ಬಿಡಿಯೇ ಯೇಸುದೇವನನ್ನು ಬಿಡಿಯೇ ಹಾಸಿ ಕೈಯೋಳೆತ್ತಿ ಮುದದಿ ಯೇಸುದೇವನನ್ನು ಬಿಡಿಯ ದೋಷವೇರಿನಲಿದರಾಗ ಬಾಸುರಾಗನನ್ನು ಕಂಡು ದೋಷವೇರಿನಲಿದರಾಗ ಭಾಸುರಾಂಗನನ್ನು ಕಂಡು ಹಾಸಿ ಕೈಯೋಳತಿ ಮುದದಿ ಮಗುವನ್ನು ಹಿಡಿದಾಗಲೇ ಏನು ನಾವು ಚೇತನ ನಮ್ಮಲ್ಲಿ ಮೂಡಿತು ಅಂತ ಗೊತ್ತಾಗುದಿಲ್ಲ. ಈ ರೀತಿಯಲ್ಲಿ ಇರುವಾಗ ನಾವೆಲ್ಲರೂ ಧನ್ಯರಾಗಿದ್ದೇವೆ, ನಾವೆಲ್ಲರೂ ಈ ಮಗುವಿಂದಾಗಿ ಪಾವನರಾಗಿದ್ದೇವೆ ಎಂಬುದಾಗಿ ಅರ್ಥವಾಗುತ್ತಾ ಇದೆ. ಉಳಿಬೇಕೆನ್ನುವ ಆಸೆ ನಿಮಗೆ ಹೌದು, ಇಲ್ಲಿ ಉಳಿಬೇಕು, ಈ ಮಗುವಿನ ಜೊತೆಯಲ್ಲಿ ಇರಬೇಕು ಎಂಬುದಾಗಿ ಆಸೆ ಆಗುತ್ತದಮ್ಮ. ನೋಡಿ ಸ್ವಾಮಿ, ಈ ಮಗುವಿಗೋಸ್ಕರ ಎಷ್ಟು ದೂರದಿಂದ ಬಂದಿದ್ದಾರೆ. ಈ ಮಗುವನ್ನು ಬಯಸಿಕೊಂಡು ಬಂದಿದ್ದಾರೆ. ನಮ್ಮೊಂದಿಗೆ ಇರ್ತೇನೆ ಅಂತ ಹೇಳಿದ್ದಾರೆ. ನೀವೆಂದೇನು ಲೋಕವೇ ನಮ್ಮ ಕಡೆಗೆ ನೋಡುತ್ತಾ ಇದೆ. ಈ ಸ್ವಾಮಿ ಜಗತ್ತಿಗಿಳಿದು ಬರ್ತಾನೆ, ನಮ್ಮ ಮೂಲಕ ಧರೆಗೆ ಬೆಳಕನ್ನು ಕೊಡ್ತಾನೆ ಅಂತ ಆಗುವಾಗ ಜಗದ ತಮವನ್ನು ಕಳೆವ ಈ ಮಗು ಅದಿನ್ನೇನು ಪುಣ್ಯ ಮಾಡಿದೋ ಗೊತ್ತಿಲ್ಲ. ನಾವು ತಂದೆ ತಾಯಿಗಳಾಗಿದ್ದೇವೆ, ನಮಗೂ ಧನ್ಯತೆ ಆಗ್ಬಹುದು. ನಮ್ಮೊಂದಿಗೆ ಇರಿ ನೀವು ಕೂಡ. ಸಂತೋಷ ಅಂದರೆ ಹೀಗೆ ನಾವು ಕೂಡ ಮೇಯಿಸಿ ಕುರಿಗಳನ್ನ ಇರುವವರು. ಕುರಿಗಳ ಜೊತೆಯಲ್ಲಿ ಅವನಿಗೆ ಇದು ಭಾರಿ ಅಭ್ಯಾಸ. ಕುರಿಗಳ ಭಾಷೆಯಲ್ಲಿ ಮಾತಾಡ್ತಾನೆ ಅವ. ಮಕ್ಕಳಿಗೆ ಭಾಷೆ ಏನು? ಮಕ್ಕಳು ಆಡಿದ್ದೆಲ್ಲ ಭಾಷೆ. ಅಮೃತಂ ಬಾಲ ಭಾಷಿತಂ ಅಂತ ಹೇಳಿದ. ನೋಡಿ, ಮಗು ಮುದ್ದಾಗಿ ಮಾತಾಡುವುದು. ಸಂತೋಷವನ್ನು ಸಂಭ್ರಮಿಸುವ ಮಗುವೊಂದು ಹುಟ್ಟಿತು, ಬೆಳಕೊಂದು ಚಿಮ್ಮಿತು, ಲೋಕಕ್ಕೆಲ್ಲ ಬೆಳಕಾಯಿತು, ಜಗದ ತಮ ಕಳೆಯಿತು, ಬೆಳಕು ಮೂಡಿ ಬಂತು. ಆಗ್ಲಿ ಸಂತೋಷ ಸಂತೋಷ. ಬಂದವರಿಗೆಲ್ಲ ನಾವು ಮಗುವನ್ನು ತೋರಿಸಿದ್ದೇವೆ. ನಾವು ಕೃತಾರ್ಥರಾಗಿದ್ದೇವೆ, ಅವರು ಕೃತಾರ್ಥರಾಗಿದ್ದಾರೆ. ನೋಡಿದೆಯಾ, ಮಗು ನಿದ್ರೆಗೆ ಜಾರುತ್ತಾ ಉಂಟು. ಹಾಗಾಗಿ ನಾವು ತಡ ಮಾಡುವುದಲ್ಲ, ನಾವು ನಿದ್ರಿಸೋಣ ಬಾ.
ಗಣಹರು ಜೊದಲಿ ಗುರುಮರಗಳು ಇದನ್ನು ಬಳಿಕ ರಾತ್ರಿಯಲ್ಲಿ ನಿದ್ರಿಸಿ ಅನಿತರೊಳಗ ದೇವದೂತರು ದರ್ಶನವನಿತ್ತ ಸರುಮದಲ್ಲಿ ಕೇಳಿ ಗನಿಮಯ ತನು ಜನಾಗಿ ಹಯೇಸು ದೇವನ ಹನನ ಮಾಡುವ ತಂತ್ರ ಕೈವ ಹೇರೋದನ ಕತಾರಿ ಮರಿಯ ಜೋಸಫರೇ, ನಿಮಗೆ ದರ್ಶನವನ್ನು ನೀಡಿದವ ನಾನೇ ದೇವದೂತ. ಈ ಬೆತ್ಲೆಹೇಮಿನಲ್ಲಿ ಸರ್ವ ಶಕ್ತನಾದಂತಹ ಆ ಯೇಸು ದೇವನ ಜನನವಾಗಿದೆ. ಈ ಬೆತ್ಲೆಹೇಮಿನಲ್ಲಿ ಹುಟ್ಟಿದಂತಹ ಈ ಭಗವಂತ ಯೇಸುವನ್ನು ಕೊಲ್ಲುವುದಕ್ಕಾಗಿ ಅಲ್ಲಿ ಹೆರೋದನು ಸಂಚು ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ನೀವಿರುವುದು ಒಳಿತಲ್ಲ. ಕೂಡಲೇ ನೀವು ಈ ಅಟ್ಟಿಯ ಈ ದನಗಳು ಕುರಿಗಳು ತುಂಬಿದಂತಹ ಈ ಅಟ್ಟಿಯನ್ನು ಬಿಟ್ಟು ಈಗಲೇ ನೀವು ಈಜಿಪ್ಟ್ ಅನ್ನು ತಲುಪಿರಿ. ಮಗಲು ಪುಳಕಗೊಳ್ಳುತ್ತಿದ್ದೊಡನೆ ನೋಡಲು ಕಳವಳವ ಬಿಡುತ್ತವರು ಹೊರಟರು ಐಗುಪ್ತದೆಡೆಗೆ. ಆಶ್ಚರ್ಯವಾಯಿತು ಮರಿಯಾ, ನಾನೊಂದು ಕನಸನ್ನು ಕಂಡೆ. ನಾನು ಅದನ್ನೇ ಕೇಳಿಸಿಕೊಂಡೆ. ಹೌದೇ, ದೇವದೂತನ ದರ್ಶನವಾಯಿತು ನನಗೆ. ಹೆರೋದ ಎಂಬ ದುಷ್ಟನು ನಮ್ಮ ಮಗುವನ್ನು ಕೊಲ್ಲುವುದಕ್ಕಾಗಿ ಸಂಚನ್ನು ರೂಪಿಸುತ್ತಾ ಇದ್ದಾನಂತೆ. ಇಲ್ಲ ಇಲ್ಲ, ಹಾಗಾಗಬಾರ್ದು. ಹೌದು, ಹಾಗಾಗಿ ನಾವು ಇಲ್ಲಿರುವುದು ಸೂಕ್ತವಲ್ಲ. ಮತ್ತೆ ನಾವು ಈಜಿಪ್ಟಿಗೆ ತೆರಳಬೇಕಂತೆ. ಹಾಗಾಗಿ ನೀನೇನು ಹೇಳುವೆ? ಪ್ರಯಾಣಕ್ಕೆ ವ್ಯವಸ್ಥೆ ಆಗ್ಬೇಕು. ಅಷ್ಟು ದೂರ ಈ ಮಗುವಿನನ್ನು ಹೋಗಬೇಕಂದ್ರೆ ಕಷ್ಟ ಆಗ್ತದೆ. ಹೌದು, ಆದರೂ ನಾವು ನಮ್ಮ ಮಗುವನ್ನು ಉಳಿಸಿಕೊಳ್ಳಬೇಕು. ಹೌದು, ಹೋಗೋಣ. ಕೊಡು ಮಗುವನ್ನು ಇಲ್ಲಿಗೆ ಕೊಡು. ಹೋಗೋಣ, ನಾವು ಈಜಿಪ್ಟಿಗೆ ತೆರಳೋಣ. ದುಷ್ಕರ್ಮದ ಹೆರೋದ ಕ್ರೋಧದಲ್ಲಿ ದುರ್ಮಾರ್ಗದ ಪದದಿ ಯೇಸುದೇವನ ತರಿಯ ಮರ್ಮರದು ಸಭೆಯೊಳಗೆ ನುಡಿದ. ಅರಸ
ಆದಿಕಾರಿ ಹೆರಾದನೆನ್ನುವಂತಹ ನಾಮಧೇಯದಿಂದ ಜಗದ್ವಿಖ್ಯಾತಿಯನ್ನು ಪಡೆದವ ನಾನಿದ್ದೇನೆ. ಆದರೆ ಅರಸ ಎನ್ನುವ ಕಾರಣಕ್ಕಾಗಿ ನಮ್ಮವರೆಲ್ಲರೂ ಕೂಡ ಗೌರವವನ್ನು ಸೂಚಿಸ್ತಾ ಇದ್ರೆ ಯಾರೊಂದು ವರ್ತಮಾನವನ್ನು ಕೇಳಿದ್ದೇನೆ. ಅದು ಯಾರೋ ಒಬ್ಬ ಯೇಸುವಂತೆ, ದೇವಪುತ್ರನಂತೆ ಭೂಲೋಕದಲ್ಲಿ ಜನಿಸಿ ಬಂದದ್ದು ಮಾತ್ರವಲ್ಲ, ಆತನ ದಿವ್ಯ ಪ್ರಭೆ ಲೋಕದ ಜನರನ್ನೆಲ್ಲ ತನ್ನ ಬಳಿಗೆ ಎಳೀತಾ ಇದೆ. ಈ ವದಂತಿಯನ್ನು ಕೇಳಿದ ಬಳಿಕ ಸುಮ್ಮಗುಳಿಯುವುದು ಸಾಧ್ಯವೇ? ಬಿಡದು. ಯಾಕೆಂತ ಹೇಳಿದ್ರೆ ಯೇಸು ಮುಂದೊಂದು ದಿವಸ ಬೆಳೆದ್ರೆ ದೇವಪುತ್ರನ ಹುಟ್ಟಿ ಬತ್ತಿರ್ಪಹದನ ಹರಿದೀವೊಳಗವನಿದ್ದೆ ತಾನು ಸಾವಿಗಿಕ್ಕುವೆನೆನುದ ಜವದಿ ಸಚಿವರ ಕರೆದೆ ಆವರಿಸಿದಾಗ ಮೋಹರವು ಎಷ್ಟು ದಿವಸಗಳು ಗಾಳಿ ಬಾಕಿ ಉಳಿದವೋ ಏನು? ಈತೊಬ್ಬ ಹೀಗೆ ಹುಟ್ಟಿ ಬರಬೇಕಂತ ಯಾರ ಸಂಕಲ್ಪವಿದ್ದಿತೋ ಏನೋ? ಹಾಗಿದ್ರೂ ಕೂಡ ಆತ ಇನ್ನು ಮುಂದೆ ಬದುಕಿನಲ್ಲಿ ಮುಂದುವರಿಯಬಾರದು. ಮುಂದುವರಿದ ಅಂತಾದ್ರೆ ಗಲಿಲಿಯ ಪ್ರಾಂತ್ಯದ ಅಧಿಕಾರಿ ಹೆರೋದನಿಗೆ ಭವಿಷ್ಯತ್ತಿನಲ್ಲಿ ತೊಂದರೆ ಇದೆ. ಯೇಸು ಕ್ರಿಸ್ತ ಬೆಳೆದು ನಿಂತ ಅಂತ ಆದ್ರೆ ಮುಂದಕ್ಕೆ ನಮಗೆ ಗೌರವ ಸಿಗುವುದಕ್ಕೆ ಕಷ್ಟ ಉಂಟು. ಹಾಗಂತಾದ್ರೆ ಆತನನ್ನು ಬೆಳೆಯಬಾರದು. ಬೆಳೆಯುವ ಗಿಡವನ್ನು ಮೊಳಕೆಯಲ್ಲಿಯೇ ಚಿವುಟಿ ಹಾಕಿದ್ರೆ ಮುಂದೊಂದು ದಿವಸ ನಮಗೆ ನಿಶ್ಚಿಂತೆಯಿಂದ ಬದುಕಬಹುದು. ಹಾಗಾದ್ರೆ ಹೇಗೆ? ಒಬ್ಬ ಅರಸ ಸಣ್ಣ ಮಗುವನ್ನು ಕೊಲ್ಲುವುದಕ್ಕೆ ಹೋಗುವುದೇ? ಹಾಗಲ್ಲ. ಎಲ್ಲಿದ್ದಾರೆ ಮಂತ್ರಿ ಸೇನಾಧಿಪತಿಗಳು? ಬರಲಿ ಸಭೆಗೆ.
ಪುತ್ರ ಏಸು ಪುಟ್ಟಿ ಮಾವಗೆರಳಿದೆ ಗೋವಿದಂಡ ಜ್ಯೋತಿಜಿಯರು ಹೇವರಿಸಿದರೋ ಮಳಿಬಾಗಂಡು ಶತ್ರುಗಳು ಎನ್ನುವವರು ಇವರೆಗೆ ಇದ್ದವರಲ್ಲ. ಹೌದು, ಹಾಗಿದ್ರೂ ಕೂಡ ಅರಸನಾಗಿ ನಾನಿರುತ್ತ, ಮಂತ್ರಿ ಸೇನಾಧಿಪತಿಗಳು ನೀವಿರುತ್ತ, ಬಂದಂತಹ ಶತ್ರುಗಳನ್ನ ದಮನಿಸಿದವರಿದ್ದೇವೆ. ಹೌದು, ಆದರೆ ಈ ಹೊತ್ತಿಗೆ ನಮ್ಮ ಈ ಪ್ರಾಂತ್ಯಕ್ಕೊಬ್ಬ ಶತ್ರು ಹುಟ್ಟಿಕೊಂಡಿದ್ದಾನೆ. ಹೆಸರು ಯೇಸು ಎನ್ನುವ ಹಾಗೆ ಬೆತ್ಲೆಹೇಮಿನಲ್ಲಿ ಹುಟ್ಟಿದವನಿದ್ದಾನೆ. ಅವನನ್ನು ಬಿಡಬೇಡಿ. ಈಗಲೇ ಹೋಗಿ ಕೈಯಲ್ಲಿರುವ ಕಟಾರಿಯಿಂದ ಆ ಮಗು ಎಲ್ಲಿ ಸಿಗುತ್ತಾನೋ ಅದರ ರುಂಡವನ್ನು ಕಡಿದು ರಕ್ತವನ್ನು ಚೆಲ್ಲಾಡಿ ರುಂಡವನ್ನು ಚೆಂಡಾಡಿ ಮಗು ಯಾವುದು ಎನ್ನುವುದು ಪರಿಚಯ ಸಿಗಲಿಲ್ವ? ಕಂಡ ಗಂಡು ಮಕ್ಕಳನ್ನೆಲ್ಲ ಕಡಿ. ಹೋಗಿ ಹೋಗಿ ಬಿಡ ಬಿಡ ವಿಜ್ಞಾನ ಬರುವುದು ಸುಮ್ಮನೆ ಬಿಡಬಾರದು. ಆತನ ಪರಿಚಯವಿಲ್ಲ ಅಂತಾದ್ರೆ ಯಾರ್ಯಾರ ಗಂಡು ಮಕ್ಕಳು ಇರ್ತಾರೋ ಅವರ ತಲೆಗಳನ್ನು ಕಡಿದು ನಿಮ್ಮ ಕಾಲ ಬುಡದಲ್ಲಿ ಇರ್ತವೆ. ಕೊಡಿ ಅಪ್ಪಣೆ. ಮೆಚ್ಚಿದ ನಿಮ್ಮ ಪೌರುಷಕ್ಕೆ ಹೋಗಿ ಕಂಡಂತಹ ಗಂಡು ಮಕ್ಕಳನ್ನ ಕಡಿದು ಬಿಡಿ.
ಎಂತ ಆಟ ಆಡಿದ? ಮರಗೋತಿ ಆಡಿದಲ್ಲ. ಮರಗೋತಿ. ಇವತ್ತು ನಿನ್ನೆ ಮೊನ್ನೆ ಇವತ್ತು ಮರಕತೆ ಆಡು. ಮೊನ್ನೆ ಎಂತ ಆಡಿದ? ಇಲ್ಲ 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 ಇವತ್ತು ಗೋಲಿ ಆಟ ಆಡುವ. ಸುಮ್ಮನೆ ಅದರಲ್ಲಿ ಎಂತ ಪ್ರಯೋಜನವಿಲ್ಲ. ಅಲ್ಲಲ್ಲ ಹೀಗೆ. ಅದು ಪ್ರಯೋಜನ ಇಲ್ಲ. ಜುಬ್ಬುಲಿ ಆಡುವ ಜುಬ್ಬುಲಿ. ಅದು ಅದು ಚಂದ ಆಗುದಿಲ್ಲ. ಅದು ಚಂದ ಆಗುದಿಲ್ಲ. ಹಾಗಾದ್ರೆ ಒಂದು ಇವತ್ತು ಹೊಸ ಆಟ ಆಡುವ. ಯಾವ್ದು? ಚೆಂಡೆ ಆಟ. ಹೇಗೆ? ಚೆಂದ ಚೆಂಡೆ ಆಟ ಆಡ್ಬೋದಲ್ಲ? ಚೆಂಡಿನಾಟ ಓಹೋಯ್ ಚೆಂಡಿನಾಟ ಚೆಂಡಿನಾಟ ಆ ಚೆಂಡಿನಾಟ ಓಹೋಯ್ ಚೆಂಡಿನಾಟ 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 ಗಂಡು ಮಕ್ಕಳಾಟ ಚೆಂಡಿನಾಟ ಗಂಡು ಮಕ್ಕಳಾಟ ಕಂಡರೀಗ ಬರುವರೆಲ್ಲ ಬೇಗ ಬಲ್ಲಿರೈ ಕಂಡರೀಗ ಬರುವರೆಲ್ಲ ಬೇಗ ಬನ್ನಿರೈ ಮುಂದೆ ಮುಂದೆ ಹೊಡೆದು ನಾವು ಜಯವ ಪಡೆಯುವುದೋ ಚೆಂಡಿನಾಟ ಹೋಯ್ ಚೆಂಡಿನಾಟ ಆ ತದೈ ದಿನ್ನ ದೈ ದಿಲ್ಲ ತಗದಿಲ್ಲ ದೈ ತದಗದಿನ್ನ ದೈ ದಿನ್ನ ದೈ ದಿನ್ನ ತ ಧಿಮ್ದನ ದಿಲ್ಲ ದೈ ದಿನ್ನ ದೈ ದಿಲ್ಲ ದೈ ತದಗದಿನ್ನ ದೈ ದಿನ್ನ ದೈ ದಿನ್ನ ದೈ ತದೈ ದಿಲ್ಲ ದೈ ದಿಲ್ಲ ದೈ ದಿಲ್ಲ ದೈ ತದಗದಿಲ್ಲ ದೈ ದಿಲ್ಲ ದೈ ದಿಲ್ಲ ದೈ ದಿಂದನದಿಲ್ಲ ದೈ ತಂದನದಿಲ್ಲ ದೈ ತದೈ ದಿನ ದೈ ದೈ ದಿನ ದೈ ದೈ ದಿನ ದೈ ದೈ ದಿನ ದಿನ ದೈ ದಿನ ದಿನ ದೈ 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 ತಮ್ಮಂದ್ರೆ ಒಂದು ಕೆಲಸ ಮಾಡುವ. ನಾವು ಗಂಡು ಹುಡುಗರಲ್ಲ, ಹೆಂಗಸರಾಗೆ ಸೀರೆ ಸುತ್ತಕೊಂಡಿರೋದಲ್ಲ. ನಾವು ಮೀಸೆ ಹೊತ್ತ ಗಂಡಸರು. ಏನ್ ಮಾಡಬೇಕು ಗೊತ್ತಾ? ಏನೇನು? ಆಟ ಆಡ್ಬೇಕು. ಆಟ ಆಡಿ ಮೈಯೆಲ್ಲ ಸ್ವಲ್ಪ ಬೆವರಿಳಿಸಬೇಕು. ಮೊದಲೇ ಬೆವರಿಳಿಸಿ ಹೋಗಿದೆ, ತಲೆ ಇಡೀ ಭಾರ ಆಗಿದೆ. ಹೋಗ್ಲಿ, ಇವತ್ತು ಹಾಗಲ್ಲ, ಚೆಂಡಾಟ ಆಡ್ಬೇಕು. ಹೌದು, ಆಡು ಆಡುವ ಚೆಂಡಾಟ ಆಡುವ. ಎತ್ತದ ಆಟ ಆಡುವ. ಚೆಂಡಾಟ. ಎಲ್ಲಿಯಾದ್ರೂ ಸೋತ್ರ ಉಂಟಲ್ಲ, ಇಲ್ಲ ಸೋಲುವ ಪ್ರಶ್ನೆ ಇಲ್ಲ. ಮೊದಲೇ ಗೆಲ್ಲುವುದು ಗೆಲ್ಲುವ ನಾವೇ. ಆಗ್ಲಿ. ಈಗ ಮೊದಲು ಚೆಂಡಾಟ ಆಡ್ಬೇಕು. ಹೇಗೆ ಆಡುದು? ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಬಂದದ್ದು ಎದ್ದಕ್ಕೆ ಆಟ ಆಡ್ಲಿಕ್ಕೆ ಬಂದದ್ದು. ನೀವು ಕಲಿಸಿ ಹಾಗೆ ಹೇಳ್ತೇನೆ. ಅವ ಎಲ್ಲಿಗೋದ? ಉಣಿಲಿ ಉಣಿಲಿ ಎಲ್ಲಿಗೋದ? ಉಣಿಲಿ ಅವನು ಮನೆಗೆ ಹೋದ. ಹೋಗ್ಲಿ ಹೋಗ್ಲಿ. ಇಕೋ ಈ ಕಡೆ ಹಾಕು. ಇಕೋ ಇವನಿಗೆ ಇವನಿಗೆ ಹಾಕು, ಇವನಿಗೆ ಹಾಕು. ಹಾಗೆ 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 ನನಗೆ ಅವನಿಗೆ ಈಗ ಈಗ ಆಗೋಣ, 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 ಸಿಕ್ಕಿದರೆ ಕೆಳಗೆ
ಯಾರು ಅಂತ ಮತ್ತೆ ಕೇಳುವ ಏನ ಏನ ಏನ್ ಮಾಡ್ತೀರಾ ನೀವು? ನಾವು ಚೆಂಡಾಟ ಚೆಂಡಾಟ ಆಡ್ತಿದ್ದೀರಾ ನೀವು? ಚೆಂಡಾಟ ಆಡ್ತೀರಾ? ಹಾ. ಇದು ಯಾರ ಜಾಗ ಗೊತ್ತುಂಟಾ? ನಮ್ಮದೇ ಜಾಗ, ನಮ್ಮ ಜಾಗದಲ್ಲಿ ನಾವೇ ಆಡುವುದು. ಓಹೋ, ಹೌದು. ನಿಮ್ಮ ಜಾಗ. ಹೌದು. ನಮಗೆ ಪ್ರಶ್ನೆ ಅದಲ್ಲ. ಎಂತ ಪ್ರಶ್ನೆ ಅಂತದ ಪ್ರಶ್ನೆ ಅಂತದ ಉತ್ತರವಾಗಲೇ ಗೊತ್ತಾಗಿದೆ. ನಿಮ್ಮಲ್ಲಿ ಯೇಸು ಎಂಬವನು ಯಾರು? ಓ, ಯೇಸು ಎಂಬ ಒಬ್ಬ ಬಾಲಕಿದ್ದಾನಲ್ಲ, ಯಾರು? ಯೇಸು ಎಂಬವನು ಯಾರು? ಈಗ- ನೀವೆಲ್ಲರೂ ಅದನ್ನು ದೇವಪುತ್ರ ಎಂದು ಕೊಂಡಾಡುತ್ತಾ ಇದ್ದೀರಾ. ಹೌದು. ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದವನಂತೆ. ಹೌದು. ನಿಮ್ಮಲ್ಲಿ ಯೇಸು ಎಂಬವನು ಯಾರೆಂಬುದನ್ನು ಬೊಗಳಿ. ಹಾ. ಇಲ್ಲ ಆದ್ರೆ ನಿಮ್ಮೆಲ್ಲರ ತಲೆ ಕಟ್ತಾನೆ. ಯೇಸು ಯಾರೆಂದು ಹೇಳಿದರೆ ಆತನ ತಲೆಯನ್ನು ಮಾತ್ರ ಕಡಿಲಿಕ್ಕಿದ್ದೇವೆ. ಮನೆಗಳಿರುವುದು ನೋಡಿ ಮನೆಗಳಿರುವುದು ನೋಡಿರಿ ಗರ್ವದ ನುಡಿಯನು ನುಡಿಯದೆ ಹೋಗಿರಿ ಕ್ಷಣದಲ್ಲಿ ಕರೆದರೆ ಬಾಂಧವರೆಲ್ಲರೂ ಧನುವನ್ನು ನೀಡುವರು. ನನಗೆ ರೋಗ ಅಲ್ಲ, ನಿಮಗೆ ಮಾರಕ ಇದು. ಏಯ್! ಏನ ನಮ್ಮನ್ನ ಗದೆ ರಿಪೇರಿ ಹೌದು. ಎಂತದು? ಅದೆಂತ ಗದರಿಪಿರಿ? ಗದೆ ರಿಪೇರಿ ನೀವು ಹಾ, ಏನು ಹೇಳ್ತೀಯ ಆಗ್ಲಿ. ಹೆದರಿಸ್ತೀರಾ? ಹಾ, ಹೆದರಿಸೋಕೆ ನಾವು ಅಂಜುಬೋನಲ್ಲ ಆಯ್ತಾ? ಅದೇನು ಅಂಜುಬೋನ ಹುಡುಗರಲ್ಲ. ಹೌದು. ಹುಡುಗರಲ್ಲ. ವಂದಿಸುವ ಹುಡುಗರು. ಅಂಜನ ಗಂಡು ಆಯ್ತಾ? ಹಾ. ಆಗಿರುವಾಗ ನೀವು ನಮ್ಮನೆ ಅಂತ ಹೇಳುದು ಕಡಿಯುದು. ಹೋಗಿ ಕುಂಬಳಕಾಯಿ ಇದ್ರೆ ಕಡಿ, ಮಾವಿನಕಾಯಿ ಕಡಿ. ಅದು ಹಾಗಾದ್ರೆ ಪಲಾರ ಮಾಡಿ ಬಾರ ಹೋಗ. ಅಮ್ಮಮ್ಮ ಏನಿದು ಬೆಳಕು ಅಮ್ಮಮ್ಮ ಏನಿದುವೆ ಸೊಕ್ಕು ಬಾಲರದಟು ಕಮರದು ಜಳಕ ದಿಕ್ಕು ಅಮೃತ ಕಾಲ್ಗಳ ಬಿಡಿಯುತ್ತ ಭಕ್ತಿ ಕ್ರಮದಲ್ಲಿ ತಲೆಗಡಿವೆ. ಎಲ್ಲ ಬಾರದಿರಿ. ಏನಪ್ಪ? ಭಾರಿ ಮಾತಾಡ್ತೀರಿ, ಭಾರಿ ಮಾತಾಡ್ತೀರಿ. ಏನಪ್ಪ? ಹಾ? ಯಾರು? ಮಾತಾಡುವುದು ಇಷ್ಟು. ಹಾ? ಅಪ್ಪ ಬೇಕಪ್ಪ, ಏನಪ್ಪ? ನೀನಪ್ಪ. ಹಾ? ಏಯ್! ಎಲ್ಲ ಹುಡುಗ ಆ, ಭಾರಿ ಮಾತಾಡ್ತೀರಿ. ಮತ್ತೆ ಇನ್ನು ಮಾತಾಡೆವು. ನಮಗೆ ಒಳ್ಳೆಯ ಸಭೆ ಮಾತಿನಲ್ಲಿ ಹೇಳ್ತೇನೆ. ಸಭೆ ಸಿಗಲಿಲ್ಲ, ಹಾಗೆ ಮಾತಾಡಿ. ಹಾ, ಸಭೆ ಸಿಕ್ಕಿದ್ರೆ ಭಾರಿ ಮಾತಾಡ್ತೀಯ. ಎಷ್ಟು ಮಾತಾಡೆವು? ಹಾ, ಈಗ ಮಾತನಾಡುವಂತಹ ಸಮಯ ಅಲ್ಲ, ಮತ್ತೆ ಏನಿದ್ರು ಕೂಡ ತಲೆ ಕಡಿಯುವಂತಹ ಸಮಯ. ಓ ದೇವ್ರೆ, ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ. ಹಾ. ನಿಮ್ಮಲ್ಲಿ ಯೇಸು ಎನ್ನುವ ಯಾರು? ನಮ್ಮಲ್ಲ. ಹಾ, ಇಲ್ಲ ಅಂತ ಯೇಸು ಯಾರು ಅಂತ ಹೇಳಿದ್ರೆ ನೀವು ಉಳಿತೀರಿ, ಇಲ್ಲದೆ ಅವನೊಬ್ಬನ ತಲೆ ಹೊಡಿತೀರಿ. ಇಲ್ಲ ಎಲ್ಲ ಎಲ್ಲ ಉತ್ತರ ಕೊಡಿ, ಒತ್ತೆಲ್ಲ ಉತ್ತರ ಕೊಡಿ. ನೀವೇ ಕೊಡಿ, ನಾನು ಕೊಡುದಿಲ್ಲ ಅವರಿಗೆ. ನೀವೇ ಕೊಡಿ. ಉತ್ತರ ನಾವು ಕತ್ತಿಯಲ್ಲಿ ಕೊಡ್ತೇವೆ. ನೀವು ಅದಕ್ಕಾಗಿ ನಾನು ಮತ್ತೆ ಕೊಡ್ತೇನೆ, ಮೊದಲು ನೀವು ಕೊಡಿ. ಭಾರಿ ಮಾತಾಡ್ತಿದ್ದೆ. ನೀನು ಭಾರಿ ಮಾತಾಡ್ತಿದ್ದಲ್ಲ. ಮೈ ಮೇಲೆ ಕೈ ಹಾಕಬೇಡ, ಸಿಟ್ಟು ಬರ್ತದೆ. ಮೈ ಮೇಲೆ ಕೈ ಹಾಕಬೇಡ. ಏನು? ಮೈ ಮೇಲೆ ಒಳ್ಳೆಯ ಮಾತಿನಲ್ಲಿ ಹೇಳ್ತೀರಾ ಇಲ್ವಾ? ಅಲ್ಲ ಪುಟ್ಟಾರಮ್ಮ, ಆಗದೆ ಸಿಟ್ಟು ಬರ್ತದೆ ಅಂತ ಹೇಳ್ತಿ, ಸಿಟ್ಟು ಬರೋದಿಲ್ಲ ನಿಂಗೆ. ಸಿಟ್ಟು ಬರೋದು ನನಗೆ ತಲೆಯಿಂದ ಕಾಲಿನವರೆಗೆ ಆಯ್ತಾ? ಮೈ ಮೇಲೆ ಕೈ ಹಾಕೋಣ, ಮೈ ಮೇಲೆ ಕೈ ಹಾಕೋಣ, ಮೈ ಮೇಲೆ ಕೈ ಹಾಕೋಣ, ಮೈ ಮೇಲೆ ಕೈ ಹಾಕೋಣ. ಮೈ ಮೇಲೆ ಕೈ ಹಾಕೋಬೇಡ. ತಲೆ ಕಲಿಬೇಡ, ಕಲಿಬೇಡ. ಅಯ್ಯ 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 ಅಯ್ಯ, ಸ್ವಲ್ಪ ಸೈಲೆಂಟ್ ಆಗು. ಯಾಕಂದ್ರೆ ಇದು ಮಕ್ಕಳನ್ನು ಕಡಿಯುವುದು ಶಿಶು ಹತ್ಯೆ ಮಹಾಪಾಪ. ಹಾಗಾಗಿ ಹೇಳ್ತಾ ಇದ್ದೆ, ನಿಮ್ಮಲ್ಲಿ ಯೇಸು ಎನ್ನುವ ಯಾರು? ಈಗ ನಾನೇ ಏಸು ಅಂದ್ರೆ ನಾ ಈಗ ನೀವೇ. ಭಾರಿ ಮಾತಾಡ್ತಿ. ಮತ್ತೆ ನಾನು ಏಸು ಅಂದೆನಾ? ಇಲ್ಲಲ್ಲ. ಮತ್ತೆ ನನ್ನ ತಲೆ ಕಡಿಯೋಕೆ ಅವ್ರ ಹತ್ರ ಕೇಳು. ನಿಮ್ಮಲ್ಲಿ ಯೇಸು ಯಾರು? ನನ್ನನ್ನು ಸುಮ್ಮನೆ ಮಂಗಾಡು. ಇವರಲ್ಲಿ ಮಾತನಾಡಿ. ಬೇಡ 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 ಅವರು ನಮ್ಮಲ್ಲಿ ದೊಡ್ಡ ವ್ಯಕ್ತಿ, ನಮ್ಮಲ್ಲಿ ದೊಡ್ಡ ವ್ಯಕ್ತಿ. ಯಾರು?
ಯೋಗಮಾಯೆಯ ಸತ್ಯ ಶೋಧನೆ ಆ ಆ ಆ ಯೋಗಮಾಯೆಯ ಸತ್ಯ ಶೋಧನೆಗೆ ತ್ಯಾಗಭಾವದೊಳೊದಗಿ ಚಿಂತಿಸಿ ತ್ಯಾಗಭಾವದೊಳೊದಗಿ ಚಿಂತಿಸಿ ಭೋಗ ದೊರೆಯುತ್ತ ಬಾಲ ಏದು ವಿರಾಗಿಯಾಗಿ ವಿರಾಗಿಯಾಗಿ ಆ ಮರಿಯ ಜೋಸಫರ ಸುಪುತ್ರ ನಾನು. ಯೇಸು ನಜರತ್ತಿನಲ್ಲಿ ಬೆಳೆದವನು ನಾನು. ಈಗ ಯುವಕನಾಗುತ್ತಾ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ನನ್ನ ಮನಸ್ಸು ಚಿಂತಿಸುವುದು ಬಡವರ ಬಗ್ಗೆ, ನೋವು ಉಣ್ಣುವವರ ಬಗ್ಗೆ. ನನ್ನ ಹೃದಯದಲ್ಲಿರುವಂತಹ ಕರುಣೆಯ ಅಮೃತ ಆ ಬಡವರ ಪಾಲಿಗೆ ಹಂಚಬೇಕು, ಹರಿಸಿ ಬಿಡಬೇಕು, ಸಂತೋಷವನ್ನು ಪಡಿಸಬೇಕು, ಹೀಗೆಂದು ಯೋಚಿಸ್ತಾ ಇದ್ದೇನೆ. ಹೌದು, ಮನಸ್ಸಿನಲ್ಲಿ ಎಷ್ಟೋ ಚಿಂತನೆಯನ್ನು ಮಾಡಿದರೂ ಕೂಡ ಸಾಕಾಗುವುದಿಲ್ಲ. ಕಾಲ ಕಾಲಕ್ಕೆ ಸರಿಯಾಗಿ ಸ್ಪಂದಿಸುತ್ತಾ ಶ್ರಮಿಸುತ್ತಾ ಲೋಕದಲ್ಲಿರುವಂತಹ ಕಷ್ಟದ ಜನರ ಅವರ ಕಷ್ಟಕ್ಕೆ ಸ್ಪಂದಿಸುತ್ತಾ ಅವರಿಗೆ ಸುಖ ಬರುವಂತೆ ಮಾಡಿದರೆ ನಿಜವಾಗಿಯೂ ಸರ್ವೇಶ್ವರನ ಕರುಣೆಗಿರ್ತದೆ. ಹಾಗಾಗಿ ನಾನು ಲೋಕದ ಉದ್ಧಾರಕ್ಕಾಗಿ ಹೊರಡಬೇಕೆಂದು ಚಿಂತೆ ಮಾಡಿದ್ದೇನೆ, ನಿರ್ಧಾರ ಮಾಡಿದ್ದೇನೆ. ಆದರೆ ಒಪ್ಪಿಗೆ ಬೇಕಲ್ಲ. ಅಮ್ಮನ ಮಾತನ್ನು ಮೀರುವಂತಿಲ್ಲ, ಅಪ್ಪನ ಮಾತನ್ನು ಮೀರುವಂತಿಲ್ಲ. ಮಕ್ಕಳಾದವರು ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಸದಾ ತಲೆಬಾಗಿಯೇ ನಡಿಬೇಕು. ಹಾಗಾಗಿ ಅಮ್ಮನ ಹತ್ರ ಒಪ್ಪಿಗೆಯನ್ನು ಕೇಳುತ್ತೇನೆ, ಹೋಗುತ್ತೇನೆ ಅಮ್ಮನ ಬಳಿಗೆ. ಒಂದು ಮಾತು. ಏನು ಕಂದ? ಅಮ್ಮ ಕೇಳೀಗ ಮಾತೋದ ಪೇಳುವೆನೋ ಏನು ಕಂದ? ಓ ಓ ಓ ಅಮ್ಮ ಕೇಳೀಗ ಮಾತೋದ ಪೇಳುವೆನೋ ಜನ್ಮ ಸಾರ್ಥಕವಾಗಿ ದಯದಿ ಬಾಳುವೆನೋ ಜನ್ಮ ಸಾರ್ಥಕವಾಗಿ ದಯದಿ ಬಾಳುವೆನೋ ಅಮ್ಮ ಗೆಳಿಗ ಮತ್ತೊಂದ ಬೀಳುವೆನು ಜನ್ಮ ಸಾರ್ಥಕವಾಗಿ ದಯದಿ ಬಾಳುವೆನು ಕರ್ಮ ಭೂಮಿಯ ಸುತ್ತಿ ಬಡವರೇಳ್ಗೆಗೆ ಕರ್ಮ ಭೂಮಿಯ ಸುತ್ತಿ ಬಡವರೇಳ್ಗೆಗೆ ಧರ್ಮ ಪಥದಿ ನಡೆವೆನು ಕಳುಹಿಗ ಧರ್ಮ ಪಥದಿ ನಡೆವೆನು ಕಳುಹಿಗ ಅಮ್ಮ ಕೇಳೀಗ ಮಾತೋದ ಬೇಳುವೆನು ಎಷ್ಟೋ ದಿನಗಳಿಂದ ನನ್ನ ಮನಸ್ಸಿನಲ್ಲಿ ಅಪೇಕ್ಷೆಯೊಂದು ಮೂಡುತ್ತಾ ಇದೆ. ಅಮ್ಮನ ಬಳಿಯಲ್ಲಿ ಹೇಳಲಿಕ್ಕೆ ಸಂಕೋಚವ ಮಗನೇ. ಹೌದಮ್ಮ, ಏನು? ನನ್ನನ್ನು ಪ್ರೀತಿಯಿಂದ ಸಾಕಿದ್ದೀರಿ, ಹಾ, ಮುದ್ದಿಸ್ತಾ ಮುದ್ದಿಸ್ತಾ ನನ್ನನ್ನು ಬೆಳೆಸಿದ್ದೀರಿ. ಮಗನೋರುವ ಒಳ್ಳೆಯ ಗುಣಗಳಲ್ಲಿ ಹೇಗೆ ಬೆಳೆಯಬೇಕು ಎನ್ನುವುದಕ್ಕೆ ತಾಯಿಯೇ ಮೊದಲ ಪಾಠಶಾಲೆಯನ್ನು ನೀಡುವುದಲ್ವೇ?
ಅಂತಹ ಪಾಠವನ್ನು ನೀವು ನೀಡಿದ್ದೀರಿ, ಬೆಳೆಸಿದ್ದೀರಿ. ಜ್ಞಾನ ಸಂಪನ್ನನನ್ನಾಗಿ ನನ್ನನ್ನು ಬೆಳೆಸಿದ್ದೀರಿ. ಅಮ್ಮ, ನನ್ನ ಮನಸ್ಸು ಸದಾ ಚಿಂತಿಸ್ತಾ ಇದೆ. ಯಾವುದರ ಬಗ್ಗೆ? ಬಡವರ ಬಗ್ಗೆ, ಹಾ. ಕಷ್ಟದಲ್ಲಿ ಇರುವವರ ಬಗ್ಗೆ. ಹಾಗಾಗಿ ಅವರಿಗಾಗಿ ನಾನು ಶ್ರಮಿಸಬೇಕು, ಅವರಿಗಾಗಿ ನಾನು ಸ್ಪಂದಿಸಬೇಕು. ಆ ಮೂಲಕ ಸರ್ವ ಶಕ್ತನಿಗೆ ಬಾಗಿಕೊಂಡು ಆತನ ಇಚ್ಛೆಯಂತೆ ನಾನಿಲ್ಲಿ ಬಂದು ಏನು ಕಾರ್ಯ ಮಾಡಬೇಕು ಅದನ್ನು ಪೂರೈಸಬೇಕೆಂದಿದ್ದೇನೆ. ಹಾಗಾಗಿ ಅಮ್ಮ, ಕಳುಹಿಸಿಕೊಡ್ತೀಯಾ? ಕಂದ, ಇಲ್ಲ ಮಗನೇ. ತರಳ ನೀನೇದಗೆ ಬೇಳುವೆ ಕಡು ಮಾತೆ, ಈ ಮಾತು ತರಳ ನೀನೇದಗೆ ಬೇಳುವೆ ಕಡು ಮಾತೆ, ಇಲ್ಲ, ನನ್ನ ಮನಸ್ಸು ಕೇಳೋದಿಲ್ಲ ಮಗನೇ. ಇರುವುದರೆಮ್ಮೊಡನೆ ಸತ್ಕಾರ್ಯ ಹರುಷದಿ ಗೈಯಲು ಮನದಿ ಮೂದವ ತಾಳಿ, ಹರುಷದಿ ಗೈಯಲು ಮನದಿ ಮೂದವ ತಾಳಿ, ಹೌದು ಕಂದ. ನಿರುದ ಕೀರ್ತಿಯ ಕೊಂಡಾಡುವೆನು. ತರಳ ನೀನೇ ತಗೆ ಬೇಳುವೆ ಕಡು ಮಾತೆ. ಆ ಆ ಕಂದ, ಅಮ್ಮ, ನೀನಾಡುವ ಮಾತುಗಳನ್ನು ಕೇಳುತ್ತಾ ಇದ್ದಂತೆ ಹಾ ಮನಸ್ಸಿಗೊಂದೆಡೆ ಸಂತೋಷವಾಗುತ್ತದೆ. ಹಾ ನನ್ನ ಮಗು ತನ್ನ ಮನೆಯಲ್ಲ, ತನ್ನ ಪರಿಸರ ಅಲ್ಲ, ತನ್ನ ಗ್ರಾಮ ಅಲ್ಲ, ನಾಡಲ್ಲ, ಹೌದು. ಲೋಕದ ಬಗ್ಗೆ ಚಿಂತಿಸುತ್ತಾ ಇದೆ. ಕಷ್ಟದವರು ಯಾರು ದೀನರಿದ್ದಾರೆ, ಯಾರು ಕಟ್ಟಲಿದ್ದಾರೆ, ಯಾರು ಬಳಲೋರಿದ್ದಾರೆ, ಯಾರು ಸಂಕಟದಲ್ಲಿದ್ದಾರೆ, ಅವರೆಲ್ಲರ ಬಳಿಗೆ ಸಾಗಿ ಸಾಂತ್ವನದ ಮಾತುಗಳನ್ನಾಡಿ ಹಾ. ಆ ಹಸ್ತವನ್ನು ನೀಡಿ ಹಾ. ಅವರನ್ನು ಮೇಲೆತ್ತುವಂತ ಪ್ರಯತ್ನವನ್ನು ಮಾಡಬೇಕು ಅಂತ ಹೊರಟಿದ್ದೀಯ. ಸಂತೋಷದ ವಿಷಯ ಮಗನೇ. ಹಾ. ಆದರೆ ಏನಮ್ಮ? ನಿನ್ನನ್ನು ಬಿಟ್ಟುಕೊಡ್ಲಿಕ್ಕೆ ನಾನು ಸಿದ್ಧಳಿದ್ದೇನೋ ಹೇಳು. ಯಾಕಮ್ಮ? ಎಷ್ಟು ಪ್ರೀತಿಯಿಂದ, ಎಷ್ಟು ಮುದ್ದಿನಿಂದ ನಿನ್ನನ್ನು ಪಡೆದಿದ್ದೇನೆ, ಬೆಳೆಸಿದ್ದೇನೆ, ಹಾ. ನಿನ್ನನ್ನು ಕಾಪಿಟ್ಟುಕೊಂಡಿದ್ದೇನೆ. ಹೌದು, ಹೌದಮ್ಮ. ಅದೆಷ್ಟು ಜನ ಬರ್ತಾರೆ ನಿನ್ನ ಬಗ್ಗೆ ಮಾತನಾಡ್ತಾರೆ, ಹಾ. ಪ್ರಶಂಸೆಯ ನುಡಿಗಳನ್ನು ಆಡುವಾಗ ಹಾ. ಹೆತ್ತ ತಾಯಿಯಾದ ನಾನು ಧನ್ಯತೆಯನ್ನು ಕಾಣುತ್ತೇನೆ. ಹತ್ಯಾಕೆ ಹಲವ್ಯಾಕೆ, ನಿನ್ನಂತ ಒಬ್ಬ ಮಗನಿದ್ರೆ ಸಾಕು ಲೋಕವನ್ನು ಜಯಿಸುವುದಕ್ಕೆ ಅಂತ. ಹಾ, ಹಾ. ಅಂತ ಸಂಭ್ರಮದಲ್ಲಿದ್ದ ಕಾಲಕ್ಕೆ ನೀನು ಆಡುವ ಮಾತುಗಳು ನನಗೆ ಪಥ್ಯ ಆಗಲಿಲ್ಲ ಮಗನೇ. ಬೇಡ ಬೇಡ ಬೇಡ. ಸರಿಯಾಗಿ ಯೋಚಿಸಿ ಅಮ್ಮ. ಯಾಕೆ? ಲೋಕದ ಏಳಿಗೆಯಲ್ವೇ ನನ್ನ ಉದ್ದೇಶ. ಮುದವಾಯ್ದು ನಿಲ್ಲ ನುಡಿಯೇ ಹೌದಮ್ಮ. ಆಗೆ ಮುದವಾಯ್ತು ನಿನ್ನ ನುಡಿಯೇ, ಕೇಳ್ತಾಯೆ ಮಧುರ ಬಾದನ ಮುರಿಯೇ, ಕೇಳ್ತಾಯೆ ಮಧುರ ಬಾದನ ಮುರಿಯೇ, ಮುದವಾಯ್ತು ನಿನ್ನಯ ನುಡಿಯೇ, ಕೇಳ್ತಾಯೆ ಮಧುರ ಬದನ ಮುರಿಯೇ, ಹದವಾಗಿ ನಾಳ ತಿರುಗಿಗೆ, ಹದವಾಗಿ ನಾಡ ತಿರುಗಿ, ಏಳಿಗೆಯ ಹದನವನು ಕಾಂಬೆ ಮಾಗೀಗೆ, ಏಳಿಗೆಯ ಹದನವನು ಕಾಂಬೆ ಮಾಗಿ, ಮಧುರ ಬಂಧನ ಮುರಿಯೇ. ಅಮ್ಮ, ನೀವು ಹೇಳುತ್ತಾ ಇದ್ದೀರಿ ನಿಮ್ಮ ಬಳಿಯಲ್ಲೇ ಇರಬೇಕು ಎಂದು. ಆದರೆ ಲೋಕದಲ್ಲಿ ಅದೆಷ್ಟೋ ಮಂದಿಗಳು ನೋವನ್ನು ಉಣ್ಣುತ್ತಾ ಇದ್ದಾಗ ನಾನು ನನ್ನ ಸ್ವಾರ್ಥವೆಂದು ನಿಮ್ಮ ಬಳಿಯಲ್ಲಿ ಇದ್ದರೆ ಅದು ಎಷ್ಟು ಸರಿಯಾದೀತು ಹೇಳಿ. ಯಾವ ತಾಯಿ ತನ್ನ ಕಣ್ಣನ್ನು ಬಿಟ್ಟು ಕೊಡ್ತಾಳೆ ಮಗ? ಹೌದಮ್ಮ. ಸಂಸಾರದ ವ್ಯಾಮೋಹ ಬಂಧನ ಅದು ಅಷ್ಟು ಗಟ್ಟಿಯಾಗಿ ಇರ್ತದೆ. ಆದರೆ ಸಾಧಕರಾದವರು ಲೋಕದ ಏಳಿಗೆಗೆ ಬಯಸುವಂತಹ ಸಂದರ್ಭದಲ್ಲಿ ಅವರು ಹೋಗುವಂತಹ ಹಾದಿ ಕೂಡ ಅಷ್ಟೇ ಕಷ್ಟಕರವಾಗಿರುತ್ತದೆ. ವ್ಯಾಮೋಹದ ಬಂಧನವನ್ನು ಮುರಿದು ಅಸಾಧ್ಯವಾದುದನ್ನು ಸಾಧಿಸುವುದಕ್ಕಾಗಿ ಅವರು ಹೋಗುತ್ತಾರೆ. ಅಂಥದೇ ಅಸಾಧ್ಯವಾದಂತಹ ಸಾಧನೆಯನ್ನು ಮಾಡುವುದಕ್ಕಾಗಿ ಸಿದ್ಧಿ ಬುದ್ಧಿಯ ಸಾಧನೆಗಾಗಿ ಸರ್ವೇಶ್ವರನ ಇಚ್ಛೆಯಂತೆ ನಾನು ಹೊರಟಿದ್ದೇನಮ್ಮ.
ನಿನ್ನನ್ನು ಅಪ್ಪನನ್ನು ಬಿಟ್ಟು ನಾನು ದೂರಕ್ಕೆ ಹೋಗುತ್ತೇನೆ ಎಂದು ಭಾವಿಸಬೇಡ. ಮತ್ತೆ ಅಮ್ಮ, ಹ, ತಾಯಿ ತಂದೆಯರ ಪ್ರೀತಿಯ ಬಂಧನ ನನಗೆ ಗೊತ್ತು ಅದರ ಬಗ್ಗೆ. ಹ, ಹಾಗಾಗಿ ನಿಮ್ಮನ್ನು ಕಾಣುತ್ತಾ ಇರ್ತೇನೆ. ಹ, ನಿಮ್ಮನ್ನು ಬಿಟ್ಟು ನಾನು ದೂರಕ್ಕೆ ಹೋಗುತ್ತೇನೆ ಎಂದು ಹೇಳುತ್ತಾ ಇಲ್ಲ. ಹ. ಆದರೆ ಅಮ್ಮ, ಕಷ್ಟದವರನ್ನು ನೋಡುವಾಗ ನನ್ನ ಹೃದಯ ವೇದನೆ ಹೆಚ್ಚುತ್ತಾ ಇದೆ, ನನ್ನ ಕರುಣೆ ಉಕ್ಕಿ ಹರಿಯುತ್ತಾ ಇದೆ. ಹಾಗಾಗಿ ಇಲ್ಲೇ ನಿಮ್ಮ ಬಳಿಯಲ್ಲಿ ನಿಮ್ಮ ಸಂತೋಷವನ್ನೇ ನೋಡುತ್ತಾ ಕುಳಿತುಕೊಳ್ಬೇಕೆಂದು ನನಗೆ ಅನಿಸ್ತಾ ಇಲ್ಲ. ಅಮ್ಮ, ಕಳುಹಿಸಿಕೊಡಿ, ಲೋಕದ ಉದ್ಧಾರಕ್ಕಾಗಿ ಕಳುಹಿಸಿಕೊಡಿ. ಕಂದ, ಹಸನಾದೆ ಭಾಗ್ಯದ ಕಣಿಯೇರಿ ಹೋಗುತ್ತೆ, ಹೋಗುವ. ಹಸನಾದೆ ಭಾಗ್ಯದ ಕಣಿಯೇರಿ ಹೋಗುತ್ತೆ, ಭಾಗ್ಯದ ಕಣಿಯೇ ವಸುದೆಯ ಬಡವರುದ್ದಾರ ಮಾಡು. ಎಸಗುವೆ ಎಂಬುದ ಮೊದಲೇ ನಾನರಿವೇನು, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಎಸಗುವೆ ಎಂಬುದ ಮೊದಲೇ ನಾನರಿವೇನು, ಮುಸುಕಿದ ಪೊರೆಯು ಹರಿತು ಹಸನಾದೆ ಭಾಗ್ಯದ ಕಣಿಯೇರಿ ಹೋಗುತ್ತೆ, ಮಧುರೆಯ ಬರುತ್ತಾರ ಆ ಆ ಆ ಆ ಜನನಿ, ಈ ಪ್ರಕೃತಿಯಲ್ಲಿ ಹ, ಅನೇಕ ಹೂವುಗಳು ಅರಳುತ್ತವೆ, ಹ್ಮ್, ಮಕರಂದವನ್ನು ಹೊರಸೂಸುತ್ತದೆ. ಹ, ಆದರೆ ಏನಮ್ಮ, ಜೇನುನೊಣ ಹ, ಅದರೆಲ್ಲರ ಮಕರಂದವನ್ನು ಒಟ್ಟಿಗೆ ತಂದು ಹ, ಪ್ರಪಂಚಕ್ಕೆ ಕೊಡುವಾಗ ಅದು ಮಧುವಾಗುತ್ತದೆ, ಹೌದು, ಜೇನಾಗುತ್ತದೆ. ಹ್ಮ್, ಮಲ್ಲಿಗೆಯಿಂದ ಬಂದ ಮಕರಂದ, ಸೇವಂತಿಗೆಯಿಂದ ಬಂದ ಮಕರಂದ, ದಾಸವಾಳದ ಮಕರಂದ ಅಂತ ಜೇನಿನಲ್ಲಿ ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ ಮಗನೇ. ಆದ್ರೆ ಜೇನು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಭಾವದಿಂದ ಲೋಕದ ಒಳಿತಿಗಾಗಿ ಮಧುರವಾದ ಜೇನನ್ನು ಕೊಡುವುದಿಲ್ವೇ ಅಮ್ಮ? ಹಾಗಾಗಿ ಹ, ಜೇನುವಿನ ಕಾರ್ಯ ಹ, ಶ್ಲಾಘನೀಯವಾದದ್ದು. ಹೌದು, ನೀನು ಕೂಡ ಹಾಗೆ ಹ್ಮ್, ಹುಟ್ಟಿಕೊಂಡ ಆ ಕ್ಷಣವೇ ನಿನ್ನ ಮನಸ್ಸಲ್ಲಿ ಆವರಿಸಿಕೊಂಡಿರುವಂಥದ್ದು ಹ, ದೀನರ ಬಗ್ಗೆ, ದೈನ್ಯತೆಯ ಬಗ್ಗೆ, ಹ್ಮ್, ಲೋಕದ ಮಂದಿಗಳ ಕಷ್ಟದ ಬಗ್ಗೆ ಹ, ನೀನು ಚಿಂತಿಸ್ತಾ ಇದ್ದಿ, ಯೋಚಿಸುತ್ತಾ ಇದ್ದಿ. ಹ್ಮ್, ವಿಶಾಲವಾದಂತಹ ದೃಷ್ಟಿ, ಹ್ಮ್. ಈ ವಸುಧೆಯನ್ನೇ ಕುಟುಂಬವಾಗಿಸಿಕೊಂಡಂತಹ ನಿನ್ನ ಗುಣ ಹ್ಮ್. ನನಗೆ ಬಹಳ ಪ್ರೀತಿಯಿಂದ ಕೂಡಿದೆ ಮಗನೇ. ಹೌದೇ ಅಮ್ಮ? ನಿನ್ನನ್ನು ಕಳಿಸಿಕೊಡ್ತೇನೆ ಅಂತಲ್ಲ, ಹಾ. ನಿನ್ನಲ್ಲೊಂದು ಪ್ರಾರ್ಥನೆ ಮಗ. ಏನಮ್ಮ? ತಂದೆ ತಾಯಿಗಳಿಗೆ ಏನಾದ್ರೂ ಕಷ್ಟ ಬಂದ್ರೆ ಹಾ. ಒಂದು ಬಾರಿ ನಾನು ಕೂಗಿದ್ರೆ ಹ್ಮ್. 10 ಬಾರಿ ಓಡಿ ಬರಬೇಕು ಮಗನೇ. ಆದ್ರೆ ಮಗನೇ, ಏಸು ಒಂದು ಕರೆದ ತಕ್ಷಣ ಹಾ. ಅದು ನಿನ್ನ ಹೃದಯಕ್ಕೆ ವೇದ್ಯವಾಗಬೇಕು. ಹ್ಮ್. ನೀನು ನನ್ನ ಕಣ್ಣ ದೃಷ್ಟಿಗೆ ಕಾಣಿಸಿಕೊಳ್ಳಬೇಕು. ಹ್ಮ್. ಲೋಕವನ್ನು ಬೆಳಗಿಸುವುದಕ್ಕಾಗಿ ಬಂದ ನಿನ್ನನ್ನು ಹಾ. ನಾನು ಬಚ್ಚಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನೀನು ಬೆಂಕಿಯ ಕಿಡಿ. ಹಾ. ಸೆರಗಿನಲ್ಲಿ ಕಟ್ಟಿಕೊಂಡ್ರೆ ಸೆರಗು ಸುಡುತ್ತದೆ, ಅದು ದೀಪವಾಗಿ ಪ್ರಜ್ವಲಿಸಲ್ಪಡಬೇಕು. ಹಾ. ಮನೆಗಳನ್ನು ಮನಗಳನ್ನು ಬೆಳಗಬೇಕು. ಹೋಗು ಮಗನೇ, ನನ್ನ ಮೊಗಾಚೆ ಪೂರ್ತಿ. ಮರಿಯಮ್ಮ, ಸಂತೋಷವಾಯಿತು. ಹೋ, ತಡ ಮಾಡುವುದಿಲ್ಲ, ಹೊರಡುತ್ತೇನೆ. ಬೆಸರದೇನು ಮಗುವೆ ಪೇಳು ಬಂದ ಕಾರಣಾಗೆ ಆ ಆ ಆ ಆ ಬೆಸರದೇನು ಮಗುವೆ ಪೇಳು ಬಂದ ಕಾರಣಗೆ ಶಶಿಯ ಕಳೆಯ ಪೊಳೆವ ವದನ, ಶಶಿಯ ಕಳೆಯ ಪೊಳೆವ ವದನ ಕಾಂತಿಪುರಾಯ ವಾಸುದೆಯೊಳಗೆ ಬೆಳೆದೆಯಲ್ಲಿ ಜನನಿ ಜನಕರು, ವಾಸುದೆಯೊಳಗೆ ಬೆಳೆದೆಯಲ್ಲಿ ಜನನಿ ಜನಕರು ಹೊಸಗೆ ಇಲ್ದರಿಪ್ಪರೇನು ಬಂದು ಸುಜನರು
ಹೆಸರದೇನು ಮಗುವಿಗೆ ಆಗೆ ವಂದಿಸಿಕೊಂಡಿದ್ದೇನೆ. ಮಗುವೇ, ಪೂಜ್ಯರೇ, ದಿವ್ಯವಾದಂತಹ ತೇಜಸ್ಸೊಂದು ಹ. ನನ್ನೆಡೆಗೆ ಬಂದಂತಾಯಿತು. ಹೌದೇ? ಅಯ್ಯ, ಹ್ಮ್. ಯಾರಯ್ಯ ನೀನು? ಹ. ನಿನ್ನ ಹೆಸರೇನು? ಹ್ಮ್. ನಿನ್ನ ಜನಕ ಜನನಿಯರು ಯಾರು? ಹ್ಮ್. ನನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬರಬೇಕಾದರೆ ಹ. ಕಾರಣವೇನು ತಿಳಿಸು. ಪೂಜ್ಯರೇ, ಮಹತ್ವದ ಉದ್ದೇಶವಿದೆ, ಏನು? ಆಲಿಸಬೇಕು. ದೀಕ್ಷಾ ಸ್ನಾನವ ಮಾಡಲೆಂದು ಬದ್ದೆನು ತಾನು ಊ, ಊ, ದೀಕ್ಷಾ ಸ್ನಾನವ ಮಾಡಲೆಂದು ಬದ್ದೆನು ತಾನು ಬಂದೆನು. ಅಕ್ಷಯ ಸೌಭಾಗ್ಯವೇ ಅಕ್ಷಯ ಸೌಭಾಗ್ಯವೇ ರಕ್ಷಿಸು ಜನರುದ್ಧರಿಗೆ ಬದ್ಧನಾಗಿ ನಾನು ಬದ್ಧ. ಈಕ್ಷಿಸು ಜನರ ದಾರಗೆ ಬದ್ಧನಾಗಿ ರಕ್ಷೆಯ ನೀಡಿದನು ದೀಕ್ಷಾಸ್ನಾನವ ಮಾಡಲೆಂದು ಬಂದೆನು ತಾನು ಅಕ್ಷಯ ಸೌಭಾಗ್ಯವೇ ಆ ಆಗೆ ಪೂಜ್ಯರೇ, ಮಗುವೇ, ನನ್ನ ತಾಯಿ ಮರಿಯಮ್ಮ, ಜೋಸಫರ ಸುಪುತ್ರ ನಾನು. ಲೋಕದ ಉದ್ಧಾರವನ್ನು ಮಾಡಬೇಕೆನ್ನುವಂತಹ ಮಹತ್ವಾಕಾಂಕ್ಷೆಯಿಂದ ಅಮ್ಮನ ಅಪ್ಪನ ಆಶೀರ್ವಾದವನ್ನು ಪಡೆದು ಹೊರಟವನಾಗಿದ್ದೇನೆ. ಆದರೆ ಹೇಗೆ ಹೋಗಬೇಕು, ಏನು ಮಾಡಬೇಕು ಎನ್ನುವಂತಹ ಉದ್ದೇಶಕ್ಕೆ ಸರಿಯಾದ ಪರಿಪಕ್ವತೆ ಆಗಬೇಕಿದ್ರೆ ಈ ಪ್ರಕೃತಿಯ ಸಹಕಾರವು, ಪೂಜ್ಯರ ಸಹಕಾರವು, ಗುರು ಹಿರಿಯರ ಸಹಕಾರವು, ಇವು ಎಲ್ಲದರ ಫಲದೊಂದಿಗೆ ಅನುಭವದಿಂದಾಗಿ ನಾವು ಸುದೃಢರಾಗಿ ಲೋಕವನ್ನು ಉದ್ಧರಿಸಬೇಕಾಗುತ್ತದೆ. ಆ ಕಾರಣದಿಂದಾಗಿ ಪರಮ ಋಷಿಯಂತೆ ತಾವು, ಪರಮ ತೇಜಸ್ವಿಯಂತೆ, ಪರಮ ಸಾಧಕರಂತೆ ನಿಮ್ಮ ಹೆಸರನ್ನು ಕೇಳಿದೆ. ಅದೆಷ್ಟೋ ಮಂದಿಗಳಿಗೆ ದೀಕ್ಷಾ ಸ್ನಾನವನ್ನು ಮಾಡಿಸ್ತಾ ಅವರ ಜೀವನವನ್ನು ಪಾವನ ಮಾಡುತ್ತೀರಿ ಅಂತೆ. ಈ ವಿಚಾರವನ್ನು ಕೇಳಿದ ತಕ್ಷಣವೇ ನನಗೆ ಆನಂದವಾಯಿತು. ಓಡೋಡಿ ಬಂದೆ ಪೂಜ್ಯರೇ, ನಿಮ್ಮ ಪಾದಕ್ಕೆ ಮಣಿದೆ. ನನಗೆ ದೀಕ್ಷಾ ಸ್ನಾನವನ್ನು ಮಾಡಿಸಿ ಬೋಧಿಸಿ ನನ್ನನ್ನು ಉದ್ಧರಿಸಬೇಕು. ಮೋದವಾಯಿತು ಕೇಳು ಬಹಳ ಸಂತೋಷವಾಯಿತು. ಮೋದ ಆಯಿತು ಕೇಳು ನಿಲ್ಲೀಚೆ ಮನ್ನಿಸಿಗಿ ನೀನು ಬಂದದ್ದು ಬಹಳ ಸಂತೋಷವಾಯಿತು. ಆದರಣೆಯ ತೋರಿ ಕೋರವೇ ಮೋದವಾಯಿತು ಕೇಳಿ ನಿಚ್ಚೆ ಮನ್ನಿಸಿ ನೀನು ಬಂದದ್ದು ಬಹಳ ಸಂತೋಷವಾಯಿತು. ಆದರಣೆಯ ತೋರಿ ಪೊರವೇ ಮೇದಿನಿಗಿಳಿದು ಬಂದಿಹ ವಿಭೂವು ಮೇದಿನಿಗಿಳಿದು ಬಂದಿಹ ವಿಭೂ ತಿಳಿದೆನು ಭೇದವಿಲ್ಲವು ಶುಭ ಪಯಣ ಭೇದವಿಲ್ಲವು ಶುಭ ಸಮಯ ಕುಮಾರ, ಪೂಜ್ಯರೇ, ನೀನು ಯೇಸುವಲ್ಲವೇ? ಹೌದೇ ಹೌದು. ನಿನ್ನ ನಿರೀಕ್ಷೆಯಲ್ಲೇ ಇದ್ದವನು ನಾನು. ನನ್ನ ಬಗ್ಗೆ ನಿಮಗೆ ತಿಳಿದಿದೆ. ಹೌದು, ನಿನ್ನನ್ನು ಕಂಡು ಬಹಳ ಸಂತೋಷವಾಯಿತು. ಓಹೋ. ಕುಮಾರ, ನೋಡು, ಇದುವೇ ಜೋರ್ದಾನ್ ನದಿ. ಹಾ 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 ಹರಿವ ನದಿಗೆ ದೋಷವಿಲ್ಲ. ಹಾ ಇದುವೇ ಪುಣ್ಯ ಜಲ. ಹಾ. ಇಲ್ಲಿ ನಿನ್ನ ಉದ್ದೇಶವು ಸಾರ್ಥಕವಾಗುತ್ತದೆ. ಹೌದೇ? ಬಾ ಮಗನೇ, ಹಾ. ನಿನಗೆ ನಾನು ಇಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸುತ್ತೇನೆ, ಬೋಧನೆಯನ್ನು ಮಾಡಿಸುತ್ತೇನೆ. ಹಾ. ಬಾ, ನದಿಗಿಳಿಯೋಣ. ಸಂತೋಷವಾಯಿತು. ಬಾ.
ಗೈದೇಗೆ ನಾನು ನಿನಗೆ ದೀಕ್ಷಾ ಸ್ನಾನವನ್ನು ಮಾಡಿಸಿದೆ. ಭಾವಿಸೈ ಪವಿತಾತ್ಮ ಆಕಪೋತದ ತೆರದಿಯೇ ದೇವರ ಪವಿತ್ರಾತ್ಮವು ಪಾರಿವಾಳದ ರೂಪದಲ್ಲಿ ಬಂದಿದೆಯಲ್ಲ. ಧಾವಿಸಿತು ನಿಲ್ಲೆಡೆಗೆ ಶುಭಬಹುದು ಕೇಳಿದೆಯ ನಿನಗೆ ಶುಭಾಶಯವನ್ನಿತ್ತಿದೆ ಅದು. ದೇವನಾಣತಿಯಂತೆಲೇ ಆ ದೇವರ ಆಣತಿಯಂತೆ ಕಾವ ಸರ್ವೇಶ್ವ ನೊರೆದನು ಪುತ್ರ ನೀನೆನಗೆ ಆ ಕಾವ ಸರ್ವೇಶ್ವರನು ಹೇಳುತ್ತಾ ಇದ್ದಾನೆ ಕೇಳು. ಕಾವ ಸರ್ವೇಶ ನೊರೆದನು ಪುತ್ರ ನೀನೆನಗೆ ಈ ವಿಶಾಲತೆಯ ಲೋಕದಿ ಪರಮ ಪ್ರಿಯನಹುದು ಓಹೋ ಓಹೋ, ಧನ್ಯ ಧನ್ಯ ಧನ್ಯ. ಜೀವನದಿ ನೊಂದವರಿಗೆ ಜಳ್ಳು ಹಾರಿಸಿ ಕಾಳುಗಳ ನೀಡು ಕಣಜ ತುಂಬುವ ಮಹಿಮನೇ ಸಂತೋಷವಾಯಿತು. ದೇವಪುತ್ರನೇ ಕೇಳು ಓ ದೇವಪುತ್ರನೇ, ಪರಮಋಷಿಯೇ, ನಿನಗೆ ದೀಕ್ಷಾ ಸ್ನಾನವನ್ನು ಮಾಡುವಂತಹ ಸುಮುಹೂರ್ತಕ್ಕೆ ಸರಿಯಾಗಿ ಆ ದೇವರ ಪವಿತ್ರಾತ್ಮವೇ ಪಾರಿವಾಳದ ರೂಪವನ್ನು ತಾಳಿ ಹ ಇಲ್ಲಿಗೆ ಆಗಮಿಸಿ ನಿನಗೆ ಶುಭವಿತ್ತಿತು. ಪುಳಕಿತನಾದೆ ಪುಳಕಿತನಾದೆ. ಅದೇ ಹೊತ್ತಿಗೆ ಸರಿಯಾಗಿ ಹ ಅಶರೀರವಾಣಿಯೊಂದು ನುಡಿಯಿತಲ್ಲ. ಕಿವಿಗಳನ್ನು ಅರಳಿಸಿ ಕೇಳಿದೆ, ನಭೋಮಂಡಲಕ್ಕೆ ದೃಷ್ಟಿ ಹಾರಿಸಿದೆ. ಹೌದು, ಹ. ಯಾವ ಸರ್ವೇಶ್ವರ ನೊರೆದ ಹ್ಮ್ ಈ ಜಗದೊಳಗೆ ನೀನೇ ಅವನಿಗೆ ಅತಿ ಪ್ರಿಯನಂತೆ. ಹೌದೇ? ಹೌದು, ಧನ್ಯನಾದೆ. ಈ ಮಾತೇ ಸಾಕಲ್ಲ, ನೀನು ದೇವಪುತ್ರ ಎನ್ನುವುದಕ್ಕೆ ಸಾಕ್ಷಿಯಾಯ್ತಲ್ಲ ಈ ಮಾತು. ಸಂತೋಷವಾಯಿತು ಪೂಜ್ಯರೇ. ಮಗನೇ, ಹ ಈ ಭೂಮಿಯಲ್ಲಿ ಹ್ಮ್ ಹಗಲು ರಾತ್ರಿಗಳು ಇರುವಂತೆ ಹ್ಮ್ ಧರ್ಮ ಅಧರ್ಮ, ಸತ್ಯ ಅಸತ್ಯ, ನ್ಯಾಯ ಅನ್ಯಾಯ ಇವೆಲ್ಲವೂ ಇದೆ. ಹ ಇದು ಕರ್ಮಭೂಮಿ. ಹ ಇಲ್ಲಿ ಬಡವರು, ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾದವರು, ನೊಂದವರು ಇದ್ದಾರೆ. ಹ ಅವರನ್ನು ಉದ್ಧರಿಸುವಂತಹ ಸದುದ್ದೇಶ ನಿನ್ನದಾಗಿದೆ ಅಲ್ಲ ಮಗನೇ. ಹೌದು ಪೂಜ್ಯರೇ. ನಿನ್ನ ಕರುಣೆಯ ಆತ್ಮ ಕಾರಣಿಕದ ಮಹಿಮೆ ಲೋಕಕ್ಕೆ ಪ್ರಕಾಶಮಾನವಾಗಲಿ. ನಿನ್ನ ದಿವ್ಯ ತೇಜಸ್ಸು ಪ್ರಜ್ವಲಿಸಲಿ. ನಿನಗೆ ಶುಭವಾಗಲಿ ಮಗನೇ, ಶುಭವಾಗಲಿ, ಧನ್ಯನಾದೆ ಧನ್ಯನಾದೆ. ಶುಭವಾಗಲಿ. ಸರಿ, ನವ ಉತ್ಸಾಹದಿಂದ ಉಲ್ಲಾಸಭರಿತನಾಗಿ ಚೈತನ್ಯ ತುಂಬಿ ನಿಂತಿದ್ದೇನೆ. ಸರಿ, ಮುಂದೆ ನಡೆಯುತ್ತೇನೆ ಮುಂದೆ ನಡೆಯುತ್ತೇನೆ ಮುಂದೆ. ಕೊಲಪಾತಕವಗೈದೆ ಉಳಿಗಾಲ ತನಲ ಕೊಲಪಾತಕವಗೈದೆ ಉಳಿಗಾಲ ತನಗಿಲ್ಲ ಇಳೆಯಲ್ಲಿ ಕಡು ಪಾಪಿ ನಾನು ಇಳೆಯಲ್ಲಿ ಕಡು ಪಾಪಿ ನಾನು ಎಳೆಯ ಬಾಲರ ಕೊಂದು ಎಳೆಯ ಬಾಲರ ಕೊಂದು ದೌಷ್ಟ್ಯದಿ ಬಾಳಿದೆ ಎಳೆಯ ಬಾಲರ ಕೊಂದು ದೌಷ್ಟ್ಯದಿ ಬಾಳಿದೆ ನೆಲೆಯಿಲ್ಲ ದಾಯವೇ ಬದ್ಧ ನೆಲೆಯಿಲ್ಲ ಸಾಯುವೆ ಬದ್ಧ ಕೊಲೆ ಪಾತಕವಗೈದೆ ಉಳಿಗಾಲ ತನಗಿಲ್ಲ ಇಳೆಯಲ್ಲಿ ಕಡು ಪಾಪಿ ನಾನು ಕಡು ಪಾಪಿ ನಾನು ಕಡು ಪಾಪಿ ನಾನು ಓ ಅವಿವೇಕದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಎಂತಹ ಹೀನ ಕೃತ್ಯಕ್ಕೆ ಕಾರಣನಾಗಿ ಬಿಟ್ಟೆನು. ಹೌದು. ಎಲ್ಲರೂ ಹೇಳಿದ್ರು, ಹೆರೋದ ಹೇರಿಯು ಹೋದ,
ಏರಿದ್ದು ಎಲ್ಲಿಗೆ? ಅಧಿಪತ್ಯದಿಂದ ಮೇಲೇರಿದ್ದಲ್ಲ ನಾನು. ಅಜ್ಞಾನದಿಂದ ಏರಿ ಹೋದವ ನಾನು ಅಹಂಕಾರದಿಂದ ಈ ರೀತಿಯಾಗಿ ವರ್ತಿಸಿಕೊಂಡೆ. ಲೋಕದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಕತ್ತರಿಸುವುದಕ್ಕೆ ಆಜ್ಞೆಯನ್ನು ಕೊಟ್ಟವ ನಾನು. ಇವತ್ತು ಅರ್ಥವಾಗುತ್ತಾ ಇದೆ ಯೇಸು ಅಂದ್ರೆ ಏನು. ಇಂತಹ ದಿವ್ಯ ಪ್ರಭೆಗೆ ಏಸು ವರ್ಷಗಳ ಕಾಲ ಕಾಯಬೇಕಿತ್ತು ನಮ್ಮ ಈ ಜನತೆ. ಕೊನೆಗೂ ಅರ್ಥವಾಯಿತು. ಇದೇ ಭೂಲೋಕದಲ್ಲಿ ಕಾಣಿಸಿಕೊಳ್ಳುವಂತಹ ಸೂರ್ಯನೂ ಕೂಡ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಎಷ್ಟು ಎತ್ತರಕ್ಕೆ ಏರಿದ್ರೂ ಕೂಡ ಮಧ್ಯಾಹ್ನದ ನಂತರ ಕೆಳಗಿಳಿತಾನಂತೆ. ಹೆರೋದನ ಬದುಕು ಕೂಡ ಹಾಗಾಗಿ ಬಿಟ್ಟಿತಲ್ವೇ. ಯೇಸುವನ್ನು ಕೊಲ್ಲಬೇಕು ಅಂತ ನಮ್ಮವರನ್ನ ಕಳುಹಿಸಿಕೊಟ್ರೆ ಕೊನೆಗೆ ಸತ್ಯ ಏನು ಎನ್ನುವುದು ಅರ್ಥವಾಗುತ್ತಾ ಇದೆ. ದಿನಕರನ ದಿವ್ಯ ಪ್ರಭೆಯಂತೆ ಯೇಸುವಿನ ಪ್ರಭೆಯೂ ಕೂಡ ಲೋಕದಲ್ಲಿ ಬೆಳಗುತ್ತಾ ಉಂಟು. ದೇವಪುತ್ರ ಹೌದು, ಇದುವರೆಗೆ ನಾನು ನಂಬಿದ್ದೆ ದೇವರು ಅಂತ ಅರ್ಥವಿಸಿಕೊಂಡ್ರೆ ಇದಲ್ಲ. ನಿಜವಾದ ದೇವರು ಯಾರು, ಸತ್ಯ ಯಾವುದು ಅಂತ ಲೋಕಕ್ಕೆ ಗೊತ್ತಾಗುತ್ತಾ ಇದೆ. ಆದ್ರೆ ಹೀನ ಕೃತ್ಯವನ್ನು ಈ ಕೈಗಳಿಂದ ಮಾಡಿದ ಬಳಿಕ ಈ ಹೆರೋದನಿಗೆ ಬದುಕು ಬೇಕೇ? ಬೇಡ. ನಮ್ಮವರೆಲ್ಲರೂ ಕೂಡ ಬದಲಾಗಿ ಯೇಸುವಿನ ಅನುಯಾಯಿಗಳಾಗ್ತಾ ಇದ್ದಾರೆ. ಹಾಗಾದ್ರೆ ಈ ಹೆರೋದನಿಗೆ ಮುಂದೇನು ದಾರಿ? ಆತನ ಮುಂದೆ ಹೋಗುವುದಕ್ಕೂ ನನ್ನ ಮುಖವನ್ನು ತೋರಿಸಿಕೊಳ್ಳುವುದಕ್ಕೆ ನನಗೆ ಸಾಧ್ಯವಾಗುತ್ತಾ ಇಲ್ಲ. ಬೇಡ, ಬದುಕು ಬೇಡ. ಹೆರೋದನ ಬದುಕು ಇಲ್ಲಿಗೆ ಮುಕ್ತಾಯವಾಗಿ
ಜಗವದನಾಡುವೆನು ಜನರಕ್ತಿ ತುಂಬಿದ ತಲಗವಾಗಿ ಏನು ಕೊರತೆ ಇಲ್ಲ ಬುಗಿ ಬುಗಿರರುವ ಮತ್ತಿಗದ ಬರದಿ ಕೈಗೊಂಬೆ ಬಿಗಿಲಾದ ತರುವ ಸುಖಗಳು ಸೈತಾನ ನನ್ನ ಹೆಸರನ್ನು ಕೇಳಿದರೆ ಸಾಕು ಮನುಕುಲವೇ ಕಟ 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 ನಡುಗಿ ಬೆಚ್ಚುತ್ತದೆ. ಕಾರಣವಿದೆ, ನನ್ನ ಪ್ರಭಾವವೇ ಹಾಗೆ. ಒಂದು ಕಾಲದಲ್ಲಿ ಭಗವಂತನ ಅತ್ಯಂತ ಸಮೀಪದಲ್ಲೇ ಇದ್ದವ ನಾನು, ಲೂಸಿಫರ ಎಂಬ ಹಾಗೆ ಅಗ್ರ ಶ್ರೇಣಿಯ ಅಗ್ರ ಪಂಕ್ತಿಯ ದೂತ ನಾನಾಗಿದ್ದೆ. ಭಗವಂತನ ಎಲ್ಲ ಕಾರ್ಯದಲ್ಲೂ ಕೂಡ ಸಮಭಾಗಿಯಾಗಿ ಅವನ ಸಹಚರನಾಗಿ ಅವನ ಅನುಚರನಾಗಿ ಕಾರ್ಯವನ್ನು ಮಾಡುತ್ತಿದ್ದವನು ನಾನು. ಬೆಳೆದೆ 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 ಪವಾಡವನ್ನು ಅರಿತುಕೊಂಡೆ, ಕಾರ್ಯವನ್ನು ಹೇಗೆ ಮಾಡುವುದೆಂಬುದನ್ನು ತಿಳಿದುಕೊಂಡೆ. ಶಕ್ತಿಶಾಲಿಯಾದ ಈ ಲೂಸಿಫರ ಏನು ಮಾಡಿದೆ, ಭಗವಂತನಲ್ಲಿ ಕೇಳಿಕೊಂಡೆ, ಭಗವಂತ ಲೂಸಿಫರ ಏನು ಕಡಿಮೆಯವನಲ್ಲ, ಯೋಗ್ಯತೆಯಲ್ಲಿ ಬೆಳೆದಿದ್ದೇನೆ, ಹಾಗಿದ್ದರೆ ನನ್ನ ಯೋಗ್ಯತೆಗೆ ತಕ್ಕುದಾದಂತಹ ಪೀಠವೊಂದನ್ನು ನೀನು ಕರುಣಿಸಬೇಕು ಎಂಬ ಹಾಗೆ ಕೇಳಿದರೆ ಭಗವಂತ ಏನು ಹೇಳಿದ್ದು, ಲೂಸಿಫರ ನಿನಗೆ ಅಧಿಕಾರದ ದಾಹ, ನನಗೆ ಅಧಿಕಾರದ ದಾಹ, ನಿನಗೆ ಅಹಂಕಾರ ತಲೆಗೆ ಏರಿದೆ, ಆದ್ದರಿಂದ ಸ್ವರ್ಗದಲ್ಲಿ ನೀನಿರಲು ಅರ್ಹನಲ್ಲ, ಬಹಿಷ್ಕರಿಸಿದ್ದೇನೆ ನಿನ್ನನ್ನು, ಹೋಗಿ ಭೂಮಿಯಲ್ಲಿ ಬಾಳಿಕೋ. ಏನು ಮಾಡಿದ ಲೂಸಿಫರ, ಲೂಸಿಫರನಾದವನು ಸೈತಾನನಾದ. ನನ್ನೊಂದಿಗಿದ್ದಂತಹ 1/3 ಭಾಗದ ದೂತರನ್ನೆಲ್ಲ ಸಂಘಟಿಸಿದೆ, ನನ್ನ ಅನುಚರನನ್ನಾಗಿಸಿದೆ, ಕಾರ್ಯಕ್ಷೇತ್ರವನ್ನು ಭೂಮಿ ಮಂಡಲವನ್ನು ಮಾಡಿದೆ. ಏನು ಮಾಡಿದೆ ಅಲ್ಲಿ, ಏನು ಮಾಡಿದೆ ನೋಡಲೇ ಏನು ಮಾಡಿದ ಈ ಸೈತಾನ, ದೇವನು ಭೂಮಿಯನ್ನು ಸೃಷ್ಟಿ ಮಾಡಿದ, ಮಾನವರನ್ನು ಸೃಷ್ಟಿ ಮಾಡಿದ, ಭಗವಂತನನ್ನು ಧ್ಯಾನಿಸುವಂತೆ ಪ್ರೇರೇಪಿಸಿದ. ಸೈತಾನನ ಕಾರ್ಯಕ್ಷೇತ್ರ ಯಾವುದು, ಭೂಮಿ ಮಂಡಲವನ್ನೇ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡೆ. ಜನರಲ್ಲಿ, ಭಕ್ತರಲ್ಲಿ, ಅವರ ಮನಸ್ಸಿನೊಳಗೆ ವಿಷ ಬೀಜವನ್ನು ಬಿತ್ತುವ ಕೆಲಸ ಮಾಡಿದೆ. ನೀವು ಧ್ಯಾನಿಸುತ್ತಾ ಇದ್ದರೆ ಸೈತಾನನ ವಿಷ ನಿಮ್ಮ ಮನಸ್ಸಿನೊಳಗೆ ಹೋಗುತ್ತದೆ. ವಿಚಿತ್ರವಾದ ಕಲ್ಪನೆ, ವಿಚಿತ್ರವಾದ ಹೆದರಿಕೆ. ಯಾರು ಕಾರಣರು? ಸೈತಾನ ಮನುಕುಲವನ್ನು ಬೆಚ್ಚಿ ಬೀಳಿಸಿದೆ. ಅರ್ಥವೇನು? ಭಗವಂತನನ್ನು ಧ್ಯಾನಿಸುವ ಮಂದಿ ಸೈತಾನನಿಗೆ ಶರಣಾಗುತ್ತಾ ಇದ್ದಾರೆ, ಆಸೆಗೆ ಒಳಗಾಗುತ್ತಾ ಇದ್ದಾರೆ ಎಂದರೆ ಏನು? ಮತ್ತೆ ಅಣ್ಣ ತಮ್ಮಂದಿರಲ್ಲಿ ದ್ವೇಷ, ಕಲಹ,
ಹೀಗೆಲ್ಲ ಹುಟ್ಟು ಹಾಕಿದೆ. ಸೈತಾನನ ರಾಜ್ಯವನ್ನು ಭೂಮಿಯನ್ನಾಗಿಸಿದೆ. ಆದರೆ ಒಂದು ವಿಚಿತ್ರವನ್ನು ಕೇಳುತ್ತಾ ಇದ್ದೇವೆ. ಯಾರೋ ಒಬ್ಬ ಯೇಸುದೇವನಂತೆ ಭೂಮಿಯಲ್ಲಿ ಹುಟ್ಟಿಕೊಂಡಿದ್ದಾನಂತೆ. ಭಗವಂತನ ಬಗ್ಗೆ ಮಾತನಾಡುತ್ತಾನಂತೆ. ಇದು ಈ ಸೈತಾನನ ಕಾರ್ಯಕ್ಕೆ ಅಡ್ಡಿಯಾಗುವಂಥದ್ದು. ತಡ ಮಾಡುವುದಲ್ಲ. ಈ ಯೇಸು ಯಾರು, ಎಷ್ಟು ಎಂಬುದನ್ನು ನೋಡಬೇಕಾಗಿದೆ. ನಡೆಯುತ್ತೇನೆ ಆ ಕಡೆ ನೋಡುವ. ತಾಪಸಿಯಂತೆ ಕಾಣುತ್ತಾ ಇದ್ದೀಯಾ? ಸತ್ಯ. ಎಲ್ಲೋ ಹಂಗೆ ಒಂದು ಗಡ್ಡವನ್ನು ಬೆಳೆಸಿಕೊಂಡಿದ್ದೀಯ. ಉಪವಾಸವಿದ್ದೆ, ಗಡ್ಡ ಬೆಳೆಯಿತು. ಅದೆಷ್ಟೋ ಕಾಲದಿಂದ ಏನು ತಿನ್ನದವರಾಗೆ ಕಾಣುತ್ತಾ ಇದ್ದೀಯ. ಧ್ಯಾನ, ಚಿಂತನೆ, ಮಂಥನ. ನಾನು ತಿಳಿದ ಪ್ರಕಾರ, ನನಗೆ ಸಿಕ್ಕಿದಂತಹ ವರ್ತಮಾನದ ಪ್ರಕಾರ 40 ದಿವಸ 40 ರಾತ್ರಿ ಹೌದೇ ಏನು ತಿನ್ನಲಿಲ್ಲ, ಬದುಕಿದ್ದೇನೆ. ಸರ್ವಶಕ್ತನ ಇಚ್ಛೆ. ಇನ್ನನ್ನು ನೀನೇ ದೇವಮಾನವನೆಂಬ ಹಾಗೆ ಘೋಷಿಸುತ್ತಾ ಮುಂದುವರಿಯುತ್ತಾ ಇರುವೆಯಲ್ಲ. ನನಗೊತ್ತಿಲ್ಲ, ನೀವು ಹೇಳುತ್ತಾ ಇದ್ದೀರಲ್ಲ. ನೀನೊಬ್ಬ ದೇವಮಾನವನೇ ಹೌದಾಗಿದ್ದರೆ ಈ ರೀತಿ ನಿನಗೆ ಹಸಿವಿನಿಂದ ಚಡಪಡಿಸುವ ಒಂದು ಪರಿಸ್ಥಿತಿ ಬರುವುದು ಹಾಗಿದೆ. ಮೂರ್ಖ ಮಾನವ, ದೇವನೆಂಬ ಹಾಗೆಲ್ಲ ಹೇಳಬೇಡ. ಈ ಭೂಮಿಗೆ ಈ ಸೈತಾನನೇ ದೇವ. ನಾನು ಎನಿಸಿದ್ದನ್ನು ಮಾಡಬಲ್ಲೆನು. ಒಂದು ವೇಳೆ ನೀನು ದೇವನೇ ಹೌದು ಅಂತಾದ್ರೆ ಈಗ ಒಂದು ಕಲ್ಲಿನ ಬಂಡೆ ತೆಗೆದುಕೋ, ಅದನ್ನು ರೊಟ್ಟಿಯಾಗಿ ತೋರಿಸು, ರೊಟ್ಟಿಯಾಗಿಸಿ ತಿನ್ನು. ನೀನು ದೇವನಲ್ಲವೇ? ಏನನ್ನು ಮಾಡಬಲ್ಲೆ? ರೊಟ್ಟಿಯಾಗಿಸಿ ತಿಂದು ನಿನ್ನ ಹಸಿವನ್ನು ನೀಡಿ ಹೇಳುವ ನೀನು ಸೈತಾನ. ಅಯ್ಯ, ಕಲ್ಲು ರೊಟ್ಟಿಯ ತಿನ್ನ ಬಲ್ಲರೇನಯ್ಯ, ತಿನ್ನಬಲ್ಲರೇನಯ್ಯ. ಕಲ್ಲು ರೊಟ್ಟಿಯ ತಿನ್ನ ಬಲ್ಲರೇನಯ್ಯ. ಏನು ಹುಚ್ಚು ಇದು? ಬಳ್ಳು ಮಾತಿಗೆ ನಿನಗಿಲ್ಲ ಹಸಿವುದ್ದೇಯ. ಸರ್ವೇಶ ಆಹಾರ ಸರ್ವರಿಗೆ ಕೊಡುವ, ಎಲ್ಲರಿಗೆ ಸರ್ವೇಶ ಆಹಾರ ಸರ್ವರಿಗೆ ಕೊಡುವ. ಗರ್ವವಿದು ಜಗದಲ್ಲ ಜೀವಗೊಡೆಯನವ, ಗರ್ವವಿದು ಜಗದಲ್ಲ ಜೀವಗೊಡೆಯನವ. ಸೈತಾನ, ನಿನ್ನ ಮಾತುಗಳನ್ನು ಕೇಳಿದಾಗ ನನಗೆ ನಗು ಬರುತ್ತಾ ಇದೆ. ನಾನು ಹಸಿವೆಯಿಂದ ತತ್ತರಿಸ್ತಾ ಇದ್ದೇನೆ. ಇದೆಲ್ಲ ನಿನ್ನ ಭ್ರಮೆ ಭ್ರಮೆ ಭ್ರಮೆ. ಸೈತಾನ, ಕಲ್ಲುಗಳನ್ನು ಕೊಟ್ಟು ರೊಟ್ಟಿ ಮಾಡು ಅಂತ ಹೇಳುತ್ತಾ ಇದ್ದೆ. ದೇವಮಾನವನಲ್ವ? ಯಾವತ್ತು ಸತ್ಯ ಸತ್ಯವೇ, ಮಿಥ್ಯ ಮಿಥ್ಯವೇ. ಕಲ್ಲಿನ ರೊಟ್ಟಿಯಿಂದ ಹಸಿವೆ ಹೋಗುತ್ತದೆಯೋ ಏನೋ. ಇದೋ ನೀನು ಹೀಗೆ ಭ್ರಮೆಯ ಮಾತುಗಳನ್ನಾಡಬೇಡ. ಈ ಲೋಕದಲ್ಲಿರುವಂತಹ ಸರ್ವರಿಗೂ ಆಹಾರವನ್ನು ನೀಡುವವನು ಸರ್ವಶಕ್ತನಾದಂತಹ ಆ ಸರ್ವೇಶ್ವರ ಮಾತ್ರ. ಆಹಾರವನ್ನು ನೀಡುತ್ತಾನೆ, ಜೀವದ ಉಸಿರನ್ನು ನೀಡುತ್ತಾನೆ. ಈ ಪ್ರಪಂಚ ಎನ್ನುವುದೇ ಆತನದ್ದು, ಇಲ್ಲಿರುವಂತಹ ಲೋಕಗಳೆಲ್ಲವೂ ಆತನದ್ದು.
ಹಾಗಿರುವಾಗ ನೀನು ಸರ್ವ ಶಕ್ತನಿಗೆ ಶರಣಾಗು, ನಿನಗೆ ಒಳಿತಾಗ್ತದೆ. ನಾನು ಶರಣಾಗಲಿಕ್ಕೆ ಎಲ್ಲ ಹೇಳಬೇಡ, ನಿನಗೆ ಇದನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಮಾಡುವುದಿಲ್ಲ, ಅಗತ್ಯ ಯಾಕೆ? ಏನಿದೆ ಪ್ರಯೋಜನ? ಹೇಳು. ದೇಗುಲದ ಕಡೆ ಕೊಯ್ದು ನುಡಿದನು ಭಾಗ್ಯವಂತನ ಕಾಮೆಗೆ ಜಿಗಿಯುತ ಯೋಗದಲ್ಲಿ ನೋಯದೆಯೇ ಮೆರನೀಗ ಎಲ್ದ ಸೌಮ್ಯವಾಗಿ ಮಾತನಾಡುವುದನ್ನು ಚೆನ್ನಾಗಿ ಕಲಿತಿದ್ದೀನಿ. ಹಾ ಹಾ, ಮಾತಿನಲ್ಲಿಯೇ ಮೋಡಿ ಮಾಡುತ್ತೀಯ. ಸಾತ್ವಿಕರಾಗಿ ಬದುಕಬೇಕು. ನಿನ್ನ ಮೋಡಿಗೆ ನಾನು ಸಿಲುಕುವವನಲ್ಲ. ಓಹೋ, ಸೈತಾನ ನಾನು. ನನ್ನ ಕಾಯಕ ಇನ್ನೊಬ್ಬರನ್ನು ಮೋಡಿ ಮಾಡುವುದು. ಹಾ, ಇನ್ನು ಹಾ. ನೀನು ಯಾವ ಲೆಕ್ಕ ಹೇಳು? ಓಹೋ, ಅದು ಬಿಡು. ದೇವಮಾನವ ನೀನು ಹೌದಲ್ವಾ? ಇದೀಗ ನೀನು ನೋಡಿದೆ ಅಲ್ಲ ನನ್ನ ಚಮತ್ಕಾರವನ್ನು. ಅಲ್ಲಿದ್ದವರು ಎಲ್ಲಿಯವರೆಗೆ ಮಹಾದೇಗುಲದ ಎದುರಿಗೆ ಬಂದು ನಿಂತಿದ್ದೇವೆ. ಸರಿ. ಮಹಾದೇಗುಲ, ಹಾ, ನಾವು ಎದುರಲ್ಲಿದ್ದೇವೆ. ಎತ್ತರದಲ್ಲಿ ಕೆಳಗೆ ನೋಡಿದೆಯಾ? ಆಳವ. ಎಷ್ಟು ಆಳವಿದೆ. ಹಾ, ಬಿದ್ದರೆ ಬದುಕುವ ಸಾಧ್ಯತೆಗಳು ಇದೆಯೇ? ಸರ್ವ ಶಕ್ತನ ಇಚ್ಛೆ ಇದ್ದರೆ ಇದೇನು ಆಳ. ಅವನು ನಿನ್ನನ್ನು ಬದುಕಿಸುತ್ತಾನಾದ್ರೆ ಹಾರಿ ನೋಡು, ಹಾರಿ ನೋಡು. ಬಾ, ಅಯ್ಯ, ಬಾ. ಹಾರಬೇಕು ಅಂತ ಹೇಳ್ತಾ ಇದ್ದೀಯ. ನೋಡು, ನಿನಗೆ ನಿಜವಾಗಿಯೂ ನನಗೆ ದ್ವೇಷವಲ್ಲ, ನಿನಗೆ ಸರ್ವಶಕ್ತನ ಮೇಲೆ ದ್ವೇಷ ಇದೆ ಅಂತ ಅನಿಸ್ತಾ ಇದೆ. ದೇವರು ರಕ್ಷಿಸ್ತಾರೆ ಎನ್ನುವಂಥ ಸಿದ್ಧಾಂತದ ಮೇರೆಗೆ ನಾನು ನಡೆಯುತ್ತಿರುವವನು. ಇಲ್ಲಿ ಆಗು ಹೋಗುಗಳೆಲ್ಲವೂ ದೈವ ಇಚ್ಛೆಯಿಂದ ಆಗುತ್ತವೆ ಎಂದು ಭಾವಿಸಿದವನು. ಹಾಗಿರುವಾಗ ನೀನು ಹೇಳಿದೆ ಎಂದು ನಾನು ಇಲ್ಲಿಂದ ಹಾರುವುದು ಯಾತಕ್ಕೆ? ಅದರಲ್ಲಿ ಔಚಿತ್ಯ ಏನಿದೆ? ನೋಡು, ನೀನು ಹೀಗೆಲ್ಲ ಭ್ರಮೆಯ ಮಾತುಗಳನ್ನು ಆತಕ್ಕೆ ಆಡುತ್ತಿ. ನಿನ್ನನ್ನು ನಾನು ಹತ್ತಿರ ಕರೆದೇನೆ ಅಥವಾ ನನಗೇನಾದರೂ ನಿನ್ನಿಂದ ಪ್ರಯೋಜನ ಬೇಕೆಂದು ಬೇಡಿದ್ದೇನೆ? ಇಲ್ಲವಲ್ಲ. ನನ್ನ ದಾರಿಗೆ ಅಡ್ಡವಾಗಿ ಬಂದೆ, ನಿಲ್ಲಿಸಿದೆ, ಏನೇನೋ ಪವಾಡಗಳನ್ನು ತೋರಿಸಿದೆ. ಇದೆಲ್ಲ ಅರ್ಥವಿಲ್ಲದ್ದು, ಅನೌಚಿತ್ಯವಾದುದು. ಹೋಗಯ್ಯ, ಅಥವಾ ಸರ್ವಶಕ್ತನಿಗೆ ಶರಣಾಗಿ ನೀನು ಬಾಳು, ಒಳ್ಳೆಯದಾಗುತ್ತದೆ, ಒಳ್ಳೆಯದಾಗುತ್ತದೆ. ಗರದ ಎನಗಿದೆ ನಾನೇ ರಕ್ತರು ಮೂರ್ಖನಾಗಬೇಡ ನೋಡು. ಸೈತಾನನ ಪರಾಕ್ರಮವೇನು, ಮೂಢನಾಗಿ ಏನೆಂದು ಇನ್ನೂ ನಿನಗೆ ಬರುವುದು ಗೊತ್ತಿಲ್ಲ. ಇದು ಏನ್? ಅದೋ ಅಲ್ಲಿ ನೋಡು, ಅದೋ ಅಲ್ಲಿ ನೋಡು. ರಾರಾಜಿಸುವಂತಹ ಆ ರಾಜ್ಯವನ್ನೊಮ್ಮೆ ನೋಡು. ಅಲ್ಲಿ ರಾಜ್ಯ, ಇಲ್ಲಿ ರಾಜ್ಯ, ಎಲ್ಲೆಲ್ಲೂ ರಾಜ್ಯಗಳು. ವೈಭವವೇ ವೈಭವ. ಸೈತಾನನ ಸಾಮ್ರಾಜ್ಯದಲ್ಲಿ ವೈಭವ, ವೈಢೂರ್ಯ, ವಜ್ರ, ಸ್ವರ್ಗವೇ ಅಲ್ಲಿ ನೆಲೆಸಿದೆ. ಇಲ್ಲಿಯ ಶ್ರೇಷ್ಠ ಪಟ್ಟವನ್ನು ನಾನು ನಿನಗೆ ಕೊಡುತ್ತೇನೆ. ಅಲ್ಲಿ ಇದು ಆಮಿಷ. ಮುಖ್ಯವಾದ ಪಟ್ಟವನ್ನು ಅಲ್ಲಿ ಕೊಡುತ್ತೇನೆ ನಿನಗೆ. ನನ್ನ ಕಾಲಿಗೆ ಎರಗಿ ಶರಣಾಗಬೇಕು. ಓಹೋ, ಹಾಗೆ ನಿನಗೆ ಪಟ್ಟವನ್ನು ಕರುಣಿಸ್ತೇನೆ. ನಾನು ಸರ್ವಸ್ವ ಎಂಬ ಹಾಗೆ ಒಪ್ಪಿಕೊಳ್ಳಬೇಕು. ನೋಡಿದ್ಯಲ್ಲ ನನ್ನ ಪಾವಡ. ಇದು ಯಾವುದೂ ನನಗೆ ಮೆಚ್ಚುಗೆ ಆಗಲಿಲ್ಲ. ಯಾಕೆ ಹೀಗೆ ವರ್ತಿಸ್ತಾ ಇರುವೆ? ದೇವನೊಬ್ಬನೇ ಸರ್ವಶಕ್ತನು, ಒಬ್ಬನೇ ಸರ್ವಶಕ್ತನು. ಭಾವಿಸುದ ನಡೆ ಭ್ರಮೆಯ ಬಿಡುತ್ತಲೆಯೇ, ನೀನು ಭ್ರಮೆಯ ಬಿಡು. ಜೀವದುದುರಿಗೆ ನೆಲ ಜನಗೆ ಋಣಿಯಾಗು ಪೊರೆವಾತ ನೋವಿನ ದಟನು ತೋರಬೇಡೈ ಕಾವ ಸರ್ವೇಶ್ವರಗೆ ಮಣಿಯುತ್ತೆ.
ಜೀವಭಾವದಿ ಶರಣು ಬಂದರೊಳಿತದು ನಿಜದೇಳ್ಗೆಯೇ ನಿಜದ ಏಳ್ಗೆ ದೇವನೊಬ್ಬನೇ ಸರ್ವಶಕ್ತನು. ಸೈತಾನ, ಬಾವಿಯ ಒಳಗಿರುವಂತಹ ಕಪ್ಪೆಯು ಯೋಚಿಸುತ್ತದೆ ತಾನು ಸಮುದ್ರದಲ್ಲಿ ಈಜುತ್ತೇನೆ ಎಂದು. ಮಳೆಗಾಲದಲ್ಲಿ ನೀರು ತುಂಬಿ ಬಾವಿಯಿಂದ ಹೊರಬಂದ ಕಪ್ಪೆ ಎಲ್ಲಿಗಾದ್ರೂ ಸಮುದ್ರಕ್ಕೆ ಮುಟ್ಟಿದ್ರೆ ಅದು ಆವಾಗ ತಿಳಿಯುತ್ತದೆ ತಾನು ತಿಳಿದದ್ದು ತಪ್ಪು, ಸಮುದ್ರ ಇಷ್ಟು ದೊಡ್ಡದಾಗಿದೆ ಅಲ್ಲ ಅಂತ. ಅಂದರೆ ನಾನು ಈಗ ಕಪ್ಪೆ. ಅಜ್ಞಾನದ ಭ್ರಮೆಯಲ್ಲಿ, ಅಜ್ಞಾನದ ಪಾಶದಲ್ಲಿ ತೊಳಲುತ್ತಿರುವ ಸ್ವಾರ್ಥಿಯಾಗಿರುವಂತಹ ನೀನು ಇಂತಹ ಮಾತುಗಳನ್ನಾಡುತ್ತಾ ಇರುವೆ. ನಿನಗೆ ಶರಣಾಗಬೇಕು. ಏನು ಏನು ಈ ಪ್ರಪಂಚದಲ್ಲಿ ಇರುವವನು ಒಬ್ಬನೇ ಸರ್ವಶಕ್ತ. ಅವನೇ ನನ್ನನ್ನು ಈ ಪ್ರಪಂಚಕ್ಕೆ ಕಳುಹಿಸಿದ್ದಾನೆ. ಅವನ ಇಚ್ಛೆಯಂತೆ ನಾನಿಲ್ಲಿ ಏನು ಮಾಡಬೇಕೋ ಅದನ್ನು ಮಾಡುತ್ತಾ ಇದ್ದೇನೆ. ಇದರ ಮಧ್ಯದಲ್ಲಿ ನೀನು ಬಂದು ಅಷ್ಟಷ್ಟು ರಾಜ್ಯಗಳನ್ನು ತೋರಿಸಿ ಕರುಣಿಸ್ತೇನೆ, ನಿನ್ನನ್ನು ಒಡೆಯನಾಗಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದೆ. ನಿಸ್ಪೃಹಸ್ಯ ತೃಣಂ ಜಗತ್. ಈ ಜಗತ್ತನ್ನೇ ಹುಲ್ಲೆಂದು ಭಾವಿಸಿದವನಿಗೆ ಸ್ವರ್ಗವೇನು, ಸಕಲ ಸೌಭಾಗ್ಯವೇನು. ಹಾಗಾಗಿ ಇದು ಭ್ರಮೆಯ ಮಾತನ್ನಾಡಬೇಡ. ನೆಲ, ಗಾಳಿ, ನೀರು ಇವೆಲ್ಲವೂ ಸರ್ವಶಕ್ತ ಕರುಣಿಸಿದಂತ ನಮಗೆ ಉಪಯೋಗವಾಗುವಂತಹ ಈ ಪ್ರಪಂಚದ ಸತ್ವಗಳು ಬರುವಾಗ ನಿನಗೆ ನಾನು ಶರಣು ಬಂದರೆ ನಿನ್ನ ಪಾಪದ ಹೊರೆಯೇ ನನಗೆ ಬಂದೀತೆ ಹೊರತು ಮತ್ತೇನೂ ಬರಲಿಕ್ಕಿಲ್ಲ. ಹೌದೇನೋ? ಹೀಗೆ ಉಪದೇಶ ಮಾಡು. ಗುರು ಹಿರಿಯರಿಗೆ ವಂದನೆಯನ್ನು ಸಲ್ಲಿಸಿ, ಗುರುಗಳಿಗೆ ವಂದನೆಯನ್ನು ಸಲ್ಲಿಸಿ. ಈ ಮಾತಿನಲ್ಲಾದರೂ ಅರ್ಥವಿದೆ. ಪಾಪಿಯಾಗಿರುವಂತಹ ನಿನಗೆ ಶರಣಾಗು ಅಂತ ಹೇಳುವುದು ನಿನ್ನ ಭ್ರಮೆಯ ಮಾತು. ನಿನ್ನ ಅಜ್ಞಾನವಾಗಲಿ. ಸರಿಯಾಗಿ ಅರ್ಥವಿಸು, ಸರಿಯಾಗಿ ಅರ್ಥವಿಸು. ಮನ್ನಿಸುವು ತಪ ಮನ್ನಿಸುವು, ಮನ್ನಿಸು ದೇವ ಪುತ್ರನೇ ಗರ್ವ ಹಿಂಗಿತು. ಮನ್ನಿಸು ದೇವ ಪುತ್ರನೇ ಗರ್ವ ಹಿಂಗಿತು. ನಿನ್ನ ಬೋಧನೆ ಕೇಳು ತಜ್ಞಾನ ಹೋಯ್ತು. ಧನ್ಯನಾದೆನು ಮನ ಕ್ಲೇಶವ ಕಳೆದೆನು. ಧನ್ಯನಾದೆನು ಮನ ಕ್ಲೇಶವ ಕಳೆದೆನು. ಸನ್ನೋತಿಸೂತ ಕೊಂಡಾಡುವೆ ಪೊರೆ ಮುಂದೆ. ಮನ್ನಿಸು ತಪ್ಪ ಮನ್ನಿಸು. ಓ ದೇವ, ನಿನ್ನ ಮಾತು ನನ್ನ ಹೃದಯ ಕುರುಕುವಂತೆ. ಇಷ್ಟರವರೆಗೆ ಸೈತಾನನೇ ಮತ್ತೊಬ್ಬರ ಮನಸ್ಸಿನ ಒಳಗೆ ಹೋಗುತ್ತಿದ್ದ, ವಿಷವನ್ನು ಬಿತ್ತುತ್ತಿದ್ದ. ಈ ರೀತಿ ಹಾಗಾಗಲಿಲ್ಲ. ನೀನೇ ನನ್ನ ಮನಸ್ಸನ್ನು ಸೂರೆಗೊಂಡೆಯಲ್ಲ ಸ್ವಾಮಿ. ಬಿತ್ತಿದ್ದು ವಿಷವಲ್ಲ, ಅಮೃತವನ್ನು ಬಿತ್ತಿದ್ದೀಯಲ್ಲ. ಸುಜ್ಞಾನವು ಜ್ಞಾನೋದಯವಾಯಿತಲ್ಲ. ನನ್ನ ಅಂತರ್ಚಕ್ಷುಗಳನ್ನು ತೆರೆದು ಜ್ಞಾನದ ಚಕ್ಷುಗಳನ್ನು ಬೆಳಗಿದೆಯಾ ಸ್ವಾಮಿ. ನನ್ನ ಅಜ್ಞಾನವು ತೊಲಗಿತು. ಜ್ಞಾನವನ್ನು ನೀನು ಕರುಣಿಸಿದ್ದಿ. ಮಾಡಿದ ಅಪರಾಧವಾಯಿತು ಸ್ವಾಮಿ. ಸರ್ವವನ್ನು ಕ್ಷಮಿಸು. ಇನ್ನು ಮುಂದೆ ನಿನ್ನ ಆಜ್ಞೆಯಂತೆ ಬಾಳಿ ಬದುಕುತ್ತೇನೆ. ಎಲ್ಲವೂ ಸರ್ವಶಕ್ತನ ಆಜ್ಞೆ. ಒಳಿತಾಗಲಿ, ಶುಭವಾಗಲಿ, ಶುಭವಾಗಲಿ. ಮುದದಿ ಬಾಡು ನಡು ಬಳುಕಿ ಬಾತಳು. ಓ ಮುದದಿ ಬಾಡ ನಡು ಬಳುಕಿ ಬಾತಳು. ಬಾಡ ನಡು ಬಳುಕಿ ಬಂದಳು. ಬಾಡ ನಡು ಬಳುಕಿ ಬಂದಳು. ಓ ಓ ಓ ಓ.
ಹೃದಯ ತುಡಿತ ವಿತಾಳ ರಿಂಗಣ ವದನ ಒಪ್ಪುತ್ತ ಸರಸ ದಾಟಕ್ಕೆ ವದನ ಒಪ್ಪುತ್ತ ಸರಸ ದಾಟಕ್ಕೆ ಒದಗಿ ಬರಲು ವದನ ಒಪ್ಪುತ್ತ ಸರಸ ದಾಟಕ್ಕೆ ಒದಗಿ ಬರಲು ಮುದದಿ ಬಳನಾಡು ಬಳುಕಿ ಬಂದಳು ಹೃದಯ ತುಡಿದ ವಿದಾಳ ರಿಂಗಣ ಆಯ 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 ವದನ ಒಪ್ಪುತ್ತ ಸರಸ ದಾಟಕ್ಕೆ ಒದಗಿ ಬರಲು ಸರಸ ದಾಟಕ್ಕೆ ಒದಗಿ ಬರಲು ಸರಸ ದಾಟಕ್ಕೆ ಒದಗಿ ಬರಲು ಓ ಓ, ಓ, ಆ. ಬಹಳ ಜನ ಸೇರಿದ್ದಾರೆ, ಬಹಳ ಜನ ಸೇರಿದ್ದಾರೆ, ಬಹಳ ಜನ ಸೇರಿದ್ದಾರೆ. ಜನ ಸೇರಿದಷ್ಟು ನಮಗೆ ಲಾಭ ಹೆಚ್ಚು. ಹೌದಪ್ಪ, ಹೌದು 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 ಹೌದು. ನಮ್ ಕೆಲಸ ಇಲ್ಲಿ ಅಲ್ಲ, ನಾವು ದೇವಲೋಕದವ್ರಿ. ಹೌದಪ್ಪ, ದೇವರ ದಾಸಿಗಳು. ದೇವರೇನು ಅಪೇಕ್ಷೆ ಪಡ್ತಾರೆ ಆ ಪ್ರಕಾರವಾಗಿ ಕೆಲಸ ಮಾಡುವವರು. ಭೂಮಿಗಿಳಿದು ಬಂದಿದ್ದೇನೆ. ತುಂಬಾ ಜನ ಗಂಡಸರಿಗೆ ಸಮಸ್ಯೆ ಉಂಟಪ್ಪ. ಏನು ಸಮಸ್ಯೆ? ಹೆಂಗಸರ ಹೇಳಿಕೊಳ್ಳಿಕ್ಕಾಗದಿರೋ ಸಮಸ್ಯೆ. ತುಂಬಾ ಜನ ಹೆಂಗಸರಿಗೆ ಸಮಸ್ಯೆ ಉಂಟು, ಗಂಡಸರ ಹೇಳಿಕೊಳ್ಳಿಕ್ಕಾಗದಿರೋ ಸಮಸ್ಯೆ. ಹಾಗಿದ್ರೆ ಈ ಹೇಳಿಕೊಳ್ಳಲಾಗದ ಸಮಸ್ಯೆಯನ್ನು ಹೊತ್ತ ಗಂಡಸರೆಲ್ಲ ಎಲ್ಲಿ ಬರ್ತಾರೆ? ನಮ್ಮದು ವಿಶಾಲವಾಗಿ ತೆರೆದಿಟ್ಟ ಬಾಗಿಲಿನ ಮನೆ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಹಾಗೆಂತ ಸಾರ್ವಜನಿಕ ಸ್ವತ್ತು. ನಾವು ನಮ್ಮ ಮನೆ ನೋಡಿದೀರಾ? ಸಾರ್ವಜನಿಕ ಸ್ವತ್ತು. ಸಾರ್ವಜನಿಕ ಅಲ್ಲರಿ, ಊರ 10 ಸಂಸ್ಥರು ಸೇರಿ ಜೀರ್ಣೋದ್ಧಾರ ಮಾಡಿದ್ದು. ಅವರವರಲ್ಲಿ ಸ್ವಲ್ಪ ಸ್ವಲ್ಪ ಕೊಡುಗೆಯನ್ನು ಕೊಟ್ಟರು. ಕೆಲವರಿಗೆ ಮನೇಲಿ ಹೆಂಡತಿ ಸರಿ ಇಲ್ಲ, ಕೆಲವರಿಗೆ ಮನೇಲಿ ಹೆಂಡತಿ ಬೇಕಾದ್ದು ಬೇಯಿಸಿ ಹಾಕೋದಿಲ್ಲ. ಆಗ ನನ್ನಲ್ಲಿಗೆ ಬಂದ್ರೆ ನಾನು ಬೇಕಾದ್ದು ಕೊಡ್ತೇನೆ. ದಾನಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ಅದೇ ಮೈ. ಹಾಗಾಗಿ ಆ ವ್ಯವಸ್ಥೆಯನ್ನು ಮಾಡಿಕೊಂಡು ಹೊರಟದ್ದು. ಯಾರಾದ್ರೂ ಸಿಗ್ತಾರೆ ಅನ್ನುವಂತ ಹುಡುಗರು ಆದೀತು, 40ರ ಮೇಲೂ ಆದೀತಪ್ಪ, ತೊಂದರೆ ಇಲ್ಲ. ಬೇಕಾದವರಿಗೆ ಬಂದ ಹಾಗೆ ಅವರಿಗೆ ಚಂದದ ವ್ಯವಸ್ಥೆ ಮಾಡಿ ಕೊಡುವಂತ ಕೆಲಸ ನಮ್ಮದು. ಏನು ಯಾರು ಕಾಣುದಿಲ್ಲ? ಬರ್ಬೇಕಿತ್ತಲ್ಲ ಇಷ್ಟೊತ್ತಿಗೆ. ಯಾಕೆ ಗೊತ್ತಾಗುದಿಲ್ಲ? ಜಾತ್ರೆ ಸರಸರ ಬರುವಳು ವಾರಾಗೆರೆ ಬಡಿಯಿರಿ ಹೊಡೆಯಿರಿ ಜಮಾತಿ. ಸರಸರ ಬರುವಳು ವಾರಾಗೆರೆ ಬಡಿಯಿರಿ ಹೊಡೆಯಿರಿ ಜಮಾತಿ. ಇರದಿ ಒಳನು ಸಾಯಿದ ತಪ್ಪುದು ಹೋದರ ಕಲೆ. ಇರದಿ ಒಳನು ಸಾಯಿದ ತಪ್ಪುದು ಹೋದರ ಕಲ್ಲದಯೋಣ. ಯಾರು ವೇಷೆ ಇವಳನ್ನು ಬಿಡಬಾರದು, ಕಲ್ಲನ್ನು ಹಿಡೀರಿ. ಬೇಡ ಕೇಳಿರೀಗ ಕಾಡಬೇಡಿರಿ. ನೋಡಿ ನೀವು ಪಾಪವೇ ತಗದಿರಲು ಹೊಡೆಯಿರಿ. ಮಾಡಿಕೊಂಡ ಪಾಪವಿರಲು ಸಾವು ತಪ್ಪುವುದು. ಮೂಢರಾಗಬೇಡಿರೆ ನಾಲು ಬೀಳ್ದೆ ಹೋದರು. ಹೊಡಿಬೇಡಿ ರಕ್ಷಣೆ. ನೀವು ಯಾರೂ ಪಾಪ ಮಾಡದಿದ್ದರೆ ಮಾತ್ರ ಈಕೆಗೆ
ಹೊಡೆಯಲಿಕ್ಕೆ ಕಲ್ಲನ್ನು ಹೊಡಿಬಹುದು. ಪಾಪ ಮಾಡದಿದ್ದರೆ ಮಾತ್ರ ಕಲ್ಲನ್ನು ಹೊಡಿಬಹುದು, ಇಲ್ಲದಿದ್ರೆ ನೀವು ಸಾಯ್ತೀರಾ. ಪಾಪ ಮಾಡಿದ್ರೆ ನೀವು ಸಾಯ್ತೀರಾ. ಏನ್ ಮಾಡ್ತೀರಿ? ಹೊಡಿತೀರಾ ಕಲ್ಲು, ಹೊಡಿತೀರಾ ಕಲ್ಲು. ಹೋದ್ರಲ್ಲ ಸ್ವಾಮಿ, ನಾನು ನನಗಾಗಿ ಅಲ್ಲ, ಹ. ಊರವರ ಸುಖಕ್ಕಾಗಿ ಇರುವವಳು. ಊರಿಗೆ ಬೇಡ ಅಂತಂದ್ರೆ ನನ್ನಿಂದ ಏನು ಅಡ್ಡಿ ಇಲ್ಲ. ನೀವು ಬಂದಿದ್ದೀರಿ, ಮಹಾನ್ ಪುರುಷರು ಅಂತ ಕಾಣ್ತದೆ. ನೀವು ಬಾರದಿರ್ತಿದ್ರೆ ಇಷ್ಟೊತ್ತಿಗೆ ಏನ್ ಮಾಡ್ತಿದ್ರೋ ಗೊತ್ತಿಲ್ಲ. ದೇವರು ನಾನು ನಿಮಗೆ ಶರಣು ಬಂದಿದ್ದೇನೆ, ಶರಣು ಬಂದಿದ್ದೇನೆ. ಒಳಿತಾಗಲಿ, ಒಳಿತಾಗಲಿ. ಅದ್ಯಾರು ಬರ್ತಾ ಇರುವುದು? ಅದ್ಯಾರು ಬರ್ತಾ ಇರುವುದು? ಪಸ್ಕ ಪರ್ಬವು ಹೋಗೋ ಇಂದು ಪಸ್ಕ ಹಬ್ಬವು, ಪಸ್ಕ ಹಬ್ಬವು ಇಂದು ಪಸ್ಕ ಹಬ್ಬವು, ಪಸ್ಕ ಹಬ್ಬವು ಇಂದು ಪಸ್ಕ ಹಬ್ಬವು. ಶಿಷ್ಯರೊಡನೆ ದೇವ ಮಂದಹಾಸ ತೋರುತ್ತ, ಶಿಷ್ಯರೊಡನೆ ದೇವ ಮಂದಹಾಸ ತೋರುತ್ತ. ಬೀಸಿ 5 ರೊಟ್ಟಿ 5 ಸಾಸಿರೊಡತ, ತೋಷಗೊಂಡು ಭೋಜ್ಯವಾಗಿಲ್ಲೆದು ಕಾರ್ಯ ಮೆರೆದ ರಾಗ. ಪಸ್ಕ ಹಬ್ಬವು ಇಂದು ಪಸ್ಕ ಹಬ್ಬವು, ಪಸ್ಕ ಹಬ್ಬವು ಇಂದು ಪಸ್ಕ ಹಬ್ಬವು. ಪಸ್ಕ ಹಬ್ಬದ ದಿನ 5 ರೊಟ್ಟಿಗಳಿಂದ 5,000 ಜನರಿಗೆ ಊಟ ಬಡಿಸಿದ್ದಾಯ್ತಲ್ಲ. ಸಂಭ್ರಮ ಸಂಭ್ರಮ ಸಂಭ್ರಮ. ಏನದು? ಯೇಸುದೇವರು ಕ್ಲೇಶ ನಾಶ ಗೈವರು, ಯೇಸುದೇವರು ಕ್ಲೇಶ ನಾಶ ಗೈವರು, ಕ್ಲೇಶ ನಾಶ ಗೈವರು. ಕುರುಡನೋರ್ವನು ದಿಟ್ಟಿ ಇರದೆ ಬರುವನು, ಕುರುಡನೋರ್ವನು ದಿಟ್ಟಿ ಇರದೆ ಬರುವನು. ಕರುಣೆ ತೋರಿ ಯೇಸುದೇವ ಪೊರೆವನಾಗಲೇ, ಕರುಣೆ ತೋರಿ ಯೇಸುದೇವ ಪೊರೆವನಾಗಲೇ. ಧರೆಯ ಕಂಡೇರೆದು ನಲಿದು ಹರುಷಗೊಂಡನು, ಯೇಸುದೇವರು ಕ್ಲೇಶ ನಾಶಗೈವರು, ಕ್ಲೇಶ ನಾಶಗೈವರು. ಎಲ್ಲ ಸರ್ವಶಕ್ತನ ದಯೆ. ಆಗಲಿ ಹಾ. ಆಗಲಿ. ಕಂಡು ಬಂತಲ್ಲ, ಕಂಡು ಬಂತು. ಜಗವನ್ನು ನೋಡಿದೆಯಲ್ಲ. ನೋಡಿದೆ, ಎಷ್ಟು ಬಂದಿದ್ದಾರೆ ಇಲ್ಲಿ. ಅಯ್ಯೋ, ಇವರನ್ನು ನೋಡುವ ಭಾಗ್ಯ ನನಗೆ ಬಂತಲ್ಲ. ಈ ಕಣ್ಣು ಮನೆಯವರಿಗೆ ಹೇಳ್ತೇನೆ. ಇನ್ನೊಬ್ಬನ ರೋಧನ ಕೇಳುತ್ತ. ಕುಷ್ಠರೋಗಿಯು ಯೋಗ ಭ್ರಷ್ಟ ಪಾಪಿಯು, ಕುಷ್ಠರೋಗಿಯು ಯೋಗ ಭ್ರಷ್ಟ ಪಾಪಿಯು, ಕುಷ್ಠರೋಗಿಯು ಯೋಗ ಭ್ರಷ್ಟ ಪಾಪಿಯು. ಕಷ್ಟದಿಂದ ನೊಂದು ಬರಲು ದೃಷ್ಟಿ ಹರಿಸುತ್ತ, ದೃಷ್ಟಿ ಹರಿಸುತ್ತ. ಇಷ್ಟಗೊಳಿಸಿ ದೇವಪುತ್ರ ತುಷ್ಟಿ ತಾಳ್ದನು, ಇಷ್ಟಗೊಳಿಸಿ ದೇವಪುತ್ರ ತುಷ್ಟಿ ತಾಳ್ದರು. ಸರಿಯಾಯಿತು, ಸರಿಯಾಯಿತು. ಎಲ್ಲ ದೇವರ ಅನುಗ್ರಹ, ಸರ್ವಶಕ್ತನ ಅನುಗ್ರಹ. ಸರಿ, 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 ಸರಿ. ಸತ್ತನನು ಜನು ಅಯ್ಯೋ ಸತ್ತನನು ಜನು, ಸತ್ತನನು ಜನು ಅಯ್ಯೋ ಸತ್ತನನು ಜನು. ಮಾರ್ತಳೊಡನೆ ಬಂದಳಾಗ ಅತ್ತು ಬೇಯುತ, ಅತ್ತು ಬೇಯುತ. ಏನು ಕಷ್ಟ ಬಂತು? ಇತ್ತು ಪ್ರಾಣಲಾಜರವನನು, ಇತ್ತು ಪ್ರಾಣಲಾಜರವನನು ಮತ್ತೆ ಬದುಕಿದೆ. ಯೇಸುದೇವರು ಕ್ಲೇಶ ನಾಶಗೈವರು, ಯೇಸುದೇವರು ಕ್ಲೇಶ ನಾಶಗೈವರು, ಕ್ಲೇಶ ನಾಶಗೈವರು, ಕ್ಲೇಶ ನಾಶಗೈವರು. ಏನು ಏನು ಕೂಗುತ್ತಾ ಇರುವೆ? ತಮ್ಮನನ್ನು ಬದುಕಿಸಿಕೊಡಿ ದೇವ. ತಮ್ಮ ಸತ್ತಿದ್ದಾನೆ, ಸಮಾಧಿ ಆಗಿದ್ದಾನೆ. ಬಾ ಬಾ, ಈ ಕಡೆಗೆ ಬಾ, ಈ ಕಡೆಗೆ ಬಾ. ರಾಜರ
ಲಾಜರ್ ಎದ್ದು ಬಂದನಲ್ಲ. ಇದೆಲ್ಲ ಸರ್ವಶಕ್ತನ ದಯೆ. ಒಳಿತಾಗಲಿ, ಲೋಕಕ್ಕೆ ಒಳಿತಾಗಲಿ, ಲೋಕಕ್ಕೆ ಒಳಿತಾಗಲಿ. ವಸುದೇವನ ಸಿದ್ಧಿ ಸಾಧನೆ ದೇಶಿಗರಿಗತಿ ಸುಖವ ನೀಡಲು ಯಸುದೇವನ ಸಿದ್ಧಿ ಸಾಧನೆ ದೇಶಿಗರಿಗತಿ ಸುಖವ ನೀಡಲು ದೂಷಿಸುತ್ತಲೆ ಗಾಯ ಬದನತಿ ರೋಷ ಏರಿ ದೂಷಿಸುತ್ತಲೆ ಗಾಯ ಬದನತಿ ರೋಷವೇರಿ ಯೇಸುದೇವನ ಸಿದ್ಧಿ ಸಾಧನೆ ದೇಶಿಗರಿಗತಿ ಸುಖವ ನೀಡಲು ಜಗತ್ತಿಗೆ ಬೆಳಗಾಗುವುದು ಹೇಗೆ? ಹೇಗೆ? ಎಲ್ಲರೂ ಅರ್ಥವಿಸಿಕೊಳ್ತಾರೆ. ಮೂಡನ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತಾನೆ, ಲೋಕಕ್ಕೆ ಬೆಳಕಾಗುತ್ತದೆ. 1ನೇ ಅಧ್ಯಾಯ ಅಲ್ವೋ? ಹಕ್ಕಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತವೆ. ಯಾಕೆ? ಹೇಳಿದರ ಅರ್ಥ ಏನಿದರ ಅರ್ಥ? ಬೆಳಗಾಯಿತು ಅಂತ ಅರ್ಥ ಆಗೋ ಅಲ್ವೋ? ತೊಟ್ಟಿಯಲ್ಲಿರುವಂತಹ ಕುರಿ ಕೂಗುತ್ತದೆ ಅಲ್ವೋ? ಹೌದು. ಅದರ ಅರ್ಥ ಏನು? ಹೇಗೆ? ಮೇವು ಬೇಕು ಎನ್ನುವ ಹಾಗೆ. ಓಹೋ, ತೊಟ್ಟಿಲಲ್ಲಿರುವ ಮಗು ಒಮ್ಮಿಂದೊಮ್ಮೆಲೆ ಅಳುತ್ತದೆ ಅಮ್ಮ ಎನ್ನುವ ಹಾಗೆ. ಬುಳುಂಕ ಅಂತ ಆಡ್ತದೆ. ಹಾಗಾದ್ರೆ ಅರ್ಥ ಏನು? ಏನಂತ? ಬೆಳಗಾಯಿತು. ನಿದ್ದೆಯಿಂದ ಎಚ್ಚೆತ್ತವರು ತನ್ನ ಹೊಟ್ಟೆಪಾಡಿಗಾಗಿ ಎದ್ದು ಹೊರಡ್ತಾರೆ. ಆದ್ರೆ ನಮ್ಮ ಜನರಿಗೆ ತಲೆಸರಿ ಇದೆಯೇನು? ಎಲ್ಲಿಂದ? ಎಲ್ರು ಅರ್ಥವಿಸಿಕೊಂಡದ್ದೇನು? ಹೇಗೆ? ಯಾರೋ ಒಬ್ಬ ಯೇಸು ಅಂತೆ. ದೇವಪುತ್ರ. ಯಾರು ದೇವಪುತ್ರ ಅವ? ದೇವಪುತ್ರರು. ಪುತ್ರ ಅಷ್ಟೇ, ಎದುರಿಗೆ ದೇವ ಸೇರಿಸಿಕೊಂಡದವ. ಹೋಗಲಿ. ಹುಟ್ಟಿಕೊಂಡದ್ದು ಮಾತ್ರ ಅಲ್ಲ, ಲೋಕದವರೆಲ್ಲರೂ ಕೂಡ ಅವನನ್ನು ಪೂಜಿಸ್ತಾ ಇದ್ದಾರೆ. ನಮಗೆಲ್ಲ ಬೆಳಗಾದದ್ದು ಯೇಸುವಿನಿಂದ. ತಲೆಸರಿ ಉಂಟು? ಇಲ್ಲ. ಅವನಿಂದ ಬೆಳಗಾಗುತ್ತದು? ಎಲ್ಲಿಂದ? ಬೆಳಗಾಗುವುದು ಹಾಗೆ ಅಲ್ವೇ ಅಲ್ಲ. ಮತ್ತೆ? ನಿದ್ದೆಯಿಂದ ಏಳುವಾಗ ಬೆಳಕಿದ್ರೆ ಅದು ಬೆಳಕು. ಅದು ಬೆಳಕು ಅಲ್ವೋ? ಹೌದು. ಕತ್ತಲಾಗುವಾಗ ಮಲಗಿದ್ರೆ ಅದು ರಾತ್ರಿ. ಅದು ರಾತ್ರಿ. ಇದನ್ನು ಅರ್ಥವಿಸಿಕೊಳ್ಳುವಲ್ಲಿ ನಮ್ಮ ಜನರು ಸೋತಿದ್ದಾರೆ. ನಮಗೆ ಎರಡೂ ಇಲ್ಲ. ಯಾವುದು? ರಾತ್ರಿ ಬೆಳಕು ಅಲ್ವೋ? ಹೌದು. ನಾವು ಬದುಕಬೇಕು, ರಾತ್ರಿ ಹಗಲು ದುಡಿಬೇಕು. ಹೌದು. ರಾತ್ರಿ ಈ ರೀತಿಯಾಗಿ ವೇಷ ಹಾಕಬೇಕು, ಹೌದು. ಹಗಲಲ್ಲಿ ಇನ್ನೊಂದು ದುಡಿದ್ರೆ ನಾವು ಬದುಕ್ತೇವೆ. ರಾತ್ರಿ ವೇಷ ಹಾಕುವಾಗ ಹಗಲು ದರೋಡೆ ಮಾಡಬೇಕು. ಹೌದೇನು? ನಿನ್ನನ್ನು ದರೋಡೆ ಮಾಡುವುದಕ್ಕೆ ಕರ್ತದನು ಹಾಗಲ್ಲ. ಅದಲ್ಲ, ನಾವು ಕೂಡ ದುಡಿದು ತಿನ್ನುವವರೇ. ಈಗ ನಮಗೆ ಎದುರಾಗಿರುವ ಸಮಸ್ಯೆ ಏನು? ಯಾರೋ ಒಬ್ಬ ಯೇಸುವನ್ನು ಜಗತ್ತಿನವರಲ್ಲ ಹೊಗಳ್ತಾರೆ ಅಂತ ಆದ್ರೆ ಬಿಡಬಹುದೇ? ಯೇಸು 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 ತಲೆ 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 ಕಡಿಬೇಕು. ವಾಹೋ ಅಣ್ಣಯ್ಯ ಹೊಡೆವುದು ಹೇಯುವುದಮ್ಮಯ್ಯ. ವಾಹೋ ಅಣ್ಣಯ್ಯ ಹೊಡೆವುದು ಹೇಯುವುದಮ್ಮಯ್ಯ. ಆ ಆ ಆ ವಾಹೋ ಅಣ್ಣಯ್ಯ ಹೊಡೆವುದು ಹೇಯುವುದಮ್ಮಯ್ಯ. ಹೊಡೆವುದು ಹೇಯುವುದಮ್ಮಯ್ಯ. ನ್ಯಾಯದ ಪಥದಲ್ಲಿ ನಡೆಯದ ಹಿಂಸೆಯ, ನ್ಯಾಯದ ಪಥದಲ್ಲಿ ನಡೆಯದ ಹಿಂಸೆಯ. ಕಾಯಕ ನರಕ ಸದೃಶವು ಬಿಡು ಬಿಡೋ. ಓಹೋ ಅಣ್ಣಯ್ಯ, ಓಹೋ ಅಣ್ಣಯ್ಯ ಹೊಡೆವುದು ಹೇಯುವುದಮ್ಮಯ್ಯ. ಹೊಡೆವುದು ಹೇಯುವುದಮ್ಮಯ್ಯ. ಮಲ್ಕ ನಿನ್ನ ಹೆಸರದು. ಆಗ್ಲಿ. ತೆಗಿ. ಹೋದ್ರೆ ಮುಂದಿನ ಮಲ್ಕವನ್ನು ಇಟ್ಟುಕೋ. ಈಗ ನನ್ನ ಹೆಸರು ಹೇಗೆ? ಈಗ ಹೇಗೆ? ಹೇಗೆ? ಕಾಯಿಸಕಾಣು. ಯಾವುದು? ಕಾಯಿಸೊಪ್ಪು. ನಿನ್ನ ತಲೆ ನಿಂದು ಕಾಯಫಸ್. ಕಾಯಸೊಪ್ಪು. ಯಾವುದು? ಕಾಯಿಸೊಪ್ಪು. ಆ ಹಲ್ಲನ್ನು ಮುರಿದು ತೆಗಿ. ಅದು ನಿನಗೆ ಫಾ ಅಂತ ಹೇಳುವಾಗ ಸಿಕ್ಕಿ ಹಾಕಿಕೊಂಡು ಕಾಯಫಸ್. ಯಾವುದು? ಕಾಯಸೊಪ್ಪು. ಏನಿರ್ಲಿ, ನೀನು ಹೇಳಿಕ್ ಹೋಗಬೇಡ. ಹೋಗಲಿ. ಏನು? ಅಣ್ಣಯ್ಯ ಓ, ಸತ್ಯ ನ್ಯಾಯ ನೀತಿ ಧರ್ಮದಿಂದ ನಡೆದರೆ ಏನಾದರೂ ಒಂದು ಮಾಡ್ಬೋದು. ಅದನ್ನು ನೀನು ನನಗೆ ಹೇಳಿಕೊಡುವ. ಮತ್ತೆ ಹೇಳಿದ್ರೆ ಅವ್ರು ಹೇಳ್ತಿಂತ ಈಗ ಇಷ್ಟು ನೀನು ನಡೆದ ಕುಣಿದದ್ದೆಲ್ಲ ಅದನ್ನು ಅವರು ಹೇಳಿದ್ದೆ ಅವರ ಅದಕ್ಕೆ ನಾನು ಅನುಸರಿಸುವುದು. ಹೇಗೆ? ನ್ಯಾಯ ನೀತಿ ಧರ್ಮದಿಂದ ನಡೆದರೆ ಒಳ್ಳೆ ಸಗ್ರಹಸ್ಥನಾಗುತ್ತಾನೆ. ಹಾಗಾದ್ರೆ ನಾವು ನ್ಯಾಯ ಧರ್ಮದ
ನೀತಿಯನ್ನು ತಪ್ಪಿದ್ದೇವ? ಇಲ್ಲ. ಹಾಗಾದ್ರೆ ಮತ್ತೆ ಯಾಕೆ ಈ ಮಾತು? ಆದ್ರೆ ಒಂದು ವಿಚಾರ, ಹೇಗೆ? ನೀವು ಹೇಳಿದ್ರಿ ಏಸು 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 ಎಂಬುದಾಗಿ. ಯೇಸು ನಮಗೆ ಲಕ್ಷ್ಯವೇ ಅಲ್ಲ, ಹಾ. ಅವನೊಬ್ಬ ದೇವ. ಹೌದಾ? ಆದ್ರೆ ಈಗ ಮೊನ್ನೆ ಒಂದು ಪ್ರಕರಣ ನಡೆದಿಲ್ಲ. ಹೇಗೆ? ಅವ ಪಾವಡೆ ಯಾವುದು ಪಾವಡೆ ಪವಾಡಗಳನ್ನು ಮಾಡ್ತಾನೆ. ಹೌದು. ಕೆಲವರಿಗೆ ಇಲ್ಲದನ್ನು ಕೊಟ್ಟು ಬಿಡ್ತಾನೆ. ಯಾರು ಹೇಳಿದ್ದದು? ಮತ್ತೆ ಇಲ್ಲದನ್ನು ಕೊಟ್ಟದ್ದಲ್ಲ. ಮತ್ತೆ ಅವ ಏನು ಮಾಡಿದ್ದಾನೆ? ಏನು ಮಾಡಿದ್ದಾನೆ? ಕಣ್ಣು ಬರದವನಿಗೆ ಕಣ್ಣು ಕಾಣಿಸಿದ್ದಾನಂತೆ. ಹಾ. ಇದನ್ನು ನಂಬಿದವರು ನಮ್ಮ ಜನಗಳು. ನಮ್ಮವರಿದ್ದಾರೆ. ಯಾರು ಹೇಳಿದ್ದವನಿಗೆ ಕಣ್ಣು ಕಾಣುವುದಿಲ್ಲ ಅಂತ? ಮತ್ತೆ? ಅವ ನಿದ್ದೆಯ ಮಂಪರಿನಲ್ಲಿ ಎದ್ದುಕೊಂಡು ಬಂದ. ಹಾ. ಎದುರಿನವರು ಅವನ ಕಣ್ಣಿಗೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಒಮ್ಮೆಲೆ ಏಸು ಮುಟ್ಟಿದ, ನಿದ್ದೆ ಜಾರಿ ಹೋಯ್ತು, ಕಣ್ಣು ಕಂಡಿತವನಿಗೆ. ಹಾಗಲ್ಲ, ಅವನನ್ನು ಮಂಪರು ಬರಿಸಕ್ಕೆ ಹೋಗಲಾಡಿಸಲಿಲ್ಲ. ಅಷ್ಟು ಮಾತ್ರ ಅಲ್ಲ, 6 ರೊಟ್ಟಿಯನ್ನು 6,000 ಮಾಡಿದ್ದಾನಂತೆ. ಹೌದು. ಯಾವುದಿದು? ಯಾವುದು? ಯಾವುದೋ ನಕಲು ಪ್ರತಿಯನ್ನು ಹಚ್ಚಿರ್ಬೇಕು ಇವ. ನಕಲು ಪ್ರತಿ ಅಲ್ವಾ? ಹಾ. ಇಲ್ಲದಿದ್ರೆ 6 ರೊಟ್ಟಿಯನ್ನು 6,000 ಮಾಡುದು ಇದನ್ನೆಲ್ಲ ನಂಬುವುದೇ ನಮ್ಮಲ್ಲಿ ಅದು ಅಲ್ವಾ? ಹೋಗಲಿ. ಮತ್ತೇನು ಹಾ. ಪವಾಡಗಳನ್ನು ಮಾಡಿದ. ಹೋಗದೆ. ಇದಕ್ಕೆ ಜನರೆಲ್ಲ ದೇವರು ಅಂತ ಒಪ್ಪಿಕೊಂಡ್ರು. ಹೌದು. ಅದಕ್ಕೆ ನಾವು ಒಪ್ಪಿಕೊಳ್ಬೇಕು. ನಾವು ಒಪ್ಪಿಕೊಳ್ಬೇಕಲ್ಲ. ಯಾಕೆ? ನಾವ್ ಯಾಕೆ ಒಪ್ಪಿಕೊಳ್ಳುದು? ಯಾಕೆ ಈಗ ಒಪ್ಪಿಕೊಳ್ಳೋದು? ಅವ ಎಲ್ಲಿದ್ದಾನೆ ಅಂತ ಬೇಕಲ್ಲ. ಅಂದ್ರೆ ಕೊಲ್ಲುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಸಾಧ್ಯ ಇಲ್ಲ. ಯಾಕೆ ಬಿಟ್ಟು ಬಿಡು. ಗಡಮೂರ್ಖತೆಯ ಮದಾನು. ಗಡಮೂರ್ಖತೆಯ ಮದಾನು. ನುಡಿಯದೆ ನಡಿ ಬಡಿಯುವೆ ಏಸುವನು. ಒಡನೆ ಉಡಿಯರು ಹಗೆಯನು. ಬಿಡದೆ ದಿಕ್ಕುವೆ ಕುವೆನ್. ಯೇಸುವನ್ನು ಕೊಲ್ಲುವುದಕ್ಕೆ ಅಸಾಧ್ಯವಾದ್ರೆ ಏನಂತೆ? ಅಸಾಧ್ಯ. ಅವನನ್ನು ಕೊಲ್ಲುವ ಉಪಾಯವನ್ನು ನಾವು ಕಂಡುಕೊಂಡವರಿದ್ದೇವೆ. ಹೇಗೆ? ಅವ ಎಲ್ಲಿರ್ತಾನೆ ಅಂತ ಗೊತ್ತಾಗುವುದಿಲ್ಲ. ಗೊತ್ತಾಗುವುದಿಲ್ಲ. ಅಯ್ಯೋ, ಅವನದೊಂದು ವೇಷವು. ಯಾವ? ತಲೆಯಿಂದ ಇಳಿದ ಕೂದಲು ಯಾವ? ಗಡ್ಡದ ಜೊತೆ ಬೆರೆತುಕೊಂಡು ಇಡೀ ಮುಖವೇ ವಿಕಾರವಾಗಿ ಉಂಟು. ಕೆಚ್ಚನಾಗಿದ್ದಾನ ಅವ. ನಿನ್ನ ಮುಖ ನೋಡು, ಎಷ್ಟು ಚಂದ ಇಲ್ಲ. ಅದಕ್ಕಿಂತಲೂ ಚಂದ ನಾನಿಲ್ವೇನೋ? ಹೌದೌದು. ಅಲ್ವೋ? ನಮ್ಮನ್ನು ನೋಡಿದ ಕೂಡ ಆಡಿನ ರಾಶಿಯಲ್ಲಿ ಓಡ್ತಾ ಉಂಟು. ಯಾವುದು? ಆಡಿನ ರಾಶಿ. ಅದು ನಿನ್ನನ್ನು ಕಂಡು ಭಯಪಟ್ಟು ಓಡಿದ್ದದು, ಚಂದ ಅಂತ ಓಡಿದ್ದಲ್ಲ. ಮತ್ತೆ ಚಂದ ಅಂತ ಹೇಳಿದ್ರೆ ಹತ್ತಿರ ಬರಬೇಕು. ಹಾ. ನಿನ್ನನ್ನು ನಿನ್ನ ಬಳಿಯಿಂದ ಓಡಿದವುಗಳು ನನ್ನ ಬಳಿ ಬರ್ತವೆ. ಹೌದಾ? ಅರ್ಥ ನಾನು ಚಂದ ಇದ್ದೇನೆ. ಏನೋ ಯಾಕೋ ಸಂಘರ್ಷ ಭಾವನೆ ಉಂಟು. ಹಾಗಂತ ಯೇಸುವನ್ನು ಕೊಲ್ಲುವುದಕ್ಕೆ ದಾರಿ ಇದೆ. ಅವ ಇರುವುದಾದ್ರೂ ಎಲ್ಲಿ? ಎಲ್ಲಿ? ತನ್ನ 12 ಜನ ಶಿಷ್ಯರನ್ನು ಒಗ್ಗೂಡಿಸಿಕೊಂಡು 12 ತಿರುಗಾಡ್ತಾ ಮಂದಿ ಇದ್ದಾನೆ. ಹೌದು. ಅಲ್ವೋ? ಹಾ. 12 ಜನ ಶಿಷ್ಯರು ಕೂಡ ಅವರದೇ ರೀತಿಯಲ್ಲಿ ವೇಷವನ್ನು ಹಾಕಿದ್ದಾರೆ. ಹೌದು. ಹಾಗಾದ್ರೆ ಯೇಸು ಯಾರು? ಹಾ. ಅವನನ್ನು ಇದುವರೆಗೆ ಕಂಡವರು ನಾವಲ್ಲ. ಅಲ್ಲ. ಹಾಗಿದ್ರು ಕೂಡ ಯೇಸುವನ್ನು ಗುರುತಿಸುವುದಕ್ಕೆ ಸಾಧ್ಯವಿದೆ. ಸಾಧ್ಯವಿದೆ. ಹೇಗೆ? ಹೇಗೆ? ಅವನ ಒಬ್ಬ ಶಿಷ್ಯ ಜುದಾಸ. ಯಾರು? ಸೌದಾಸ. ನನ್ನಂಟೈ. ಅದಲ್ಲ, ಸೌದಾಸನೂ ಅಲ್ಲ, ಸುದಾಸನೂ ಅಲ್ಲ, ಜುಡಾಸ. ಜುಡಾಸನಿಗೆ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಅವನು ನಮಗೆ ಸಹಕಾರವನ್ನು ಕೊಡ್ತಾನೆ. ಬರ್ಬೇಕಿತ್ತವ. ಬರಬೇಕಿತ್ತು, ಹೇಳಿ ಕಳಿಸಿದ್ದೇನೆ. ಮಲ್ಕ, ಓಯ್ ಸ್ವಾಮಿಯೇ, ಇಲ್ಲಿ ಬನ್ನಿ. ಅವ ಎಲ್ಲಿಗೆ ಹೋದ? ಚೂಡದಾಸ. ಏನು ಭೂಮಿ ಮಾರಾಟ ಮಾಡ್ತಾ ಇದ್ದೀರಾ? ಚೂಡದಾಸ. ಭೂಮಿಯನ್ನು ನೋಡ್ತಾ ಹೋಗ್ತಾ ಇದ್ದೀರಿ. ನಾನಿಲ್ಲಿಗೆ ಬಂದದ್ದು ಉಳಿದವರಿಗೆ ಗೊತ್ತಾಗಬಾರ್ದಲ್ಲ, ಹ. ಅದಕ್ಕೆ ನಾನು ದಾರಿ ತಪ್ಪಿ ಹೋಗು. ಅದಕ್ಕೆ ದಾರಿ ತಪ್ಪಿ ಹೋದ್ರೆ ಉಳಿದವರಿಗೆ ಗೊತ್ತಾಗುದಿಲ್ಲ ಅಂತ. ನಮಗೆ ದಾರಿ ತಪ್ಪಿದಾಗ ಗೊತ್ತಾಗ್ತಲ್ಲ. ಸ್ವಾಮಿ. ದಾರಿ ತಪ್ಪಿದ ವ್ಯವಹಾರ ಅಲ್ವ ಇದು? ನಾವು ಒಬ್ಬ ವ್ಯಕ್ತಿಯ ನಿರೀಕ್ಷೆಯಲ್ಲಿದ್ದವರು. ಹಾಗಂತ ಇದುವರೆಗೆ ಯಾರು ಬರಲಿಲ್ಲ. ಬಂದವರು ನೀವೇ ಇರಬಹುದು ಅಂತ ತರ್ಕಿಸಿಕೊಂಡು ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ. ನೀವು ಜುದಾಸನೋ? ಹೌದೌದು. ಹೌದಾ? ಅದು ಸಿಕ್ಕಿತು, ಸಿಕ್ಕಿತು. ಹಾಗಾದ್ರೆ ಹಿಂದೆ ಮುಂದೆ ನೋಡುವುದಲ್ಲ, ಮಲ್ಕ ತೆಗಿ ಕೊಡಿ ಅವರಿಗೆ. ಮೆಲ್ಕರಲ್ಲಿ ಬಿಸಿ ರೋಡು. ಹೌದೇನೋ? ನಿನಗೆ ಹೇಳಿಕೆ ಕೊಟ್ಟು ಕರೆಸಿದವ ನಾನು. ಕಾಯಫಸ್ತಿದ್ದೇನೆ. ಮಲ್ಕ, ಅವನಿಗೆ ಬೇಕಾದದ್ದು ಏನಿದೆಯೋ ಅದೆಲ್ಲವನ್ನು ಕೊಟ್ಟು ಬಿಡವನಿಗೆ. ಒಮ್ಮೆಗೆ ತಗೊಂಡು ಹೋಗು. ಒಮ್ಮೆ ನಮ್ಮನ್ನು ಇಲ್ಲಿಂದ ಇದು ಮಾಡಿ ತಗೊಂಡು ಹೋಗೋದು. ಇವ ಭವಿಷ್ಯತ್ತಿನಲ್ಲಿ ಭ್ರಷ್ಟಾಚಾರಿ ಆಗುವುದರಲ್ಲಿ ಸಂಶಯವೇ ಇಲ್ಲ. ಯಾರು? ನೋಡು, ಹಿಂದಿನಿಂದಲೇ ತಗೊಳ್ತಾನೆ, ಮುಂದಿನಿಂದ ತಗೊಳ್ಳುವ ಜಾಯಮಾನವೇ ಅಲ್ಲ ಇವ. ಹಿಂದಿನ ಜಯಮಾನವೇ ಇದ್ದದ್ದು. ಹೌದೇನೋ? ಎದುರಲ್ಲಿ ತಕೊಂಡದ್ದು ಗೊತ್ತಾಗುದಿಲ್ಲ. ಅಡಿಯಿಂದಲೂ ಆಚೆಯಿಂದಲೂ ಈಚೆಲ್ಲ ತಕೊಂಡ್ರೆ ಎದುರಲ್ಲಿ ಅದು ನಿನ್ನ ಕಣ್ಣಿಗೆ ಕಾಣುವುದಿಲ್ಲ, ಸುತ್ತಲಿನಲ್ಲಿರುವ 3ನೇ ಕಣ್ಣಿಗೆ ಕಾಣಿಸ್ತದೆ. ನಿನ್ನನ್ನು ಲೋಕಾಯುಕ್ತ ನೆನಪು ಕಳಿಸಿಕೊಡ್ತೇವೆ. ಕೊಟ್ಟವನಿಗೆ ನೆನಪಿರ್ಬೇಕು. ಹೌದೇನೋ? ನಿನ್ನ ಕೈಗೊಂದು ಗಂಟು ಬಂದಿದೆ. ಅದರೊಳಗೆ ಏನಿದೆ ಅನ್ನೋದನ್ನು ನೀನು ಮನೆಗೆ ಹೋಗಿ ನೋಡಬಹುದಷ್ಟೇ. ಹಾಗಿದ್ರು ಕೂಡ ಏನು ಅಂತ ನಿನ್ನಲ್ಲಿ ಕುತೂಹಲ ಇರುವುದಕ್ಕಾಗಿ ಹೇಳ್ತಾ ಇದ್ದೇನೆ. 30 ವರಾನ್ಗಳಿದೆ, ಚಿನ್ನದ ನಾಣ್ಯಗಳಿವೆ, ಅದೆಲ್ಲವೂ ನಿನಗೆ ಕೊಡುವುದು ಉಚಿತವಾಗಿ. ಈಗ ನಾನು 30 ಕೊಡ್ತೀರಿ. 30 ಕುರಾನ್ಗಳಲ್ಲ, ವರಾನ್ಗಳು. ಅದು 30 ಕೊಟ್ಟದನ್ನು 30 ತಗೊಳ್ತಾನೆ. 30 ಇದಲ್ಲ, 33 ಅದೇ ಅರ್ಥೈಸಿಕೊಳ್ಳುವುದು. ತಗೊಂಡೆ ನಾನು ಶುರು ಮಾಡ್ತೇನೆ, ನೋಡುವ. 30 ಕೊಟ್ಟಾಗಿದೆ. ಇದು ಮುಂಗಡ. ಆಯ್ತಾಯ್ತು. ಇನ್ನು ಮುಂದಕ್ಕೆ ಬಡ್ಡಿ ಸಮೇತ ಕೊಡಲಾಗುವುದು. ನೀನು ಮಾಡಬೇಕಾದ
ಕೆಲಸ ಏನು? ಅವ ನಿಮ್ಮ ಗುರು ಯೇಸು ಇದ್ದಾನಲ್ಲ, ತೋರಿಸಬೇಕು. ಅವನನ್ನು ತೋರಿಸಿದ ಮೇಲೆ ಮುಂದಿನ ಕಾರ್ಯ ನಮ್ಮ ಕೈಗೆ. ಅರ್ಥ ಆಯ್ತೇನೋ? ಬಾಳ ಮಾಡಿ ಹೇಳಿ ಆಗ್ಲಿ. ಮಾಡ್ಬೇಕಲ್ಲ. ಕೇಳಿರಿ ತನ್ನ ಮಾತು. ಕೇಳಿರಿ ತನ್ನ ಮಾತು. ಶಿಷ್ಯರಲ್ಲಿ ತನ್ಮೇಲಾಗಿ ನಿಶ್ಚಿತ ಕಾಲಗೆ ಭಾಗಿಯಾಗುತ್ತಾರೆ. ಬಾಳಿರಿ ನೀವೆಲ್ಲರೂ. ಉನ್ನತವಾದ ಸ್ಥಾನಕ್ಕೆ ಏರ್ಬೇಕಾದ್ರೆ ಅದರದೇ ಆದ ಗೌರವ, ಅದರದೇ ಆದ ಘನತೆ ಇರಬೇಕು. ಹಾಗಾಗಿ ನಿಮ್ಮ ಮಿಕ್ಕುಳಿದಂತಹ ಶಿಷ್ಯರಲ್ಲಿ ನಾನೇ ದೊಡ್ಡವನಾಗಿದ್ದೇನೆ. ಅವನು ಚಿಕ್ಕವ, ನೀನು ಕೇವಲ ದೇಹದಲ್ಲಿ ಮಾತ್ರ ದೊಡ್ಡವನಾಗಿದ್ದು ಹೊರತು ಮೂಡವರಿಗೆ ಅವರು ಎದೆ ಮಾರ್ಗೋ. ಮೂಡವರಿಗೆ ಅವರು ಎದೆ ಮಾರ್ಗವನಾಡಿ ಬಲವೇ ಹೃದಯ ಬರುದಿಯೋ. ಕೇಳಾಳರಿಯದೆ ಮಗಳು ನೀರಳ ಹೇಳಿ ನೀರಯ್ಯ. ನಿನ್ನಕ್ಕಿಂತಲೂ ಶ್ರೇಷ್ಠವೂ ನಾನಿದ್ದೇನೆ. ಅದು ಹೇಗೆ? ನಾನು ಕೂಡ ವಿದ್ಯೆಯಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಪಡೆದಿದ್ದೇನೆ. ಹಾಗಾಗಿ ಏನು ಪಟ್ಟ ಇದ್ರೂ ಕೂಡ ಅದಕ್ಕೆ ನನಗೆ ಸಿಗಬೇಕು. ನಾನೇ ದೊಡ್ಡವನು. ಅಲ್ಲ, ನೀವೇ ಮಾತಾಡಿ ನನ್ನನ್ನು ಚಿಕ್ಕವನಾಗಿ ಮಾಡುದಾ? ನಾನು ಚಿಕ್ಕವನಾದರೂ ಕೀರ್ತಿ ದೊಡ್ಡದು. ಹಾಗಾಗಿ ಪಟ್ಟ ನನಗೆ. ಈಗ ಪಟ್ಟವನ್ನು ಚಟ್ಟ ನನಗೆ. ನಿಲ್ಲಿ ನಾನಿಲ್ಲವೇ. ಬಿಡು ಬಿಡು ಹೋಗಲು ಬಿಡುದಾಗಿನ ದೂರ್ತ ನಾವು ಅದಕ್ಕೆ ಸಮರ್ಥ ಕಡುಗಲೆ ಎಂಬಪ್ಪರು ಎನ್ನೊಡನೆ ಸಲ್ಲುವುದಿರವು. ನೀವು ಇಷ್ಟೆಲ್ಲ ಹೇಳುವಾಗ ನನಗೆ ಆಶ್ಚರ್ಯವಾಗ್ತಾ ಉಂಟು. ಏನು ಆಶ್ಚರ್ಯ? ನಾನು ಯಾವಾಗಲೂ ಈ ಸ್ಥಾನಮಾನದ ಹತ್ತಿರ ನಿಮ್ಮ ಗುರುಗಳ ಹತ್ತಿರ ಇಲ್ಲದಿದ್ರು ಕೂಡ ಗುರುಗಳಿಗೆ ಆತ್ಮೀಯನಾಗಿ ನಾನಿದ್ದೇನೆ. ಅಷ್ಟಿದ್ದಾರೆ ಸಾಕಿ. ಹೌದೌದು, ಆತ್ಮೀಯನಾಗಿ ನಾನಿದ್ದೇನೆ. ಅಲ್ಲ, ಎಷ್ಟೊತ್ತು ನಮ್ಮೊಟ್ಟಿಗೆ ಇರ್ಲಿಲ್ಲ, ಈಗ ಎಲ್ಲಿ ಈಗ ಎಲ್ಲಿಂದ ಬಂದದ್ದು? ಅಂದ್ರೆ ಕೆಲವು ಸಲ ಗುರುಗಳು ಗುಪ್ತವಾದಂತ ಕೆಲಸಕ್ಕೆ ಮಗು ನೀನು ಈಚೆ ಹೋಗಬೇಕು, ಇದನ್ನು ಮಾಡಬೇಕು ಅಂತ ನನ್ನ ಕಳಿಸಿಕೊಡ್ತಾರೆ. ಗುರುಗಳಿಗೆ ಎಲ್ಲ ಶಿಷ್ಯರು ಸಮಾನವೇ. ಅದು ನಿಮ್ಗೆ ಕಾಣುವಾಗೆ. ಏನಂದ್ರೆ ಏನು ಗುರುವಿದ್ಯೋ ವಿಶೇಷತ. ಆ ವಿಶೇಷತೆ ಗುರುಗಳೇ 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 ಏನು ಏನು? ನಿಮ್ಮ ಮಾತುಗಳನ್ನೆಲ್ಲ ಕೇಳಿದೆ. ನಾನು ದೊಡ್ಡದು. ನಾನು ದೊಡ್ಡವ. ನಾನು ದೊಡ್ಡವ. ಇವಲ್ಲ, ನಾನು ದೊಡ್ಡವ. ಏನು ಏನು ನಿಮ್ಮ ಮಾತು ಏನು? ನಾನು ಎಲ್ಲರೂ ಪಟ್ಟಭದ್ರರಾಗುತ್ತಾ ಇದ್ದೀರಲ್ಲ. ಹೌದು. ನೀವೆಲ್ಲರೂ ದೊಡ್ಡವರು, ನಾನು ಮಾತ್ರ ಚಿಕ್ಕವ. ನಿಮ್ಮ ಕಾಲು ತೊಳೆಯುತ್ತೇನೆ, ನಿಮ್ಮ ಸೇವೆ ಮಾಡುತ್ತೇನೆ. ಸ್ವಾಮಿ, ಆಗ್ಲಿ ತಾನೆ. ನಿಮ್ಮಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ನಾವು ನಿಮ್ಮ ಕಾಲು ತೊಳಿಬೇಕು. ಶಿಷ್ಯರೇ, ಯಾವತ್ತು ನಾನು ದೊಡ್ಡವ ಎನ್ನುವ ಅಹಂ ಬರಬಾರದು. ನನ್ನ ಸಂಕಲ್ಪ ಸರ್ವಶಕ್ತನ ಸಂಕಲ್ಪ. ನಾನು ಈವಾಗ ಹೇಳಿದಂತೆಯೇ ನಿಮ್ಮ ಕಾಲು ತೊಳೆಯುತ್ತೇನೆ. ಆದರೆ ಇದರಿಂದ ನೀವು ಕಾಣಬೇಕಾದಂತ ಆದರ್ಶ ಏನು? ನಾನು ನಿಮ್ಮ ಕಾಲು ತೊಳೆದಂತೆ ನೀವು ಇನ್ನುಳಿದವರ ಕಾಲು ತೊಳೆಯಬೇಕು, ಕಷ್ಟದಲ್ಲಿರುವವರ ಸೇವೆ ಮಾಡಬೇಕು. ಹೀಗೆ ನೀವು ಲೋಕಕ್ಕೆ ಆದರ್ಶರಾಗಬೇಕು.
ಜುದಾಸ, ನನಗೆ ಮುತ್ತು ಕೊಡಬೇಕೆಂದು ಇರುವೆಯಲ್ಲ. ಆ ಸಂಕಲ್ಪವನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಆ ಸಂಕಲ್ಪ ಸರ್ವಶಕ್ತನ ಸಂಕಲ್ಪ. ಬಾ, ಯಾಕೆ ಹಿಂಜರೀತಿ? ಬಾ, ಮುತ್ತು ಕೊಡು, ಆಗುವುದೆಲ್ಲ ಆಗಲಿ ಆಗಲಿ. ಯಾವಾಗಲೂ ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಡಬೇಡ. ಒರೆಯೊಳಗೆಡು, ಒರೆಯೊಳಗೆಡು, ಒರೆಯೊಳಗೆಡು. ಇದು ಕಿವಿಯನ್ನು ಸರಿ ಮಾಡಿದ್ದೇನೆ, ಕಿವಿಯನ್ನು ಸರಿ ಮಾಡಿದ್ದೇನೆ. ಯಾವತ್ತೂ ಕೋಪ ಸರಿಯಲ್ಲ. ನನ್ನನ್ನು ಬಂಧಿಸಿದ್ದೀರಿ. ಇನ್ನು ಸುಮ್ಮಗುಡಿಯುವುದಲ್ಲ, ಇವನನ್ನು ಕರ್ಕೊಂಡು ಹೋಗಬೇಕಾದ ನಮ್ಮ ಒಡೆಯ ಇದ್ದಾನೆ ಪಿಲಾತ, ಅವನು ವಿಚಾರಿಸ್ತಾನೆ. ಏನು ಬಂದಿರಿ ನೀವಿವನ್ನ ಪಿಡಿದೀನೆಲೆಗೆ ತಂದಿರಲು ಗೈದಿಹೀನ ಕಾರ್ಯಗಳೇನು ಬೇಡಿದು ಮಾರ ಬೇಡ. ಮಹಾರಾಜನಿಗೆ ನಮಸ್ಕಾರಗಳುಂಟು. ಜುದೇಹದ ನ್ಯಾಯಸ್ಥಾನವಿದು. ಧರ್ಮಾಧ್ಯಕ್ಷನಾಗಿ ಪೊಲ್ತಿಯ ಪಿಲಾತ ಈ ವಿಸ್ತರಾರೂಢನಾಗಿದ್ದೇನೆ. ಈ ಹೊತ್ತು ಸತ್ಯ, ಧರ್ಮ, ನ್ಯಾಯ, ನೀತಿ ಇದು ಭೂಲೋಕವನ್ನು ಆಧರಿಸಿದಂತ ಸ್ತಂಭಗಳು. ಯಾವ ಕಾಲಕ್ಕೂ ಇದಕ್ಕೆ ಶೈಥಿಲ್ಯ ಒದಗಕೂಡ. ಇದರ ರಕ್ಷಣೆಯನ್ನು ಮಾಡುವವರು ಯಾರು? ಪರಲೋಕದಲ್ಲಿದ್ದಂಥ ಪರಮಾತ್ಮ ತನ್ನ ದೇಹದ ನೆತ್ತರನ್ನು ವಿಕ್ರಯಿಸಿ ಉಂಟು ಮಾಡಿದಂತ ಜೀವರಾಶಿ. ಅವರೆಲ್ಲರ ನ್ಯಾಯ ನೈಷ್ಠುರ್ಯತೆ ಎಷ್ಟು, ನೀತಿಯಲ್ಲಿ ಪ್ರೀತಿ ಏನು, ಧರ್ಮದಲ್ಲಿ ಶ್ರದ್ಧೆ ಇದೆ, ಸತ್ಯದಲ್ಲಿ ನಿಷ್ಠೆ ಇದೆ ಎನ್ನುವುದನ್ನು ಪರಾಮರ್ಶಿಸುವ ದ್ವಾರ ಇದವೆತ್ತಮೆಂಬಂತ ತೀರ್ಮಾನ ಕೊಡುವಂತ ಹೊಣೆಗಾರಿಕೆ ಹೊತ್ತವನ. ಏನಿದ್ದರೂ ಪರಲೋಕದಲ್ಲಿದ್ದಂತ ಪರಮಾತ್ಮನ ಆದೇಶವನ್ನು ಅಂಗೀಕರಿಸಿಕೊಳ್ಳುವನ. ಬಹಳಷ್ಟು ಜನ ಒಟ್ಟಾಗಿ ಬಂದಿದ್ದೀರಾ. ಯಾರೋ ಒಬ್ಬರನ್ನು ಎಳೆದು ತರುತ್ತಾ ಇದ್ದೀರಾ. ಮಾತ್ರವಲ್ಲ, ತಾವುಗಳು ಹಿಂಸಿಸುತ್ತಾ ಬರುತ್ತಿರುವುದನ್ನು ಕಣ್ಣಾರೆ ಕಂಡೆ. ಹೇಳಿರಿ ಈ ಕೃತಿಗೆ ಕಾರಣವನ್ನು. ಈತ ನುಡಿವ ಯಹೋದಿಯ ರಸನೆ, ಈತ ನುಡಿವ ಯಹೋದಿಯ ರಸನೆ, ಭೂದಳಗೆ ಬಂದಿರುವ ದೇವರ ಪುತ್ರನೆನ್ನುವ, ಭೂದಳಗೆ ಬಂದಿರುವ ದೇವರ ಪುತ್ರನೆನ್ನುವಾಗ ಅದಕ್ಕೆ ಪಿಡಿದೆವು ಖಾದಿ ಇಂದ. ನೀವು ಕುಳಿತಂತಹ ಗದ್ದುಗೆಗೆ ಶರವಾಗುವವರು ನಾವು. ಆದರೆ ನಮ್ಮ ಅಧಿಕಾರಕ್ಕೆ, ನಮ್ಮ ನ್ಯಾಯಕ್ಕೆ, ನಮ್ಮ ತತ್ವಕ್ಕೆ ವಿರೋಧವಾದಂತಹ ಯಾವುದೇ ವಿದ್ಯಮಾನಗಳು ಇಲ್ಲಿ ನಡೆದರೂ ಕೂಡ ಅದಕ್ಕೆ ನಾವು ಸುಮ್ಮಗಿಳಿಯುವುದಲ್ಲ. ನಿಮ್ಮ ತತ್ವ ವೈರುಧ್ಯ ಆದದ್ದಲ್ಲಿ ಹೇಗೆ? ದೇವಾ, ಇವನೊಬ್ಬ ದೇವಪುತ್ರನಂತೆ, ಯಹೂದಿಗಳಿಗೆ ಅರಸನಂತೆ. ಹಾಗಂತ ಇವನು ಕೊಂಡಾಡಿದ್ದು ಮಾತ್ರವಲ್ಲ, ಜನರೆಲ್ಲರೂ ಕೂಡ ಇವನ ಕಾಲಿಗೆ ಬೀಳ್ತಾ ಇದ್ದಾರೆ. ನೀವಿರುವ
ತನ್ನನ್ನು ತಾನೇ ಸ್ವಯಂ ಅರಸರಾಗಿ ಘೋಷಿಸಿಕೊಂಡಿದ್ದಾನೆ. ಹಾಗಿರುವಾಗ ಭೂಲೋಕದಿಂದ ಇಳಿದು ಬಂದ ದೇವಪುತ್ರ ಎನ್ನುವಂತಹ ಹೆಸರಿಗೆ ಇವನನ್ನು ಅರಸ ಎನ್ನುವ ಪಟ್ಟದಲ್ಲಿ ಕೂರಿಸುವುದಕ್ಕಾಗುತ್ತದೆಯೋ? ನಮ್ಮ ಇದಕ್ಕೆ ರಾಜದ್ರೋಹ ಮಾಡಿದಂತಹ ಇವನನ್ನು ಹೆಡೆಮುರಿ ಕಟ್ಟಿ ತಂದಿದ್ದಾನೆ. ನ್ಯಾಯ ನೈಷ್ಠುರ್ಯವನ್ನು ತೀರ್ಮಾನಿಸಕ್ಕೆ ನಾನಿದ್ದೇನೆ. ಸ್ವಲ್ಪ ಅವಕಾಶವನ್ನು ಹೌದೇನಪ್ಪ? ಕೇಳಿದೆಯ ಯೇಸು ನೀನೇನೆಂಬೆ ನಿಜಬಹುದೇ? ಕೇಳಿದೆಯ ಯೇಸು ನೀನೇನೆಂಬೆ ನಿಜಬಹುದೇ? ಕೂಳದನದಿಲ್ದ ನಡೆದೆಯ ಬೇಳು ಜವದಿ, ಹಾಳು ನಡತೆಯು ಜೀವಲತೆಯನ್ನು ಸುಡುವುದೈ, ಹಾಳು ನಡತೆಯು ಜೀವಲತೆಯನ್ನು ಸುಡುವುದೈ, ಭೂಲೋಕದೊಳಗೆ ಸತ್ಯಗೆ ಚ್ಯುತಿ ಬರದು. ಯೇಸು ನಾಮಕ ನೀನೇ ತಾನೇ ಸತ್ಯ. ಇವರೆಲ್ಲರ ವಿರೋಧವನ್ನು ನೀನು ಕಟ್ಟಿಕೊಂಡವ ಎನ್ನುವುದಕ್ಕೆ ಕಾಯಫನ ವ್ಯಾಖ್ಯಾನವೇ ಸಾಕ್ಷಿ ಆಯಿತಾದರೂ ಕೂಡ ದೇವಸ್ಥಾನಕ್ಕೆ ಸಮಾನವಾದಂತಹ ನ್ಯಾಯಸ್ಥಾನವಿದೆ. ಸರಿ. ವಿಷ್ಟರಾರೂಢನಾಗಿದ್ದಾನೆ ಪೊನ್ಸಿಯಸ್ ಪಿಲಾತ. ಧರ್ಮಭೀರು ನಾನು. ಯಾಕೆ ಧರ್ಮಭೀರು? ನಾನು ಸತ್ಯಕ್ಕೆ ಅಂಜುತ್ತೇನೆ, ಧರ್ಮಕ್ಕೆ ಹೆದರುತ್ತೇನೆ, ನೀತಿಯನ್ನು ಪ್ರೀತಿಸುತ್ತೇನೆ, ನ್ಯಾಯದಲ್ಲಿ ನೈಷ್ಠುರ್ಯವನ್ನು ಪಡೆಯುತ್ತೇನೆ. ಹಾಳು ನಡತೆಯು ಜೀವ ಲತೆಯನ್ನು ಸುಡುವುದೇ. ಯಾಕೆ ಹೇಳುತ್ತೇವೆ? ಇವರೆಲ್ಲ ಯಹೂದಿ. ಇವರ ವಿರೋಧವನ್ನು ಕಟ್ಟಿಕೊಳ್ಳುವಂತಹ ಕೃತಿ ನಿನ್ನಿಂದ ಎಸಗಿದೆ ಎನ್ನುವಂತಹ ಹೇಳಿಕೆ ಈ ವೇದಿಕೆ ನಡೆಯಬೇಕಾಗಿದೆ. ಕೇಳಿದೇನಪ್ಪ, ಏನು ಹೇಳ್ತೀವಿ ವಿಚಾರವಾಗಿ? ಕೇಳಬೇಕು. ಕೇಳೋಣ. ಎನ್ನ ನುಡಿ ಕೇಳದೆ ಕಾಲ ಪ್ರವಾಹದಲ್ಲಿ ಬಳ್ಳಗುದುವ ರೀತಿಯಾಯ್ತು ವಿಧಿ ಚಿತ್ತ. ತನ್ನಾತ್ಮದೊಳಗೊಂದು ಹೊರಗೊಂದು ಸೀಳಿಲ್ಲ, ತನ್ನಾತ್ಮದೊಳಗೊಂದು ಹೊರಗೊಂದು ಸೀಳಿಲ್ಲ. ಗನ್ನದ ಕೆಳವಾಯ್ತು ಸರ್ವೇಶ ಬಲ್ಲ, ಗನ್ನದ ಕೆಳವಾಯ್ತು ಸರ್ವೇಶ ಬಲ್ಲ. ಪುಣ್ಯ ದೇಗುಲಕ್ಕೆ ಸದೃಶವಾಗಿರುವಂತಹ ಪಿಲಾತನ ಅರಮನೆ ಯೇಸುವಿನ ವಿಚಾರಣೆಯಾಗುತ್ತಾ ಇದೆ. ಅನಿವಾರ್ಯವಾಯಿತು ನನಗೆ. ಪಿಲಾತನೆ, ಹೃದಯದ ಒಳಗೊಂದು ಹೃದಯದ ಹೊರಗೊಂದು ಭಿನ್ನ ಭೇದವನ್ನು ತೋರಿದವನು ನಾನಲ್ಲ. ಅದು ಮಾನುಷ ಧರ್ಮವೂ ಅಲ್ಲ. ಆತ್ಮ ಸಾಕ್ಷಿಯಾಗಿ ಹೇಳುತ್ತಾ ಇದ್ದೇನೆ. ಕಾಯೇನ ವಾಚ ಪರಿಶುದ್ಧನಾಗಿರುವೆ. ಹೌದು, ಈ ಆತ್ಮಕ್ಕೂ ಆ ಪರಮಾತ್ಮಕ್ಕೂ ಸಂಬಂಧ ಇದೆ. ಹಾಗಾಗಿ ಪರಮಾತ್ಮನಿಗೆ ದ್ರೋಹ ಮಾಡುವ ವಿಚಾರ ನನ್ನಿಂದಿಲ್ಲ. ನಾನು ಏನೆಂದು ಹೇಳಲಿ? ಇಷ್ಟು ಮಾತ್ರ ಹೇಳಬಹುದು. ಹಾಗಾದ್ರೆ ಒಂದೆರಡು ಪ್ರಶ್ನೆಗಳನ್ನು ಕೇಳುವಂತ ಅನಿವಾರ್ಯತೆ ಪಿಲಾತನಿಗಾಗಿ. ಪಿಲಾತನೇ, ಕೇಳೋಣವೇ? ಕಾಲ ಪ್ರವಾಹದಲ್ಲಿ ನಾನು ಸಿಲುಕಿದ್ದೇನೆ, ಬನ್ನಗುಂದಿದ್ದೇನೆ. ಇದೆಲ್ಲವೂ ಸರ್ವಶಕ್ತನ ಇಚ್ಛೆಯಂತೆ ನಡೆಯುತ್ತಾ ಇದ್ದೆ. ಏನು ಪ್ರಶ್ನೆ ಕೇಳುತ್ತೇವೆ? ಕೇಳಬಹುದು. ನೇರವಾಗಿ ಹೇಳುತ್ತೇನೆ. ಕೆಲವೊಂದು ಅಘಟಿಕಗಳನ್ನು ಸೂಚಿಸಿ ಅಂತೀನಿ. ಆಗಿದೆ. ಕೇಳಿ ಬಲ್ಲೆ ನಾನು. ವಾರಾಂಗನೆಗೆ ಮುಕ್ತಿಯನ್ನು ಕೊಟ್ಟೆಯಂತೆ, ಕರುಣೆಯಿಂದ ಹರಸಿದೆ, ಘಟನೆ ನಡೆದು ಹೋಗಿದೆ. ಸಿಟ್ಟಿ ಹೀನನಿಗೆ ಮರುದೃಷ್ಟಿಯನ್ನು ನೀಡಿದೆ ಅಂತೆ. ಹೌದು. ಕುಷ್ಠರೋಗಿಯನ್ನು ನಿರೋಗಿಯನ್ನಾಗಿಸಿದಂತೆ. ಅದೂ ಆಗಿದೆ. ಇವರ ವೈರುಧ್ಯಕ್ಕೆ ಅದು ಕಾರಣವೆನ್ನಲೇ ಕರುಣೆಯನ್ನು ತೋರಿದ್ದು ತಪ್ಪೆ. ಈ ಪ್ರಪಂಚದಲ್ಲಿ ಅಪಾರವಾಗಿಯದೇ ಇಲ್ಲಿ. ಹಾಗೆ ಅಂತ ನಿನ್ನಲ್ಲಿ ನೇರ ಪ್ರಶ್ನೆ, ನೀನೇನು ಯಹೂದಿಗಳಿಗೆ ಅರಸನೇ? ಛೇ ಛೇ ಛೇ, ನಾನು ಹಾಗೆ ಹೇಳಲಿಲ್ಲ. ಮತ್ತೆ ನೀನು ಹೇಳುತ್ತಾ ಇರುವೆ. ಇವರೆಲ್ಲ ಹೇಳುತ್ತಿದ್ದಾರಲ್ಲ, ಅವರಿಗೆ ಅಭಿಯೋಗ ಎನ್ನುವ ಹಾಗೆ. ನಾನು ಹಾಗೆ ಭಾವಿಸಿಲ್ಲ. ನಾನು ಈ ಪ್ರಪಂಚಕ್ಕೆ ಸಲ್ಲುವವನಲ್ಲ, ನಾನು ಬೇರೊಂದು ಪ್ರಪಂಚಕ್ಕೆ ಸಲ್ಲುವವನು. ಹಾಗಾದ್ರೆ ನೀನು ದೇವಮಾನವ ಎಂಬ ಹಾಗೆ ಉದ್ಘೋಷವನ್ನು ಮಾಡಿಕೊಂಡಿರುವೆಯಾ? ಸರ್ವ ಶಕ್ತನ ಇಚ್ಛೆ ಇದೆ ಎಂದು ನಾನು ತಿಳಿಯುತ್ತಾ ಇದ್ದೇನೆ.
ಇವರಿಗೆ ನಾನು ಮುನಿಯುತ್ತಾ ಇಲ್ಲ. ಆ ಸರ್ವಶಕ್ತನಲ್ಲಿ ಬೇಡುತ್ತಾ ಇದ್ದೇನೆ, ಇವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ. ಶತ್ರುಗಳಲ್ಲೂ ಕೆಟ್ಟ ಭಾವನೆ ಇರಬಾರದು, ಒಳ್ಳೆಯ ಭಾವನೆ ಇರಬೇಕು ಎನ್ನುವಂತಹ ಭಾವನೆಯಲ್ಲಿರುವಂತಹ ನಾನು ಆ ಸರ್ವೇಶ್ವರನಲ್ಲಿ ಬೇಡುತ್ತೇನೆ. ನಾನು ತೋರಿದ್ದು ಕರುಣೆ, ನಾನು ಈ ಪ್ರಪಂಚದಲ್ಲಿ ತೋರಿಸಿದ್ದು ಸತ್ಯ ಮಾತ್ರ. ಶಿಷ್ಯರು ಒಂದು ವೇಳೆ ಇದು ಸರ್ವಶಕ್ತನ ಇಚ್ಛೆ ಅಲ್ಲದೆ ಇರ್ತಿದ್ರೆ ಶಿಷ್ಯರು ಇವರನ್ನು ಹೊಡೆಯುತ್ತಿದ್ರು, ಕಡಿಯುತ್ತಿದ್ರು. ಒಬ್ಬನ ಕಿವಿಯನ್ನು ಕತ್ತರಿಸಿದಾಗ ಕಿವಿ ಸರಿಯಾಗಿದೆ, ಹಾಗಾಗಿ ತಪ್ಪು ಮಾಡಲಿ. ಅಚ್ಚರಿಯಾಗಿ ಪಿಲಾತನು ಸಚ್ಚರಿತನು ಧರೆಗೆ ಬಂದ ದೇವನು ಯೇಸು. ಸಚ್ಚರಿತನು ಧರೆಗೆ ಬಂದ ದೇವನು ಯೇಸು. ಮೆಚ್ಚುವುದೇ ಮಸನಯ ನಿಶ್ಚಯದಲ್ಲಿ ನುಡಿವೆ ನ್ಯಾಯಪದೀಕರಿಸುತ್ತ. ಓ ಯೇಸುವಿನ ಮಾತಿನ ಶಬ್ದಗಳನ್ನು ಕೇಳುತ್ತಾ ಇದ್ದ ಹಾಗೆ ದೇಹಾದ್ಯಂತ ಮಿಂಚಿನ ಸಂಚಾರವಾದಂತಹ ಅನುಭವ. ಏನು ಧ್ವನಿ, ಏನೊಂದು ಅಧಿಕಾರದ ವಾಣಿ, ಎಂತಹ ಒಂದು ಧೀಮಂತ ಮುದ್ರೆ. ಇದು ಸಾಮಾನ್ಯವಿರುವುದಕ್ಕೆ ಸಾಧ್ಯವೇ? ಧರೆಗೆ ಭಗವಂತನೇ ಇಳಿದು ಬಂದವ ಎನ್ನುವುದಕ್ಕೆ ಅನುಮಾನವೇನು ಇಲ್ಲವಾದರೂ ಕೂಡ ಆಂತರಂಗಿಕವಾಗಿ ಈ ಸತ್ಯದರ್ಶನ ನನಗಾಗಿಯದೆ ಧರ್ಮಾಧ್ಯಕ್ಷ ಪೀಠದ ಹಿರಿಮೆ ಇದು ಎನ್ನಲೇ ಸರಿ. ಹಾಗಾದ್ರೆ ಇವರಿಗೆಲ್ಲ ಒಂದು ಕಾರಣ ಕೊಡ್ಬೇಕಲ್ಲ. ಅಯ್ಯ, ನುಡಿಯನು ಕೇಳಿರಿ ಕಾಯಪ ಒಳನಾಡಿ ಮಿತ್ರ ಸಮುಚ್ಚಯ ಬೇತಾನೆಂಬೆಯೇ ತಡಿಗೆ ತನವು ಕಾಣದು. ಮುಂದುಡುಕಿದರೇನು ಫಲ, ಪಾಪ ಕಾರ್ಯವು ನಮಗೆ. ದೇವಸ್ಥಾನ ಸದೃಶವಾದ ಸ್ಥಾನಕ್ಕೆ ಬಂದಿದ್ದೀರಿ ನೀವೆಲ್ಲ. ನಿಮಗೆ ಸಮಾಧಾನಕಾರಕವಾಗಿ ನಡೆದುಕೊಳ್ಳುವುದು ನನ್ನ ಧರ್ಮವೂ ಹೌದು, ಕರ್ತವ್ಯವೂ. ಹೇಗೋ ನೀವು ಅಪರಾಧಿ ಎಂದು ಘೋಷಿಸಿದ್ದೀರಿ ಯೇಸುವನ್ನ. ಅವನ ಅಪರಾಧವೋ ನಿರಪರಾಧವೋ ಮತ್ತಿನ ಪ್ರಶ್ನೆ. ಹೇಳಿ ಕೇಳಿ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸುವಂತಹ ಪಸ್ಕ್ ಹಬ್ಬದ ದಿನವಿದೆ. ಈ ದಿನದಂದು ನಾವು ಮಾಡುವಂತಹ ಸತ್ಕಾರ್ಯಗಳಲ್ಲೇ ಅದು ಒಂದು. ನಮ್ಮಿಂದ ಆಜ್ಞಾಪಿತರಾಗಿ ಸೆರೆವಾಸವಿರುವವರನ್ನು ಬಿಡುಗಡೆಗೊಳಿಸಲು. ತಾಯಫರೇ, ನೀವು ಅಪರಾಧಿತ್ವವನ್ನು ಹೊರಿಸಿದ್ದೀರಿ. ಆದ ಕಾರಣ ಇಂದಿನ ದಿನ ನಾವೊಂದು ಸತ್ಕರ್ಮವನ್ನು ಮಾಡುವ ಸಲುವಾಗಿ ಆದರೂ ಇವನನ್ನು ಬಿಡುಗಡೆಗೊಳಿಸೋಣ ಎನ್ನುವಂತಹ ಯೋಚನೆ. ಸರಿ ಬಂತು ಪುಣ್ಯಾತ್ಮ ನೀತಾನು. ಸರಿ ಬಂತು ಪುಣ್ಯಾತ್ಮ ನೀತಾನು. ಪರಿಧಾಮ ಹೋಯ್ತು ಭೂಪಾ, ಸೆರೆ ಮುಕ್ತಿಗೊಳಿಸಿದಿರಿ, ನ್ಯಾಯವು ಮುದವಾಯ್ತು. ಬರಿದೆ ಕಾರ್ಯವೇ ಕಾಲ ಹೋಯ್ತು. ನನಗೆ ಒಂದು ಇಷ್ಟು ಅವಕಾಶ ಕೊಟ್ಟು ಸಾಕು. ಸರಿ ಬಂತು ಈಗ ನೀವು ಹೇಳಿದ್ದಕ್ಕೆ ಸರಿ ಎಂದೆ. ಹೌದು, ನೀವು ಹೇಳಿದ್ದಕ್ಕೆ ಒಪ್ಪಿಗೆ ನಮ್ದು. ಒಪ್ಪಿಗೆ ಕೊಡ್ತೀಯ? ಒಪ್ಪಿಗೆ ಸುಮ್ಮನೆ ಬಿಡುವುದಿಲ್ಲ. ಸಾಗಿಲ ಮೂಡನ ಗುರಿವೇನು? ನ್ಯಾಯ ಸಿಗುತ್ತದೆ ಅಂತ ನಿನ್ನ ಧರ್ಮಚಾವಡಿಗೆ ಕರೆದುಕೊಂಡು ಬಂದ್ರೆ ಯೇಸುವನ್ನು ಬದುಕುವುದಕ್ಕೆ ಅವಕಾಶ ಮಾಡಿ ಕೊಡ್ತೀಯೋ? ಇವತ್ತು ಪಸ್ಕ ಹಬ್ಬದ ಪಸ್ಕ ಹಬ್ಬ ಅಲ್ಲ, ತಲೆಡಿದ್ದು ಪಸ್ಕ
ಅಕ್ಕಪ್ಪ ಅನ್ನುವ ಮಾತ್ರಕ್ಕೆ ಇವನನ್ನು ಬಿಡಿಸಬೇಕು. ಅಲ್ಲಿ ಪರಪ್ಪನಿದ್ದಾನೆ, ಪರಪ್ಪನನ್ನು ಶೂಲಕ್ಕೆ ಏರಿ ಶೂಲಕ್ಕೆ ಎಲ್ಲರೂ ಮುಂದಾಗುತ್ತಾ ಇದ್ದಾರೆ. ಅವನನ್ನು ಇಳಿಸಲಿ, ಅವನನ್ನು ಇಳಿಸಬೇಕು ಅಂತ ನಮ್ಮವರೆಲ್ಲರೂ ಕೂಡ ಘೋಷಿಸ್ತಾ ಇದ್ದಾರೆ. ನಿಮ್ಮಿಂದ ನನಗೆ ನ್ಯಾಯ ಸಿಗದಿದ್ರೆ ಏನಂತೆ, ಇಡೀ ರೋಮ ಚಕ್ರವರ್ತಿಯೇ ಕೈಸರನಿದ್ದಾನೆ, ಅವನ ಬಳಿಗೆ ಯೇಸುವನ್ನು ಕರೆದುಕೊಂಡು ಹೋಗುತ್ತಾರೆ. ನಿಮ್ಮ ಕತ್ತಿಯಿಂದ ತರೀಲಿಕ್ಕೆ ಆಗದನ್ನ ಅವನಿಂದ ಮಾಡ್ತಾರೆ. ಬೇಗ ಮುಗಿಸುವಂತ ಲೆಕ್ಕ, ಮುಗಿಸಲಿಕ್ಕೆ ಬಿಡ್ತದೆ. ಕಾಶ್ಯಪರೇ ಯೋಚಿಸಿದೆ. ಹಾಗಾಗಿ ಇನ್ನು ಯಾವುದೇ ರೀತಿ ವಿಳಂಬವಿಲ್ಲ. ಏನೇ ಆಗಲಿ ಇದು ನಿಮ್ಮ ವಶಕ್ಕೆ ಒಪ್ಪಿಸಿದ್ದೇನೆ. ಏನು ನೋಡ್ತಿ? ಇಲ್ಲ, ಯೇಸುವಿನ ಕತೆ ಇಲ್ಲಿ ಅಲ್ಲ, ಅಲ್ಲಿ ಹಿಂದಿನ ಹೋಗೋಣ ನಾವು. ಯಾಕೆ ನಾನು ಬಿಟ್ಟು ಕೊಟ್ಟೆ? ಒಂದಲ್ಲ ಎರಡು ಬಾರಿ ಇಂತಹ ಒಂದು ಘಟನೆ ನಡೆದಿತ್ತು. ನಮಗೆಲ್ಲ ಹೇಳಿಕೆ ಇರುವುದು ರೋಮ್ ನಗರದಿಂದ. ಅಲ್ಲಿಯ ಚಕ್ರೇಶ್ವರನಾದರೂ ಈ ರೀತಿಯ ಅಪಾದನೆ ಕಾಯಪ ಹೋಗಿ ಹೇಳಿದ್ದಲ್ಲಿ ನನ್ನನ್ನು ಸ್ಥಾನಭ್ರಂಶಗೊಳಿಸುವುದರಲ್ಲಿ ಅನುಮಾನವಿಲ್ಲ. ನನ್ನ ಗುರುತರವಾದ ಹೊಣೆಗಾರಿಕೆ, ನನ್ನ ಮನೋಧರ್ಮ ಇದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆಂತರಂಗಿಕವಾಗಿ ಇಚ್ಛೆ ಇರದಿದ್ದರೂ ಕೂಡ ಪಾಂಚಭೌತಿಕ ದೇಹವಿದೆ, ಒತ್ತಡಕ್ಕೆ ಮಣಿದಿದ್ದೇನೆ. ಯೇಸುವನ್ನ ಅವರಿಗೆ ಕೈಗೊಪ್ಪಿಸಿದ್ದೇನೆ. ಪರಲೋಕದಲ್ಲಿರುವಂತಹ ತಂದೆ ಕಾಪಾಡುತ್ತಾನೆ ಎಂಬಂತ ಆತ್ಮವಿಶ್ವಾಸ ನನಗಿದೆಯಾದರೂ ನಾನು ಮಾಡಿದ್ದೇನೆ. ಅಪರಾಧ ಏನು ಪರಿಹಾರ? ಮುದ್ದೆಗೆ ಜರ ಮೂರು ಸಲ ಬಿದ್ದಾನೆ ಚೆರಿಕೆ ಎಂದು ಪಿಂಜರಿಯುತ ಪಿಲಾತ ಪಾಪವು ತನಗಿಂದು ಬಾರದೆನುತ ಯೇಸುವನ ಬರಿಗೊಪ್ಪಿಸುತ್ತ ಹಸ್ತಗಳನ್ನು ತೊಳೆದೆ, ಹಸ್ತಗಳನ್ನು ತೊಳೆದಾಗಿ ಮೃಣ್ಮಯವಾದಂತಹ ದೇಹವೇ ಮಾಂಸಾಸ್ತಿ ಕಾಲುಷ್ಯದಿಂದ ಭರಿತವಾದ ಒಂದೋ ಎರಡೋ ಕಾರಣಕ್ಕೆ ಅಪಚಾರವೋ ಅಪರಾಧವೋ ನಡೆದಾದರೂ ಕೂಡ ಕ್ಷಮೆ ಭಗವಂತ ಕೊಡುತ್ತಾನೆ ಎನ್ನುವಂತಹ ಆಂತರಂಗಕ್ಕಾಗಿ ಪರಿಶುದ್ಧನಾಗಿದೆ. ಬಾಹ್ಯದಲ್ಲಿ ನಾನು ಅಪಚಾರವನ್ನು ಮಾಡಿ ಪಾಪದ ಲೇಪವನ್ನು ಅಂಟಿಸಿಕೊಂಡಿದ್ದೇನೆ. ನ್ಯಾಯದಂಡ ಧರ್ಮದಂಡ ಧಾರಣೆ ಮಾಡುವ ಹಾಗೆ ಪವಿತ್ರ ಜಲದಿಂದ ಸ್ಪರ್ಶ ಮಾತ್ರದಲ್ಲಿ ಪುನೀತನಾಗುವಂತಹ ಯೋಗ್ಯತೆ ನನಗೆ ಆದ ಕಾರಣ ಭಟರೇ, ಅದು ಆ ಪುಣ್ಯ ಜಲವನ್ನು ಅಪ್ಪಣೆ ಪ್ರಭು. ಪಾಪಕ್ಕೆ ಪಶ್ಚಾತ್ತಾಪವನ್ನು ಮಾಡಿಕೊಳ್ಳುವ ಸಮಯ ಇದು. ಪಾಪದ ಲೇಪದ ಶಮನಕ್ಕಾಗಿ ನಾನು ನನ್ನ ಕೈಗಳನ್ನು ತೊಳೆದು ಪುನೀತನಾಗುತ್ತೇನೆ. ಅರಸರ ಅಪ್ಪಣೆ ಆಗಿಬಿಟ್ಟಿದೆ. ಇನ್ನು ಹೀಗೆ ಮಾಡುವುದಲ್ಲ. ಇವನು ಎಲ್ಲಿಗೆ ಕರ್ಕೊಂಡು ಹೋಗಬೇಕು? ಎಲ್ಲಿಗೆ? ಕೋಲ್ಕತ್ತಾ. ಕೋಲ್ಕತ್ತಾ? ಹೇ, ಅಲ್ಲಿ ಮಳೆ ಬಂದಿದೆ. ಅಲ್ಲಿ ಯಾರು ನಿನ್ನ ಕುಟುಂಬಸ್ಥರಿದ್ದಾರೇನೋ? ಮತ್ತೆ ಕೋಲ್ಕತ್ತಾ ಎನ್ನುವಂತಹ ಬೆಟ್ಟ ಸುಮ್ಮನೆ ಕರ್ಕೊಂಡು ಹೋಗುವುದಲ್ಲ. ಮತ್ತೆ ಮುಳ್ಳಿನ ಕಿರೀಟವನ್ನು ತೊಡಿಸಬೇಕು. ಹಾಗೆ. ಯಾರಿವ ಅರಸ ಅಂತೆ, ಗೊತ್ತಾಗಬೇಕು. ದೇವಪುತ್ರ ಅಂತೆ. ಇವನ ತಲೆಗೆ ಅರಸರ ಕಿರೀಟ ಅಲ್ಲ, ಮುಳ್ಳಿನ ಕಿರೀಟ ಹೊಡಿಬೇಕು. ಇವ ಸೀದಾ ತಗೋ ಸುತ್ತಿಗೆ. ಮುಂದೆ ಮುಂದೆ ಮುದ್ದೆಯ ಜೊತೆಗೆ ಮುಳ್ಳಿನ ಕಿರೀಟವ ತೊಡಿಸಿ ಮಂದಮತಿಗಳು ಶಿಲುಬೆಯನ್ನು ಬೆನ್ನಿಗೇರಿಸುತ್ತಾಗೆ, ಮಂದಮತಿಗಳು ಶಿಲುಬೆಯನ್ನು ಬೆನ್ನಿಗೇರಿಸುತ್ತಾಗೆ
ಸಂದು ಸಂದಿಗೆ ಹೊಡೆದು ಗೋಲ್ಗತ ಬೆಟ್ಟದೆಡೆ ಗೆಳೆದೊಯ್ದ ರಟ್ಟಹಾಸದಲ್ಲಿ ಎಳೆದೊಯ್ದ ರಟ್ಟಹಾಸದಲ್ಲಿ ಶಿಲುಬೆಯನು ಬೆನ್ನಿಗೇರಿಸುತ್ತಾಗ ನೊಂದ ಮನದಲ್ಲಿ ಮರಿಯ ಪುತ್ರನ ಕಂತಿದನ ನೋಡಲಾಗದೆ ನೊಂದ ಮನದಲ್ಲಿ ಮರಿಯ ಪುತ್ರನ ಕಂತಿದನ ನೋಡಲಾಗದೆ ಬೆಳೆದು ಬೇಯುತ್ತ ನಡೆದು ಬಂದಳು ಮತ್ತೆ ಗಮನೆಗೆ ಹೀಗೆ ಬೆಳೆದು ಬೇಯುತ್ತ ನಡೆದು ಬಂದಳು ಮಂದ ಗಮನೆಗೆ ಸಹಿಸಿಕೊಳ್ಳಾರೆ, ತಾಳಿಕೊಳ್ಳಾರೆ. ಏನಂತೆ ಏನಂತೆ ತನ್ನ ಮಗನಿಗೆ ಕ್ರೂರಿಗಳು ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಆದರೆ ಅದನ್ನು ಒಂದು ಹಾಸೆಯಿಂದ ನನ್ನ ಮಗ ಸ್ವೀಕರಿಸ್ತಾ ಇದ್ದಾನೆ ಅಂತ ಅವರಿವರು ಆಡಿಕೊಳ್ತಾ ಇದ್ದಾರೆ. ಇಲ್ಲ, ಹೆತ್ತ ತಾಯಿಯಾಗಿ ಹೇಗೆ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ? ಲೋಕದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ಳುತ್ತಾರೆ, ಕೆಟ್ಟ ತಾಯಿ ಹುಟ್ಟಿಕೊಳ್ಳುವುದಿಲ್ಲ ಅನ್ನುವಂಥ ಪ್ರತೀತಿ ಇದೆ. ಆದರೆ ಇವತ್ತು ನನಗೆ ಈ ಸ್ಥಿತಿ ನಿರ್ಮಾಣ ಆಗಿದೆ. ನನ್ನ ಮಗನ ಸೌಭಾಗ್ಯವನ್ನು ಕಾಣಬೇಕು, ಏಳಿಗೆಯನ್ನು ಕಾಣಬೇಕು, ಮುಪ್ಪಲ್ಲಿ ಸದಾ ಬಳಿಯಲಿದ್ದು ಅವನಿಗೆ ಸಾಕಾರವನ್ನು ಮಾಡಬೇಕೆಂಬೆಲ್ಲ ಅತಿ ಆಶೆಯನ್ನು ಹೊಂದಿಕೊಂಡಿದ್ದೆ. ಇಲ್ಲ ಇಲ್ಲ, ಕನ್ನಡನ್ನು ಕಾಣುವಂತಹ ಅವಕಾಶಕ್ಕಾಗಿ ಓಡೋಡಿ ಬಂದಿದ್ದೇನೆ. ಕೋಲ್ಕತ್ತಾದಲ್ಲಿ ನನ್ನ ಕನ್ನಡನ್ನು ಶಿಲುಬೆಗೆ ಇರಿಸಿದ್ದಾರಂತೆ. ಶಿಕ್ಷೆ ಅನುಭವಿಸುತ್ತಾ ಇದ್ದಾನೆ. ಮೈಗೆಲ್ಲ ಏಟಾಗಿದೆ. ಇಲ್ಲ, ಇಂಥ ಕನ್ನಡನ್ನು ನೋಡುವ ಆ ದೃಷ್ಟಿ ನನಗಿಲ್ಲದೆ ಹೋಗಲಿ. ಛೇ, ಅಲ್ಲ ಅಲ್ಲ, ಕಷ್ಟದಲ್ಲಿರೋ ಮಗನಿಗೆ ತಾಯಿಯಾಗಿ ನಾನು ಸಹಕರಿಸಬೇಕು. ಅವನ ಲಾಲನೆ ಪಾಲನೆ ಎಳವೆಯಲ್ಲಿ ಹೇಗೆ ಮಾಡಿದ್ದೇನೆಯೋ ಇಂದು ಕೂಡ ಅಂತ ದೃಶ್ಯ ಕಣ್ಣಿಗೆ ಕಾಣಿಸ್ತಾ ಇದೆ. ಮಗು ಮಗು
ದುಷ್ಟರಿಂದ ನಿನ್ನ ಸುತ್ತ ಸುಳಿದಿರುವಂತಹ ಕೆಟ್ಟವರಿಂದ ನಿನಗೆ ಈ ಸ್ಥಿತಿ ಬಂತಲ್ಲ ಮಗನೇ. ಲೋಕ ಎಷ್ಟು ಕೆಟ್ಟದಾಗಿ ನಿನ್ನ ಬಗ್ಗೆ ನಡೆದುಕೊಂಡಿದೆ. ಆದರೆ ನೀನು ಅಳುವುದಿಲ್ವಂತೆ, ಯಾರನ್ನು ದೂಷಿಸುವುದಿಲ್ವಂತೆ. ಕಂದ ಕಂದ ನಿನ್ನ ನೋಡ್ಬೇಕು. ಶಿಲುಬೆಯಲ್ಲಿ ಮಲಗಿದುದ ಗರ್ಭದಗಳಿಗೆ ಎಳೆಯುವುದು ಹರಿದವಾಗಿ ಮಳೆಗಳನ್ನು ಹೊಡೆಯುತ್ತಾನೆ ಇದೆ ಕೂಡ ತನದಿ ನಮ್ಮಯ್ಯ ನಿಮ್ಮ ಕಾಲು ಕಟ್ತೇನೆ. ದಯವಿಟ್ಟು ನನ್ನ ಮಗನನ್ನು ಬಿಟ್ಟು ಬಿಡಿ, ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಕಾಲು ಕಟ್ತೇನೆ. ಇನ್ನು ಇವನ ಪ್ರಾಣ ಹೋಗುವವರೆಗೆ ಕಾಯ್ಬೇಕು. ಮಾತೆ ಮರಿಯಗೆ ಕರುಣ ಹೃದಯದಿ ಯೇಸು ಶಿಷ್ಯನ ಬರದಿ ನೀಡಲು ಸುತನ ತೆರದಿಯೇ ಯೋಹಾನ ಹೊರ ಬಂದು ಏನಪ್ಪ ಈ ಸ್ಥಿತಿಯಲ್ಲಿ ನೋಡ್ತೇನೆ ಅಂತ ನಾನು ಗ್ರಹಿಸಲಿಲ್ಲ ಮಗನೇ. ಹೆತ್ತ ಕರುಳು ಹೇಗೆ ಸಹಿಸಿಕೊಳ್ತದೆ? ನನ್ನ ಪುತ್ರನ ಮೈ ಕೈಯೆಲ್ಲ ಗಾಯಕ್ಕೊಳಪಟ್ಟು ಸೋರುತ್ತಾ ಇದೆ ರಕ್ತ. ನೋಡುವುದಕ್ಕೆ ನನಗೆ ದೃಷ್ಟಿಗಳಿಲ್ವಾಗಿ ಹೋಗಲಿ. ನೋವನ್ನು ಅನುಭವಿಸಿದೀಯಾ ಮಗನೇ? ಇದೋ ತಾಯಿಯಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ನಿನ್ನನ್ನು ರಕ್ಷಿಸುವ ಶಕ್ತಿ ನನಗಿಲ್ಲ ಮಗನೇ. ಆದರೆ ನಿನ್ನ ಕಾಣಬೇಕು, ಕಣ್ತುಂಬ ನಿನ್ನ ತುಂಬಿಸಿಕೊಳ್ಬೇಕು ಅಂತ ಓಡೋಡಿ ಬಂದಿದ್ದೇನೆ. ಮುದ್ದು ಬಾ, ನನ್ನ ಜೊತೆ ಬಾ, ನಾವು ಹೋಗೋಣ. ಮಗು, ನನ್ನ ಬಂಗಾರವೇ, ಬಾ ಮಗನೇ, ಹೋಗು ಹೋಗು. ತಾಯೇ, ಬೇಸರಿಸದಿರು. ಇದೋ ನನ್ನ ಶಿಷ್ಯನನ್ನೇ ನಿನ್ನ ಮಗನಾಗಿ ಸ್ವೀಕರಿಸಿ. ಆತನೇ ಮುಂದೆ ಮತ ಪ್ರಚಾರಕನಾಗುತ್ತಾನೆ. ಆತನನ್ನೇ ನಿನ್ನ ಮಗನೆಂದು ಸಲಹು. ಇದು ನನ್ನ ಪರಮ ಶಿಷ್ಯನನ್ನು ನಿನ್ನೊಂದಿಗೆ ಬೇಡಿಕೊಡುತ್ತಾ ಇದ್ದೇನೆ. ಕರೆದುಕೊಂಡು ಹೋಗು ತಾಯಿ, ಕರೆದುಕೊಂಡು ಹೋಗು. ಕಂದ, ಮಗು ಯೇಸು, ಈ ಯೆಹೋವನಲ್ಲಿ ನಾನು ನಿನ್ನನ್ನು ಕಾಣಬೇಕೆ? ಲೋಕದ ಸುಖಕ್ಕಾಗಿ, ಬಹುಜನರ ಹಿತಕ್ಕಾಗಿ ನೀನು ನನ್ನ ದೂರ ಕಳಿಸ್ತಾ ಇದ್ದೀಯ ಮಗನೇ. ಎಲ್ಲೇ ಇರಲಿ, ಹೇಗೆ ಇರಲಿ, ನನ್ನ ಮಗ ಸುಖಿ ಎಂದು ಕೇಳಿದರೆ ಸಾಕು, ಕೇಳುತ್ತಾರೆ ಸಾಕು ಮಗನೇ. ಯೆಹೋವನ ಹೀಗೆ ಬಾಪ ಮಗು. ಯೇಸು ಅಡ್ಡಾದದೆ ಗಾಯ ಮೊದಲದೆ ಅಡ್ಡಾದದೆ ಗಾಯ ಮೊದಲದೆ ದುಷ್ಟ ಕಾರ್ಯವ ಮೆರೆದಿ ಹುಡಿರದ ಈಶವೆಂದೊಡನೆ ಹಾರಿದು ಬಿಟ್ಟ ಪ್ರಾಣ. ಕಾಯಮ್ಮನ ಪರಾಕ್ರಮ ಹೇಗೆ ಎನ್ನುವ ಹಾಗೆ ಈಗಾಗಲೇ ಸ್ಥಾಪಿತವಾಗಿರುವಂತಹ ಪುರೋಹಿತ ಶಾಹಿಗೆ ವಿರುದ್ಧವಾಗಿ ವರ್ತಿಸಿದ ಇವನನ್ನು ಶಿಲುಬೆಗೆ ಏರಿಸಿದ್ದೇವೆ. ಮಾತ್ರವಲ್ಲ, ಪರಪ್ಪನ ಜೊತೆಗೆ 2 ಕಳ್ಳರಿದ್ರು, ಪರಪ್ಪನನ್ನು ಬಿಡಿಸಿದ್ದೇವೆ. ಆ 2 ಕಳ್ಳರನ್ನು ಕೂಡ ಯೇಸುವಿನ ಜೊತೆಗೆ ಶಿಲುಬೆಗೆ ಏರಿಸಿದ್ದೇವೆ. ಕೊನೆಯ ಆಸೆ ಏನು ಅಂತ ಕೇಳಿದ್ರೆ ಇವ ಏನು ಹೇಳಿದು? ಹುಳಿ ರಸ ಬೇಕು. ಹುಳಿಗಟ್ಟಿ ಹೋಗಿದೆ ಇವನ ದೇಹ. ಇದಕ್ಕೆ ಪುನಃ ಬೇಕಾ ಇವನಿಗೆ ಹುಳಿ ರಸ? ಆದ್ರೂ ಸಾಯುವವ. ಆ ಒಂದು ಆಸೆ ಯಾಕೆ ನಮ್ಮಿಂದಾಗಿ ಹೋಗ್ಬೇಕು? ನೋಡ, ಹುಳಿ ರಸ ಹಾಕ ಅವನಿಗೊಮ್ಮೆ ಕುಡಿಸು. ನಾವು ಸ್ವಲ್ಪ ಕೇಳ್ತಾ ಎಷ್ಟು ಬೇಕು ಇದು ಕೊನೆಯ ನಿಮಗೆ ಕುಡಿ. ಹುಳಿ ರಸವನ್ನು ಕೊಟ್ಟಾಯ್ತು. ಸಾಯ್ತಾನೆ ಇವ. ಸಾಯುವವರೆಗೆ ಕಾಯೋಣ. ಮೂರು ದಿನ ಕಳೆದು ಪುನರುತ್ಥಾನದಿ ಬರುತ್ತೇನೆ. ಮೂರು
ದಿನ ಕಳೆದು ಪುನರುತ್ಥಾನದಿ ಬರುತ್ತೇಗೆ ನಗೆ ಬೀರಿ ದರುಶನವಿತ್ತು ಮುದದಿ ಸೂರ್ಯಶರಿಗೆ ಬೋಧನೆಯ ನೀಡುತ್ತಾಗೆ ಸೂರ್ಯಶರಿಗೆ ಬೋಧನೆಯ ನೀಡುತ್ತೆ ತಾವೇರಿ ಸ್ವರ್ಗಕ್ಕೆ ಹೋಗಲಂದು ತಾವೇರಿ ಸ್ವರ್ಗಕ್ಕೆ ಹೋಗಲಂದು ನೀವೆಲ್ಲರೂ ಕೊರಗಿದಿರಿ, ನೊಂದಿರಿ, ಪಶ್ಚಾತ್ತಾಪವನ್ನು ಪಟ್ಟಿರಿ. ನೋಡಿದಿರಾ ಸರ್ವಶಕ್ತನ ಇಚ್ಛೆಯನ್ನು? 3 ದಿನ ಕಳೆದ ಮೇಲೆ ನಾನಿಂದು ಸಮಾಧಿಯಿಂದ ಎದ್ದು ಬಂದಿದ್ದೇನೆ. ನಾನು ಯೇಸು. ನೀವೆಲ್ಲ ಕಂಡಿರಲ್ಲ. ಮುಂದೆ ನೀವು ಈ ಲೋಕಕ್ಕೆ ಉಪದೇಶವನ್ನು ಮಾಡಬೇಕು, ದೀನ ಜನರನ್ನು ಉದ್ಧರಿಸಬೇಕು, ಲೋಕಕ್ಕೆ ಶಾಂತಿ ಶಾಂತಿ ಎಂದು ಹೇಳಬೇಕು. ನಾನಿಂದು ಸ್ವರ್ಗಕ್ಕೆ ಹೋಗುತ್ತೇನೆ, ದೇವರ ಲೋಕಕ್ಕೆ ಹೋಗುತ್ತೇನೆ. ಶುಭವಾಗಲಿ, ಶುಭವಾಗಲಿ. ಜಯ 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 ಜಯತು ನಮೋ ಜಯತು ನಮೋ ಜಯ ಜಯತು ನಮೋ ಭೂಮಿಯ ದಾನವ ಬೇಡಿದಾಗೆ ತೋದೆ ಭೂಮಿಯ ದಾನವ ಬೇಡಿದಾಗೆ ಆ ಅಗತ್ಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಭಾಮೆಯಳನ ಸಗೋಪಾಲ ಕೃಷ್ಣಗೆ ಮಲ್ಕಣವು ಜಯ ಮಲ್ಕಣವು ಶುಭ ಮಲ್ಕಣವು ನಿತ